ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ನಾನಿವತ್ತು ಮಾತನಾಡ್ತಿರುವಂತಹ ವಿಚಾರ ಈ ಹಿಂದೆಯೂ ಕೂಡ ನಾವು ಕಳೆದ ವಾರದಲ್ಲಿ ಮಾತನಾಡಿದ್ವಿ. ನಾವು ಕಳೆದ ವಾರ ಮಾತನಾಡಿರ್ಬೋದು. ಆದರೆ ಇವರುಗಳು ಈ ಒಂದು ವಿಚಾರದ ಬಗ್ಗೆ ಹಲವು ವರ್ಷಗಳಿಂದ ಹೋರಾಟವನ್ನ ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ನಮ್ಮ ಬದುಕು ನಮ್ಮ ಜೀವನ ಅತಂತ್ರವಾಗಿದೆ ಅನ್ನುವಂಥದ್ದು, ನಮಗೆ ನ್ಯಾಯ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದ ಮುಂದೆ ಅದೆಷ್ಟೋ ವಿದ್ಯಾರ್ಥಿಗಳು, ಅದೆಷ್ಟೋ ಯುವತಿಯರ ಬದುಕನ್ನು ಹಸನಾಗಿಸಿದಂತಹ ಅತಿಥಿ ಉಪನ್ಯಾಸಕರ ಬಗ್ಗೆ ನಾನು ಮಾತನಾಡ್ತಿರುವಂಥದ್ದು. ಒನ್ಸ್ ಅಗೇನ್ ಅತಿಥಿ ಉಪನ್ಯಾಸಕರ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇದ್ದೇನೆ ಅಂತ ಬಂದಾಗ ತಾವುಗಳು ಕೂಡ ಕೇಳಿರಬಹುದು. ಸಂಕ್ರಾಂತಿಯ ದಿನ ರಾಜ್ಯ ಸರ್ಕಾರ ಅತಿಥಿ ಉಪನ್ಯಾಸಕರಿಗೆ ಬಹಳ ಸಿಹಿ ಸುದ್ದಿಯನ್ನು ಕೊಟ್ಟಿದೆ, ಸಂಕ್ರಾಂತಿಯ ಗಿಫ್ಟ್ ಕೊಟ್ಟಿದೆ ಅನ್ನುವಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅತಿಥಿ ಉಪನ್ಯಾಸಕರು ಏನು ಕೇಳಿದ್ರು? ಅತಿಥಿ ಉಪನ್ಯಾಸಕರು ಕೇಳಿರುವಂಥದ್ದು 11,000 ಸಂಬಳ ಇತ್ತು. ಇದನ್ನು ಸ್ವಲ್ಪ ವೇತನವನ್ನು ಹೆಚ್ಚಳ ಮಾಡಿಕೊಡಿ, ಜೊತೆಗೆ ಸೇವಾ ಭದ್ರತೆಯನ್ನು ಮಾಡಿಕೊಡಿ ಅನ್ನುವಂಥದ್ದು. 13,000 ಸಂಬಳ ಇದ್ದವರು ಸ್ವಲ್ಪ ವೇತನವನ್ನ ಹೆಚ್ಚು ಮಾಡಿಕೊಡಿ ಅನ್ನುವಂಥದ್ದು, ಸೇವಾ ಭದ್ರತೆ ಕೊಡಿ ಅನ್ನುವಂಥದ್ದು. ಆದರೆ ಸರ್ಕಾರ ಅತ್ಯದ್ಭುತವಾಗಿರುವಂತಹ ಗಿಫ್ಟ್ ಅನ್ನ, ಸಂಕ್ರಾಂತಿ ಸಿಹಿ ಸುದ್ದಿಯನ್ನ ಈ ಅತಿಥಿ ಉಪನ್ಯಾಸಕರಿಗೆ ಕೊಟ್ಟಿತ್ತು. ಯಾವ ರೀತಿ ಅಂತ ಹೇಳಿದ್ರೆ 32,000 ಬರೋಬ್ಬರಿ ದುಪ್ಪಟ್ಟು ಮಾಡಿ, ದುಪ್ಪಟ್ಟಿಗಿಂತಲೂ ಕೂಡ ಹೆಚ್ಚಿನ ಸಂಬಳವನ್ನ, ವೇತನವನ್ನ ಈ ಅತಿಥಿ ಉಪನ್ಯಾಸಕರಿಗೆ ರಾಜ್ಯ ಸರ್ಕಾರ ಕೊಡ್ತೀವಿ ಅನ್ನುವಂತಹ ಭಯವನ್ನ ನೀಡಿದೆ. ಹಾಗಾಗಿ ಬಹಳ ಅದ್ಭುತವಾಗಿ ಸಂಭ್ರಮ ಸಡಗರ, ಖುಷಿ, ಸಂತೋಷ ಎಲ್ಲವೂ ಕೂಡ ಮನೆ ಮಾಡಿತ್ತು. ಆದರೆ ಅತಿಥಿ ಶಿಕ್ಷಕರು ಇದು ತಾವುಗಳು ನಮಗೆ ಮಾಡ್ತಾ ಇರುವಂತಹ ಅನ್ಯಾಯ, ನಾವುಗಳು ಕೇಳಿರುವಂಥದ್ದು ಇದನ್ನಲ್ಲ, ನಮಗೆ ಬೇಕಾಗಿರುವಂಥದ್ದು ಸೇವಾ ಭದ್ರತೆ, ಜೊತೆಗೆ ನಾವು ಈ ಹೋರಾಟವನ್ನು ಮಾಡಿರುವಂಥದ್ದು 14,000 ಅತಿಥಿ ಉಪನ್ಯಾಸಕರು ಸೇರಿಕೊಂಡು. ಹಾಗಾಗಿ ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥದ್ದು. ಮತ್ತೆ ಅತಿಥಿ ಉಪನ್ಯಾಸಕರು ಮುಷ್ಕರಕ್ಕೆ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಒನ್ಸ್ ಅಗೇನ್ ನಾವು ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ಅತಿಥಿ ಉಪನ್ಯಾಸಕರ ಜೀವನ ಇನ್ನು ಮುಂದಕ್ಕೆ ಸರಿಯಾಗುತ್ತೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಯಾಕಂದ್ರೆ 11,000 ಸಂಬಳದಿಂದ ಬರೋಬ್ಬರಿ 32,000 ಸಂಬಳ, 28,000 ಸಂಬಳ, 26,000 ಸಂಬಳ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಸರಿಯಾಯಿತು ಅಂತ ಬಂದಾಗ ಇಲ್ಲ, ಇದರ ಹಿಂದೆ ಮತ್ತೊಂದು ವಿಚಾರ ತೆರೆದುಕೊಳ್ಳುತ್ತೆ. ಯಾಕಂದ್ರೆ ಯಾವಾಗ ಈ ಅತಿಥಿ ಉಪನ್ಯಾಸಕರು ಅಸಮಾಧಾನವನ್ನು ಹೊರಹಾಕ್ತಾರೆ, ಅದರ ಹಿಂದೆ ಮತ್ತೊಂದು ಹಲವು ವಿಚಾರಗಳು ಬರುತ್ತೆ. ಹಾಗಾಗಿ ಇನ್ನೂ ಕೂಡ ಈ ಒಂದು ಅತಿಥಿ ಉಪನ್ಯಾಸಕರೇ ಆಗಿರುವಂತಹ ಒಂದು ಕಷ್ಟ ಏನಿದೆ, ಈ ಕಷ್ಟವನ್ನ, ಈ ನಷ್ಟವನ್ನ, ಈ ಬೇಸರವನ್ನ ಭರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಅನ್ನುವಂಥದ್ದು ಮಾತ್ರ ಸದ್ಯದ ಪರಿಸ್ಥಿತಿ. ವಿಶೇಷ ಕಾರ್ಯಕ್ರಮ ಅತಿಥಿ ಉಪನ್ಯಾಸಕರಿಗೆ ನಾವು ಎಲ್ಲವೂ ಕೂಡ ಕೊಟ್ಟಿದ್ದೇವೆ ಅಂತ ಸರ್ಕಾರ ಹೇಳುತ್ತೆ, ಆದರೆ ಏನೂ ಕೊಡ್ಲಿಲ್ಲ ಅನ್ನುವಂಥದ್ದು ಅತಿಥಿ ಉಪನ್ಯಾಸಕರು ಹೇಳ್ತಾ ಇದ್ದಾರೆ. ಅತಿಥಿಗಳ ಮೂಗಿಗೆ ತುಪ್ಪವನ್ನ ಸವರಿದ್ದಾರೆ ರಾಜ್ಯ ಸರ್ಕಾರ ಅನ್ನುವಂಥದ್ದು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಅತಿಥಿಗಳ ಮೂಗಿಗೆ ತುಪ್ಪವನ್ನ ರಾಜ್ಯ ಸರ್ಕಾರ ಸವರಿದೆ ಅನ್ನುವಂಥದ್ದು. ಇತ್ತ ತಿನ್ನೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಅತಿಥಿ ಉಪನ್ಯಾಸಕರಿದ್ದಾರೆ ಅನ್ನುವಂಥದ್ದು. ಇದು ನಮ್ಮ ಡಿಬೇಟ್ ನ ಒಂದು ಟೈಟಲ್ ಅನ್ನ ನಾವು ಕೊಟ್ಟಿದ್ದೇವೆ. ಆದ್ರೆ ತಾವುಗಳು ಕೂಡ ಜನಸಾಮಾನ್ಯರು ನೋಡಿದಾಗೆ ಏನಪ್ಪ ಎಲ್ಲವೂ ಕೂಡ ಸರಿಯಾಯ್ತಲ್ಲ, ಸಂಬಳವನ್ನ ಜಾಸ್ತಿ ಮಾಡಿದ್ದಾರೆ, ಡಬಲ್ ಮಾಡಿದ್ದಾರೆ, ಅದಕ್ಕಿಂತ ಜಾಸ್ತಿ ಮಾಡಿದ್ದಾರೆ, ಏನ್ ಸಮಸ್ಯೆ ಇನ್ನೂ ಕೂಡ, ಯಾಕೆ ಇವರುಗಳು ಮುಷ್ಕರವನ್ನ ಮಾಡ್ತಾ ಇದ್ದಾರೆ, ಇದರಲ್ಲಿ ರಾಜಕೀಯ ಬೆರೆಸಿದ್ಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ. ಕೇಳಬೇಕಾಗುತ್ತೆ ಈ ವಿಚಾರದ ಬಗ್ಗೆ. ಜೊತೆಗೆ ಸೇವಾ ಭದ್ರತೆ ಬೇಕು ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಈಗಾಗಲೇ ಉನ್ನತ ಶಿಕ್ಷಣ ಸಚಿವರು ಹೇಳಿದ್ದಾರೆ ಸೇವಾ ಭದ್ರತೆ ಆಗಲ್ಲ ಅನ್ನುವಂತಹ ವಿಚಾರ. ಜೊತೆಗೆ ಅತಿಥಿಗಳ ಈ ಒಂದು ಚಳವಳಿ ಏನಿದೆ, ಈ ಒಂದು ಮುಷ್ಕರ ಏನಿದೆ, ಇವರ ಡಿಮಾಂಡ್ ಏನಿದೆ, ಒತ್ತಡ ಏನಿದೆ, ಇದಕ್ಕೆ ಮಣಿಯಲ್ಲ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಸಚಿವರು ಹೇಳಿದ್ದಾರೆ. ವೈ ಎಷ್ಟು ಕಾಂಪ್ಲಿಕೇಟ್ ಆಗ್ತಾ ಇದೆ ಈ ವಿಚಾರ ಅನ್ನುವಂಥದ್ದು, ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು. ಇದರ ನಡುವೆ ರಾಜ್ಯ ಸರ್ಕಾರ ಈಗಾಗಲೇ ಅತಿಥಿ ಉಪನ್ಯಾಸಕರಿಗೆ ಒಂದು ನೇರವಾಗಿ ಅರ್ಜಿ ಆಹ್ವಾನವನ್ನ ಮಾಡಿರುವಂಥದ್ದು. ಇದೆಲ್ಲವೂ ಕೂಡ ಹಲವು ಗೊಂದಲಗಳಿಗೆ, ಹಲವು ಪ್ರಶ್ನೆಗಳಿಗೆ, ಜೊತೆಗೆ 14,000 ಅತಿಥಿ ಉಪನ್ಯಾಸಕರ ಭವಿಷ್ಯ ಎಲ್ಲದಕ್ಕೂ ಕೂಡ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಹಾಗಾಗಿ ಏನಾಗಿದೆ ಸದ್ಯದ ಪರಿಸ್ಥಿತಿ, ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಅರ್ಜಿ ಆಹ್ವಾನಿಸಿದ ಸರ್ಕಾರ. ಅರ್ಜಿ ಸಲ್ಲಿಸಲು ಜನವರಿ 31 ಕೊನೆಯ ದಿನ. ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜುಗಳಲ್ಲಿ ನೇಮಕಕ್ಕೆ ಅರ್ಜಿ ಆಹ್ವಾನಿಸಲಾಗಿದ್ದು, ಹೆಚ್ಚುವರಿ ಬೋಧನಾ ಕಾರ್ಯಭಾರಕ್ಕೆ ಉಪನ್ಯಾಸಕರ ನೇಮಕಕ್ಕೆ ಸರ್ಕಾರ ಮುಂದಾಗಿದೆ. ಈ ಕುರಿತು ಇಂದು ಕಾಲೇಜು ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಸರ್ಕಾರಿ ಪದವಿ ಕಾಲೇಜು ಅತಿಥಿ ಉಪನ್ಯಾಸಕರಿಗೆ ವೇತನ ಹೆಚ್ಚಳ.
ಕರ್ನಾಟಕ ಸರ್ಕಾರ ಸರ್ಕಾರಿ ಪದವಿ ಕಾಲೇಜು ಅತಿಥಿ ಉಪನ್ಯಾಸಕರ ವೇತನ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದೆ. ಇಡೀ ಶೈಕ್ಷಣಿಕ ವರ್ಷಕ್ಕೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡಿಕೊಳ್ಳಲಿದ್ದು, ಯುಜಿಸಿ ನಿಯಮ ಅನುಸರಿಸಿ ಅರ್ಹತೆಯನ್ನ ನಿಗದಿಪಡಿಸಲಾಗಿದೆ. ಈವರೆಗೆ 13,000 ವೇತನ ಪಡೆಯುತ್ತಿದ್ದವರು ಮುಂದಿನ ದಿನಗಳಲ್ಲಿ 32,000 ಪಡೆಯಲಿದ್ದಾರೆ. 11,000 ವೇತನ ಪಡೆಯುತ್ತಿದ್ದವರು 28,000 ಪಡೆಯಲಿದ್ದಾರೆ. ಪ್ರತಿ ತಿಂಗಳ 10ನೇ ತಾರೀಖಿನೊಳಗೆ ವೇತನ ಪಾವತಿಗೆ ವ್ಯವಸ್ಥೆ ರೂಪಿಸಲಾಗುವುದು ಅಂತ ಸರ್ಕಾರ ಭರವಸೆ ನೀಡಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅತಿಥಿ ಉಪನ್ಯಾಸಕರು ಕಳೆದ 1 ತಿಂಗಳಿನಿಂದ ತರಗತಿಗಳನ್ನು ಬಹಿಷ್ಕರಿಸಿ ಹೋರಾಟ ನಡೆಸ್ತಾ ಇದ್ರು. ಹೋರಾಟದ ನಂತರ ಎಚ್ಚೆತ್ತ ಸರ್ಕಾರ ಉಪನ್ಯಾಸಕರಿಗೆ ಹಲವು ಸೌಲಭ್ಯಗಳನ್ನು ಒದಗಿಸಲು ಮುಂದಾಗಿತ್ತು. ನಾವೆಲ್ಲ ಪರ್ಮನೆಂಟ್ಸ್ ಏನು ಪಾಠ ಮಾಡ್ತಿದ್ದಾರೆ ಅದೇ ಸಬ್ಜೆಕ್ಟ್ನ ಅಷ್ಟೇ ಅವರ್ ಪಾಠ ಮಾಡ್ತಿದ್ದೀವಿ. ರಿಸಲ್ಟ್ನ ಬಂದು ಕೇಳಿ ಅವರ ಸಚಿವರನ್ನ ಬಂದು ಪ್ರತಿ ಕಾಲೇಜಲ್ಲಿ ಗೆಸ್ಟ್ ಲೆಕ್ಚರ್ ಮಾಡುವ ಪಾಠದಿಂದ ಎಷ್ಟು ಮಕ್ಕಳು ಹೊರಗಡೆ ಎಷ್ಟು ಪರ್ಸೆಂಟೇಜ್ ತೊಗೊಂಡು ಬರ್ತಿದ್ದಾರೆ ಅಂತೇಳಿ ಇವತ್ತು ಅವ್ರಿಗೆ ನೆನಪಾಗಿದೆಯಾ? ಅದು ನಾವು ನ್ಯಾಯ ಕೇಳಕ್ಕೆ ಹೋದರೆ ಅನ್ಯಾಯ ಮಾಡಿದ್ದಾರೆ ಇವರು. ನಾವು ಕೇಳ್ತಿರೋದು ನ್ಯಾಯ ಏನು ಮಾಡಿದ್ದಾರೆ ಅಂದರೆ ಬಾಣ್ಲಿಯಿಂದ ಬೆಂಕಿಗೆ ಬಿದ್ದಂಗೆ ಮಾಡಿದ್ದಾರೆ ನಮ್ಗಳನ್ನ. ಅಲ್ಲೂ ಬದುಕಂಗಿಲ್ಲ, ಇಲ್ಲೂ ಬದುಕಂಗಿಲ್ಲ. ಈ ಕೋವಿಡ್ ಟೈಮಲ್ಲಿ ನೀವು ಈ ಥರ ಹೊರಗಡೆ ನಮ್ಮನ್ನು ತಳೆದ್ರೆ ಎಲ್ಲಿ ಹೋಗೋಣ ಕೆಲಸಕ್ಕೆ ನಾವು? ಅಥವಾ 7,500 ಜನ ಬೇರೆ ಡಿಪಾರ್ಟ್ಮೆಂಟ್ಗೆ ಹಾಕಿ ನಮ್ಮನ್ನು ಹೇಳಿ ಇವಾಗ ಸರಿ ಆಯಿತು ಇವ್ರನ್ನ ಉಳಿಸ್ಕೊಳ್ಳಿ, ಇನ್ನು ನಾವು ಹೊರಗಡೆ ಉಳಿತೀವಲ್ವ ನಮ್ಮನ್ನು ಬೇರೆ ಡಿಪಾರ್ಟ್ಮೆಂಟ್ಗೆ ಹಾಕಿ. ನಿಮ್ಮ NEPಯಲ್ಲಿ 40-45 ಸ್ಟೂಡೆಂಟ್ಸ್ ಇರಬೇಕು ಒಂದು ಕ್ಲಾಸಲ್ಲಿ ಅಂತ ಇದೆ. ಎಲ್ಲಿ ಬನ್ನಿ ನಮ್ಮ ಕಾಲೇಜಲ್ಲಿ HD ಕೋಟೆ ಕಾಲೇಜಲ್ಲಿ ಫಸ್ಟ್ ಇಯರ್ಗೆ 80-90 ಮಕ್ಕಳಿದ್ದಾರೆ. ಅವ್ರಿಗೆ ಪಾಠ ಮಾಡ್ತಿದ್ದೀವಿ ನಾವು. ಡಿವೈಡ್ ಮಾಡಿ ಸೆಕ್ಷನ್ ಮಾಡಿದಾಗ ಅಲ್ಲಿ ವರ್ಕ್ಲೋಡ್ ಇನ್ಕ್ರೀಸ್ ಆಗುತ್ತಲ್ವಾ? ಹಾಂ, ನಾವು ಒಂದು ನ್ಯಾಯ ಕೊಡಿ ಅಂತ ಬಂದರೆ ನೀವು ಅನ್ಯಾಯ ಮಾಡಿಬಿಟ್ಟು ತಗೊಳ್ಳಿ ಅಂತ ನಾವು ಇಷ್ಟೇ ಮಾಡೋದು ಅಂತ ಖಡಕ್ಕಾಗಿ ಹೇಳ್ತೀರಲ್ವಾ? ನಾವು ಏನಾದರೂ ಸತ್ರೆ ಅಷ್ಟು ಜನಕ್ಕೆ ನೇರ ಹೊಣೆ ನೀವೇ ಅಷ್ಟೇ. ಇದೆಲ್ಲ ಕಡೆ ಗೊತ್ತಿದೆ ಆಲ್ರೆಡಿ. ಸಂಕ್ರಾಂತಿ ಕೊಡುಗೆಯಿಂದ ಬಸವರಾಜ ಬೊಮ್ಮಾಯಿ. ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ವೇತನ ಹೆಚ್ಚಳ ನಿರ್ಧಾರ. ಅತಿಥಿ ಉಪನ್ಯಾಸಕರಿಗೆ ರಾಜ್ಯ ಸರ್ಕಾರ ನೀಡಿರುವ ಸಂಕ್ರಾಂತಿ ಕೊಡುಗೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಉಪನ್ಯಾಸಕರ ಬೇಡಿಕೆಯ ಶಿಫಾರಸುಗಳಿಗೆ ಸಮ್ಮತಿ ಸೂಚಿಸುವ ಕಡತವನ್ನ ಮುಖ್ಯಮಂತ್ರಿ ಜನವರಿ 14ರಂದು ವಿಲೇವಾರಿ ಮಾಡಿದ್ರು. ಇವು ಅತಿಥಿ ಉಪನ್ಯಾಸಕರ ಬಹುದಿನಗಳ ಬೇಡಿಕೆಯಾಗಿದ್ವು. ಈ ಸಂಬಂಧ ರಚಿಸಲಾಗಿದ್ದ ಸಮಿತಿಯು ಮಾಡಿದ್ದ ಶಿಫಾರಸುಗಳ ಜಾರಿಗೆ ಹಣಕಾಸಿನ ಅನುಮೋದನೆ ನೀಡಲಾಗಿದೆ. ಇದರೊಂದಿಗೆ ಅತಿಥಿ ಉಪನ್ಯಾಸಕರಿಗೆ ಅನುಕೂಲ ಆಗಲಿದೆ. ಕರ್ನಾಟಕ ಸರ್ಕಾರದ ವತಿಯಿಂದ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರುತ್ತೇನೆ ಅಂತ ಅವರು ಟ್ವೀಟ್ ಮಾಡಿದ್ದಾರೆ. ನೋಡಿ, ಒಂದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಇವತ್ತೇನು 8 ಗಂಟೆ ಕಾಲ ಕೆಲಸ ಮಾಡ್ತಿದ್ದವರಿಗೆ ಇನ್ನು ಹೆಚ್ಚಿನ ಕಾಲ ಪಾಠ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಅರ್ಧ ಆಗೋದು ಬದಲು ಪೂರ್ಣವಾಗಿ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ 8 ಗಂಟೆ ಕಾಲ ಪಾಠ ಹೇಳ್ಕೊಡ್ತಿರೋರಿಗೆ 8 ಗಂಟೆಯಿಂದ 10 ಗಂಟೆ ಪಾಠ ಹೇಳ್ಕೊಡೋರಿಗೆ 15 ಗಂಟೆಗೆ ಅಷ್ಟು ಪಾಠ ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದು. ಮೊದಲು 11,000 13,000 ತಮಗೆಲ್ಲ ಗೊತ್ತಿರಲಿ, 2002ರಿಂದ ಪ್ರಾರಂಭ ಆಗಿದ್ದು ಬರೀ 2000ದಿಂದ ಇದುವರೆಗೆ ಬರೀ 11,000 13,000ಕ್ಕೆ 2017ರಲ್ಲಿ 11,000 ಮತ್ತು 13,000 ಇತ್ತು. ಇವತ್ತು ಆಲ್ಮೋಸ್ಟ್ 32,000 30,000 28,000 26,000 ಕೊಡ್ತಾ ಇದ್ದೀವಿ. 3 ವರ್ಷಕ್ಕಿಂತ ಕಮ್ಮಿ ಅನುಭವ ಇರೋರಿಗೆ ಇದು ತೆರವಾಗುವಂಥದ್ದಿದೆ. ಅವರೇ ಹೇಳ್ತಿರಲ್ಲ, ಅಟ್ಲೀಸ್ಟ್ ನಮ್ಮ ಯಾರು ಇಲ್ಲಿ ಕೆಲಸ ಮಾಡೋರ್ಗಾರ ಒಂದು ಉತ್ತಮವಾಗಿ ಬದುಕಲಿಕ್ಕೆ ಅವಕಾಶ ಆಗಬೇಕು, ಒಂದು ಮಾಡಿದ್ರೂ ಒಂದು ಸ್ವಲ್ಪ ಕೈ ತುಂಬ ಸಂಬಳ ಸಿಗಬೇಕು. ಇವತ್ತು ಎಲ್ಲರನ್ನೂ ಕೊಡಿ ಅಂದರೆ ವರ್ಕ್ಲೋಡ್ ಇಲ್ಲದೆ ಕೊಡಲಿಕ್ಕಾಗುತ್ತಾ? ಇದು ವಿದ್ಯಾರ್ಥಿಗಳಿಗೋಸ್ಕರ ಮಾಡಿರೋಂಥದ್ದು. ವಿದ್ಯಾರ್ಥಿಗಳಿಗೆ ಏನು ಕಲಿಸ್ತಾ ಇರೋಂಥ ಗುರುಗಳಿಗೆ ಬೇಕಾಗಿರೋಂಥ ಸಂಬಳ ದೊಡ್ಡ 2.5 ಪಟ್ಟದಿಂದ 3 ಪಟ್ಟು 2.5ರಿಂದ 3 ಪಟ್ಟು ಸಂಬಳ ಜಾಸ್ತಿ ಆಗಿದೆ. ಇನ್ನೊಂದು ನಮಗೆ ಇದಾಗಿಲ್ಲ ಅಂದರೆ ಅದು ಎಷ್ಟು ಮಟ್ಟಿಗೆ ಸರಿ ಇದೆ? ಸರ್ಕಾರ ಭಾಳ ವರ್ಷದಿಂದ ಏನಿದೆಯೋ ಭಾಳ ದೊಡ್ಡ ಕೈ ಹಿಡಿಯುವಂಥ ಮತ್ತು ಸಹಕಾರ ಕೊಡುವಂಥದ್ದು ಸರ್ಕಾರದಿಂದ ಮಾಡಿದ್ವಿ. 11 ಮತ್ತು 13,000 ರೂಪಾಯಿ ಮಾಸಿಕ ವೇತನ ಬದಲಾಗಿ ಸೇವಾವಧಿ ಮತ್ತು ಯುಜಿಸಿ ವಿದ್ಯಾರ್ಹತೆ ಕ್ರಮವಾಗಿ 32, 30, 28, 26,000 ರೂಪಾಯಿಗಳಿಗೆ ಹೆಚ್ಚಳ. ವೇತನ ಹೆಚ್ಚಳ ಜೊತೆಗೆ ದುಡಿಮೆ ಅವಧಿ 8ರ ಬದಲು 15 ಗಂಟೆ ಹೆಚ್ಚಿಸುವ ನಿರ್ಧಾರ. ಒಬ್ಬರಿಂದಲೇ ಇಬ್ಬರ ಕೆಲಸ, ಅರ್ಧದಷ್ಟು ಮಂದಿಗೆ ಉದ್ಯೋಗ ನಷ್ಟ ಭೀತಿ.
ಎಸ್, ಇದು ಶಿಕ್ಷಣ ಸಚಿವರು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಹೇಳಿರುವಂತಹ ವಿಚಾರ. ಇಷ್ಟರವರೆಗೆ ತಾವುಗಳು 11-13 ಸಾವಿರಕ್ಕೆ ಕೆಲಸವನ್ನ ಮಾಡ್ತಾ ಇದ್ರೆ, ನಾವುಗಳು 32,000, 28,000, 30,000 ಕೊಡ್ತಾ ಇದೆ. ಒಳ್ಳೆಯ ಸಂಬಳ, ಒಳ್ಳೆಯ ವೇತನ. ಹಾಗಾಗಿ ಏನ್ ಸಮಸ್ಯೆ ಅನ್ನುವಂಥದ್ದು ಇದನ್ನೇ ಜನರು ಕೂಡ ಸಂಭ್ರಮದಿಂದ ಸಡಗರದಿಂದ ಹೇಳ್ತಾ ಇದ್ರು. ಇನ್ನು ಅತಿಥಿ ಉಪನ್ಯಾಸಕರು ಸಮಸ್ಯೆ ಇಲ್ಲ ಅನ್ನುವಂಥದ್ದು. ಅಂದ್ರೆ ವೈ ಎಗೇನ್ ಅತಿಥಿ ಉಪನ್ಯಾಸಕರು ಈ ಒಂದು ವಿಚಾರದ ಬಗ್ಗೆ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಕಾರಣ ಅಲ್ಲಿ 14,000 ಅತಿಥಿ ಉಪನ್ಯಾಸಕರು ಮುಷ್ಕರವನ್ನ ಹೋರಾಟವನ್ನ ಮಾಡಿರುವಂಥದ್ದು. ತಮಗೆ ಸೇವಾ ಭದ್ರತೆ ಜೊತೆಗೆ ನಾವು ಬದುಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಗೌರವವಾಗಿರುವಂತಹ ವೇತನವನ್ನ ಹೆಚ್ಚಳ ಮಾಡಿ ಅನ್ನುವಂಥದ್ದು. ಆದರೆ ಇಲ್ಲಿ ಕೊಟ್ಟಿರುವಂತಹ ನಿಯಮಗಳು ಹಲವು ಪ್ರಶ್ನೆಗಳಿಗೆ, ಹಲವು ಗೊಂದಲಗಳಿಗೆ, ಜೊತೆಗೆ ತುಂಬಾ ದೊಡ್ಡ ಮಟ್ಟದ ನಿರುದ್ಯೋಗವನ್ನು ಸೃಷ್ಟಿ ಮಾಡುತ್ತೆ ಅನ್ನುವಂಥದ್ದು ಅತಿಥಿ ಉಪನ್ಯಾಸಕರ ಒಂದು ಅಳಲು, ಜೊತೆಗೆ ಅವರ ಬೇಸರ, ಅವರ ಅಸಮಾಧಾನ, ಅವರ ಭಯವೂ ಕೂಡ ಹೌದು. ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು. ಒನ್ಸ್ ಅಗೇನ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಅತಿಥಿಗಳು ಅಂತ ಹೇಳಿದ್ರೆ ಅತಿಥಿ ಉಪನ್ಯಾಸಕರು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ. ಯಾಕಂದ್ರೆ ಅತಿಥಿಗಳನ್ನ ನಮ್ಮ ಸರ್ಕಾರ ನಡೆಸಿಕೊಂಡಿರುವಂತಹ ರೀತಿಯ ಮೇಲೆ ಅಪಾರವಾಗಿರುವಂತಹ ಬೇಸರ ಇದೆ. ಈ ಬೇಸರದಿಂದಲೇ ಕಾರ್ಯಕ್ರಮ ನಾನು ಪ್ರಾರಂಭ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ಹಿಂದೆ ಕಳೆದ ಬಾರಿ ನಾನು ಕಾರ್ಯಕ್ರಮ ಮಾಡಿದಾಗ ಇಲ್ಲಿರುವಂತಹ ಅತಿಥಿ ಉಪನ್ಯಾಸಕರು ರಾಜ್ಯ ಸರ್ಕಾರದ ನಿಟ್ಟಿನಲ್ಲಿ ನಡೆದಿರುವಂತಹ ಒಂದು ಮೀಟಿಂಗ್ ಕೂಡ ಹೋಗಿದ್ರು. ಒಳ್ಳೆಯ ಸುದ್ದಿಯನ್ನು ತರ್ತೀವಿ ಅನ್ನುವಂತಹ ವಿಚಾರವನ್ನು ಹೇಳಿದ್ರು. ನಾವು ಕೂಡ ಅದೇ ವಿಚಾರವನ್ನು ಹೇಳಿದ್ವಿ, ಒಳ್ಳೆಯ ಸುದ್ದಿಯನ್ನು ತರಬೇಕು ಅನ್ನುವಂಥದ್ದು. ಒನ್ಸ್ ಅಗೇನ್ ಒಳ್ಳೆಯ ಸುದ್ದಿಯೋ, ಕಹಿ ಸುದ್ದಿಯೋ, ಸಿಹಿ ಸುದ್ದಿಯೋ ಅನ್ನುವಂತಹ ಪ್ರಶ್ನೆಗಳ ನಡುವೆ, ಗೊಂದಲಗಳ ನಡುವೆ ಇವತ್ತಿನ ಚರ್ಚೆನ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿರುವಂತಹ ಅತಿಥಿಗಳು ಧೀರಜ್ ಕುಮಾರ್ ಅವರು, ಜಿಲ್ಲಾ ಅಧ್ಯಕ್ಷರು, ಅತಿಥಿ ಉಪನ್ಯಾಸಕರ ಹಿತರಕ್ಷಣಾ ಸಮಿತಿ, ದಕ್ಷಿಣ ಕನ್ನಡ ಜಿಲ್ಲೆ. ಆತ್ಮೀಯವಾಗಿರುವಂತಹ ಸ್ವಾಗತ ಧೀರಜ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಪ್ರಭಾಕರ್ ಆಚಾರ್ಯ ಅವರು, ರಾಜ್ಯ ಕಾರ್ಯದರ್ಶಿ, ಅತಿಥಿ ಉಪನ್ಯಾಸಕರ ಹಿತರಕ್ಷಣಾ ಸಮಿತಿ. ಆತ್ಮೀಯವಾಗಿರುವಂತಹ ಸ್ವಾಗತ ಪ್ರಭಾಕರ್ ಆಚಾರ್ಯ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಸತೀಶ್ ಬರಮನಹಳ್ಳಿ, ಕನ್ನಡ ಉಪನ್ಯಾಸಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಂಗಳೂರು. ಆತ್ಮೀಯವಾಗಿರುವಂತಹ ಸ್ವಾಗತ ಸತೀಶ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಡಾಕ್ಟರ್ ಶಾಹಿದಾ ಜಹಾನ್ ಅವರು, ಅತಿಥಿ ಉಪನ್ಯಾಸಕರ ಹಿತರಕ್ಷಣಾ ಸಮಿತಿ, ಉಡುಪಿ ಜಿಲ್ಲೆ. ಆತ್ಮೀಯವಾಗಿರುವಂತಹ ಸ್ವಾಗತ ಮೇಡಮ್ ತಮಗೆ. ನಮಸ್ತೆ ಮೇಡಮ್. ನಾಲ್ವರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮಾತಾಡಬೇಕು ನೇರವಾಗಿ. ನಾನಾ ಬೇಡಿಕೆಗಳಿಗೆ ಹೋರಾಟಕ್ಕಿಳಿದಂತಹ 14,000 ಅತಿಥಿ ಉಪನ್ಯಾಸಕರು. ಆದ್ರೆ ಈಗ ಬರೋಬ್ಬರಿ ಅರ್ಧದಷ್ಟು ಅತಿಥಿ ಉಪನ್ಯಾಸಕರು ತಮ್ಮ ಕೆಲಸವನ್ನ ಕಳೆದುಕೊಳ್ಳುವಂತಹ ಭೀತಿಯಲ್ಲಿದ್ದಾರೆ. ಇದರ ನಡುವೆ ಇವರುಗಳು ಮುಷ್ಕರವನ್ನ ಮಾಡ್ತಾನೆ ಇದ್ದಾರೆ, ಇನ್ನೂ ಕೂಡ ಮುಗಿಲಿಲ್ಲ ಅನ್ನುವಂಥದ್ದು. ರಾಜಕೀಯ ಬೆರಕೆ ಆಗಿದೆಯಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ಈಗಾಗಲೇ ಸರ್ಕಾರ ಅತಿಥಿ ಉಪನ್ಯಾಸಕರಿಗೋಸ್ಕರ ಒಂದು ಅರ್ಜಿಯನ್ನು ಕೂಡ ಆಹ್ವಾನ ಮಾಡಿದೆ. ಇದೇ ಜನವರಿ 31ರಂದು ಅರ್ಜಿಯ ಒಂದು ಸಲ್ಲಿಕೆ ಕೊನೆಯಾಗುವಂಥದ್ದು. ಒಟ್ಟಿನಲ್ಲಿ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ನಾನು ಫಸ್ಟ್ ರಿಯಾಕ್ಷನ್ ನೇರವಾಗಿ ಹೋಗ್ತಾ ಇದ್ದೇನೆ. ಪ್ರಭಾಕರ್ ಆಚಾರ್ಯ ಅವರು, ರಾಜ್ಯ ಕಾರ್ಯದರ್ಶಿ, ಅತಿಥಿ ಉಪನ್ಯಾಸಕರ ಹಿತರಕ್ಷಣಾ ಸಮಿತಿ. ಎಸ್ ಸರ್, ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ? ಫಸ್ಟ್ ರಿಯಾಕ್ಷನ್. ಎಸ್, ಓಕೆ ಸರ್. ಸುಮಾರು ಈ ಒಂದು ಸಮಸ್ಯೆ ಅನ್ನುವಂಥದ್ದು 10-15 ವರ್ಷಗಳಿಂದ ಇರುವಂಥ ಸಮಸ್ಯೆ. ಇದರ ಬಗ್ಗೆ ದೀರ್ಘಕಾಲದ ಹೋರಾಟಗಳು ಪ್ರತಿ ವರ್ಷ ಕೂಡ ನಡೀತಾ ಬಂದಿದೆ. ಆದರೆ ಇಲ್ಲಿವರೆಗಿನ ಎಲ್ಲಾ ಸರ್ಕಾರಗಳು ಕೂಡ ನಮಗೆ ಇವತ್ತು ನೀವು ಏನು ಹೆಡ್ಲೈನ್ ಕೊಟ್ಟಿದ್ದೀರಿ, ಮೂಗಿಗೆ ತುಪ್ಪ ಒರೆಸುವ ಕೆಲಸವನ್ನೇ ಮಾಡ್ಕೊಂಡು ಬಂದಿದೆ. ಎಲ್ಲ ಸರ್ಕಾರಗಳು ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲ ಸರ್ಕಾರಗಳು ಕೂಡ ಇದೇ ಕೆಲಸಗಳನ್ನ ಮಾಡ್ತಾ ಬಂದಿದೆ. ಆದ್ರೆ ಎಲ್ಲೋ ಒಂದು ಕಡೆ ಒಂದು ಹಿಂದಿನ 2 ವರ್ಷಗಳಿಂದ ಯಾವುದೋ ಒಂದು ಪಾಸಿಟಿವ್ ಧನಾತ್ಮಕ ಅಂಶಗಳು ನಮ್ಗೆ ಕಂಡು ಬಂದ್ರು ಕೂಡ ಈಗಿನ ಫಲಿತಾಂಶ ಅನ್ನುವಂಥದ್ದು ತುಂಬಾ ಶಾಕಿಂಗ್ ಆಗಿದೆ. ನಮ್ಗೆ ತುಂಬಾ ನೋವನ್ನುಂಟು ಮಾಡಿದೆ. ಯಾಕೆಂದ್ರೆ ನಮ್ಮ ಬೇಡಿಕೆ ಅನ್ನುವಂಥದ್ದು ಏನು ಕರ್ನಾಟಕ ರಾಜ್ಯದ ಸರ್ವ 14 ಅತಿಥಿ ಉಪನ್ಯಾಸಕರಿಗೆ ನ್ಯಾಯ ಸಿಗ್ಬೇಕು ಅನ್ನುವಂಥದ್ದಾಗಿದೆ. ಆದ್ರೆ ಇಲ್ಲಿ ಸ್ವಲ್ಪ ಏನು ಒಡೆದು ಆಳುವ ನೀತಿಯೋ ಏನೋ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ, ನಿಜವಾಗಿಯೂ ಗೊತ್ತಾಗ್ತಾ ಇಲ್ಲ. ಈ ಬೇಡಿಕೆಗಳ ಕುರಿತು ಸಾಧಾರಣ 1 ವರ್ಷಗಳಿಂದ ಏನು ಕಂಟಿನ್ಯೂಸ್ ಸಭೆಗಳು ಉನ್ನತ ಶಿಕ್ಷಣ ಸಚಿವರ ಜೊತೆ, ನಮ್ಮ MLCಗಳು, ವಿಧಾನ ಪರಿಷತ್ ಶಾಸಕರ ಜೊತೆ ನಡೀತಾ ಬಂದಿತ್ತು. ಈ ಎಲ್ಲಾ ಸಭೆಗಳಲ್ಲೂ ಕೂಡ ನಮ್ಮ ಉನ್ನತ ಶಿಕ್ಷಣ ಸಚಿವರು ಮತ್ತೆ ಸರ್ಕಾರದ ಪ್ರತಿನಿಧಿಗಳು ನಮಗೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ನೀಡಿದ್ದಾರೆ. ಅದೇ ಪ್ರಯುಕ್ತ ದಿನಾಂಕ ಜನವರಿ 11 ಮಂಗಳವಾರ, ಲಾಸ್ಟ್ ವೀಕ್, ನಿಮ್ಗೆ ಗುಡ್ ನ್ಯೂಸ್ ಅನ್ನ ಕೊಡ್ತೀವಿ, ನೀವು ನಮ್ಮ ಸಭೆಗೆ ಬನ್ನಿ, ನಾವು ನೆಗೋಸಿಯೇಷನ್ ಮಾಡ್ಕೊಂಡು ಏನಾದ್ರೂ ಒಂದು ರಿಸಲ್ಟ್ ಕೊಡುವ ಪ್ರಯತ್ನ ಮಾಡುವ ಅನ್ನುವಂತ ಮಾತನ್ನ ಉನ್ನತ ಶಿಕ್ಷಣ ಸಚಿವರು ಹಾಗೆ MLCಗಳು ಕೂಡ ಕರೆದಾಗ ನಾವು ಅಲ್ಲಿಗೆ ಹೋಗಿದ್ವಿ. ಸುಮಾರು ಶಾಸಕರು ಇದ್ರು. ಶ್ರೀಯುತ ಬಸವರಾಜ್ ಹೊರಟ್ಟಿ ಸರ್ ಅವರು, ಶ್ರೀಯುತ ಆಯನೂರು ಮಂಜುನಾಥ್ ಸರ್, ಪುಟ್ಟಣ್ಣ ಇರಬಹುದು, ನಮೋಶಿ ಇರಬಹುದು, ಸಂಕನೂರ್ ಸರ್ ಇರಬಹುದು, ಭೋಜಗೌಡ ಸರ್ ಇರಬಹುದು, ಇವರೆಲ್ಲ ಇದ್ರು. ಇವರೆಲ್ಲರ ಸಮ್ಮುಖದಲ್ಲಿ
ನಮ್ಮ ಆಯನೂರು ಮಂಜುನಾಥ್ ಸರ್ ಕೂಡ ಇದ್ರು, ಕ್ಷಮಿಸಿ ಉನ್ನತ ಶಿಕ್ಷಣ ಸಚಿವರಾದಂತಹ ಅಶ್ವಥ್ ನಾರಾಯಣ್ ಸರ್ ಕೂಡ ಇದ್ರು. ಸುದೀರ್ಘ ಚರ್ಚೆ ಆಯಿತು. ಬೇರೆ ಬೇರೆ ಸಂಘಟನೆಯ ಪ್ರತಿನಿಧಿಗಳ ಮೂಲಕ ನಿಮ್ಮ ಅಹವಾಲುಗಳೇನು, ಬೇಡಿಕೆಗಳೇನು ಅನ್ನುವಂತ ಹೇಳಲಿಕ್ಕೆ ಅವಕಾಶಗಳನ್ನು ಕೊಟ್ಟಿದ್ರು. ಹಾಗೆ ಬೇರೆ ಬೇರೆ ಸಂಘಟನೆ ಸಮಿತಿಯ ಪದಾಧಿಕಾರಿಗಳು, ರಾಜ್ಯ ಪ್ರತಿನಿಧಿಗಳು ಅವರವರ ಅಹವಾಲುಗಳು, ಬೇಡಿಕೆಗಳನ್ನು ಅವರ ಮುಂದೆ ಇಟ್ಟರು. ಸುದೀರ್ಘ ಚರ್ಚೆ ಆದ ನಂತರ ನಮ್ಮ ಉನ್ನತ ಶಿಕ್ಷಣ ಸಚಿವರು, ನನಗೆ ಇದರ ಬಗ್ಗೆ ಅರಿವಿದೆ, ಸಾಧಾರಣ ತುಂಬ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೀರಿ, ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡು ಒಳ್ಳೆಯ ರೀತಿ ಒಂದು ಸಮಸ್ಯೆಗೆ ಪರಿಹಾರ ನೀಡ್ತೇನೆ ಅನ್ನುವಂಥ ಅಂಶವನ್ನು ಹೇಳಿದವಾಗ ನಾವು ಸ್ವಲ್ಪ ಹಠ ಮಾಡಿದ್ವಿ. ನಮಗೆ ಇವತ್ತೇ ರಿಸಲ್ಟ್ ಕೊಡಬೇಕು ಅನ್ನೋಂಥ ಹಠ ಮಾಡಿದಾಗ ಅಲ್ಲಿರುವಂಥ ಶಾಸಕರು, ವಿಧಾನ ಪರಿಷತ್ ಶಾಸಕರು ಮತ್ತು ನಮ್ಮ ಉನ್ನತ ಶಿಕ್ಷಣ ಸಚಿವರು ಒಟ್ಟಾಗಿ ಒಂದು ಸಭೆಯನ್ನು ಮಾಡಿದರು. ನಮ್ಮನ್ನು ಬಿಟ್ಟು ಸಭೆಯನ್ನು ಮಾಡಿ ಮತ್ತೆ ಬಂದು ನಿಮಗೆ ಮಕರ ಸಂಕ್ರಮಣದ ದಿನ ಒಳ್ಳೆಯ ಸಿಹಿ ಸುದ್ದಿಯನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ನಮ್ಗೆ ಹೇಳಿದ್ರು. ಬಹುಶಃ ನಾವು ಮಂಗಳವಾರ 11ರ ಬೆಳಿಗ್ಗೆ ಬ್ಯಾಂಗ್ಳೂರ್ ಹೊರಡುವಾಗ ತುಂಬಾ ವಿಶಸ್ಗಳು ಬಂದಿದ್ದು. ಆಲ್ ದ ಬೆಟ್ಸ್, ಶುಭ ಸುದ್ದಿ ತನ್ನಿ, ಒಳ್ಳೆ ನ್ಯೂಸ್ ತನ್ನಿ, ನಾವುಗಳು ಕಾಯ್ತಾ ಇದೀವಿ, ಸಿಹಿ ಸುದ್ದಿ ತನ್ನಿ ಅನ್ನುವಂಥದ್ದು. ನಾವು ಕೂಡ ತುಂಬಾ ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಂಡು ಹೋಗಿದ್ವಿ. ಅದೇ ರೀತಿ ಆ ಎಕ್ಸ್ಪೆಕ್ಟೇಷನ್ಗೆ ಪೂರಕವಾಗಿ ಉನ್ನತ ಶಿಕ್ಷಣ ಸಚಿವರು ಮಕರ ಸಂಕ್ರಮಣದ ದಿನ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಅನ್ನ, ಒಳ್ಳೆಯ ಫಲಿತಾಂಶವನ್ನ ಕೊಡ್ತೀವಿ ಅನ್ನುವಂತ ಮಾತುಗಳನ್ನ ಆಡಿದ್ರು. ಆದ್ರೆ ಮಕರ ಸಂಕ್ರಮಣದ ದಿನ ಬಂದಂತ ಏನು ಸುದ್ದಿ ಏನಿತ್ತು, ಇದು ಸಿಹಿ ಸುದ್ದಿ ಆಗದೆ ಕಹಿ ಸುದ್ದಿ ಆಗಿದೆ, ಶಾಕಿಂಗ್ ಆಗಿತ್ತು. 14,500 ಜನರಿಗೂ ಕೂಡ ನ್ಯಾಯ ಸಿಗ್ತದೆ ಅನ್ನುವಂತ ನಮ್ಮ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು ನುಚ್ಚುನೂರಾಗಿದೆ. ಕೊಟ್ಟಿದ್ದು 7,500 ಜನರಿಗೆ ಫುಲ್ ವರ್ಕ್ ಲೋಡ್. ಸೊ ಈ ರೀತಿ ಏನೋ ಒಂದೆರಡೆ ಅನ್ಯಾಯ ಆಗಿದೆ. ಆದ್ರೆ ಅವರ ವ್ಯವಸ್ಥೆಗಳು ಏನಿದೆ, ವೇತನ ಪರಿಷ್ಕರಣೆ ಇರಬಹುದು ಅಥವಾ ಕೆಲವು ನಾವು ನೋಡಿದಾಗ, ಅಂದ್ರೆ ಸಂಕ್ರಾಂತಿ ಸಂದರ್ಭಗಳಲ್ಲಿ ನಮ್ಗಳು ಕೂಡ ಈ ಒಂದು ಸುದ್ದಿ ಸಿಕ್ಕಿದಾಗ ಎಲ್ಲೋ ಒಂದ್ ಕಡೆ ಇದು ಸಿಹಿ ಸುದ್ದಿ, ಸಂಕ್ರಾಂತಿಯ ಸಿಹಿ ಸುದ್ದಿ ಕೊಟ್ಟಿರುವಂತಹ ಸರ್ಕಾರ. ಯಾಕಂದ್ರೆ ಇಷ್ಟು ದಿನ ಇದ್ದಿರುವಂತದ್ದು 11,000, 13,000, ಇಲ್ಲಿ 32,000, 30,000, 28,000 ಅಂತ ಬಂದಾಗ ಒಳ್ಳೆಯ ಸಂಬಳ, ಅದು ಡಬಲ್ ಬಂದ್ರೆ ಟ್ರಿಪಲ್ ಆಗಿದೆ ಅನ್ನುವಂಥದ್ದು. ಅಷ್ಟು ಒಳ್ಳೆಯ ಸಂಬಳ ಇದೆ. ಆದ್ರೆ ವೈ ತಮ್ಗಳ ಮುಷ್ಕರ ಇನ್ನೂ ಕೂಡ, ತಮ್ಮ ಅಸಮಾಧಾನ ಇನ್ನೂ ಕೂಡ ಮುಗಿಲಿಲ್ಲ ಅನ್ನೋ ಪ್ರಶ್ನೆ. ಇದು ನೇರವಾಗಿ ಜನರಿಗೆ ಕಾಣ್ತಾ ಇರುವಂತದ್ದು ಈ ಒಂದು ವಿಚಾರ. ಓಕೆ, ಸರಿ ಸರ್. 32,000, 28,000, 30,000 ಈ ರೀತಿ ಏನು ಕ್ಯಾಟಗರಿ ಮಾಡಿದ್ದಾರೆ. ಔಟ್ಸೈಡ್ ಪಬ್ಲಿಕ್ಗೆ, ಸಾರ್ವಜನಿಕರಿಗೆ ಅತಿಥಿ ಉಪನ್ಯಾಸಕರ ಹೋರಾಟಕ್ಕೆ ಒಂದು ಬೆಲೆ ಸಿಕ್ಕಿದೆ, ಒಳ್ಳೆ ಸ್ಯಾಲ್ರಿ ಕೊಟ್ಟಿದ್ದಾರೆ, ಅಂತೂ ಅವ್ರಿಗೆ ಒಳ್ಳೇದಾಗ್ತಾ ಇದೆ ಅನ್ನುವಂಥದ್ದು ಪಬ್ಲಿಕ್ಕಿಗೆ ಅನಿಸಿದ್ರು ಕೂಡ, ಅವರ ಒಪಿನಿಯನ್ ಆದ್ರೂ ಕೂಡ ವಾಸ್ತವ ಸ್ಥಿತಿ ಬೇರೆ ಇದೆ ಸರ್. ಆಕ್ಚುಲಿ ಇಲ್ಲಿ ಕೊಟ್ಟದ್ದು 1 ವಾರದ ಫುಲ್ ವರ್ಕ್ ಲೋಡ್ ಅನ್ನುವಂಥದ್ದು. ಇಷ್ಟು ದಿನ ಒಂದು ವ್ಯಕ್ತಿಯ ವರ್ಕ್ ಲೋಡ್ 2 ಡಿವೈಡ್ ಆಗಿ, ಅಂದ್ರೆ 8 ಅವರ್ ಮತ್ತೆ 10 ಅವರ್ ಪ್ರಾಯೋಗಿಕ ತರಗತಿ ಇರುವಂತಹ ಬ್ಯಾಚ್ಗಳಿಗೆ, ಮೀನ್ಸ್ ಕೋರ್ಸ್ಗಳಿಗೆ 10 ಅವರ್, ಯಾವುದು ಥಿಯರಿ ಬೇಸ್ಡ್ ಕೋರ್ಸ್ಗಳಿವೆ ಅವರಿಗೆ 8 ಅವರ್ ಪ್ರಕಾರ ಒಬ್ಬೊಬ್ಬ ಅತಿಥಿ ಉಪನ್ಯಾಸಕರಿಗೆ ವರ್ಕ್ ಲೋಡ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ 15 ಅವರ್ಗಳ ವರ್ಕ್ ಲೋಡ್ ಅನ್ನ ಒಬ್ಬ ಅತಿಥಿ ಉಪನ್ಯಾಸಕನಿಗೆ ನೀಡಿ, ಇನ್ನೊಬ್ಬ ಅತಿಥಿ ಉಪನ್ಯಾಸಕನ ಏನು ಜೀವನ ಏನಿದೆ, ಅವರ ವೃತ್ತಿಗೆ ಒಂದು ಕೊಡಲಿ ಏಟು ಕೊಡುವಂತ ವ್ಯವಸ್ಥೆ ಅಲ್ಲಿ ಬಂದಿತ್ತು. ಇದು ನಮಗೆ ಶಾಕ್ ಆದಂತ ವಿಚಾರ. ಓಕೆ, ಅಷ್ಟೇ. ಒಂದೇ ಅಲ್ಲಿ ಎಲಿಮೆಂಟ್ ಇರುವಂತದ್ದು, ಅಲ್ಲಿ ಕೆಲವರು ಅಂದ್ರೆ ಅರ್ಧಕ್ಕಷ್ಟು ಜನರು ಅತಿಥಿ ಉಪನ್ಯಾಸಕರು ಕೆಲಸವನ್ನ ಕಳೆದುಕೊಳ್ತಾರೆ. ಅದು ಅಲ್ಲದೆ ಸರ್, ನಮ್ಮ ಬೇಡಿಕೆ ವೇತನ ಪರಿಷ್ಕರಣೆ ಜೊತೆಗೆ ಸೇವಾ ಭದ್ರತೆ ಮತ್ತು ಸೇವಾ ವಿಲೀನತೆ ಆಗಿತ್ತು. ಬಹುಶಃ ಈಗ 7,500 ನಾವೇನು ಒಳಗೆ ಹೋಗ್ತೀವಿ, ನಾವಂದ್ರೆ ಅತಿಥಿ ಉಪನ್ಯಾಸಕರು, ನಾವು ಅನ್ನುವಂಥದ್ದು ನನಗೂ ಕೂಡ ಗ್ಯಾರಂಟಿ ಇಲ್ಲ. ಏನು ಒಳಗೆ ಹೋಗ್ತಾರೆ ಅವರಿಗೆ ಮುಂದಿನ ಉದ್ಯೋಗ ಅನ್ನುವಂಥದ್ದು ಏನು ಯಾವುದೇ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಯಾವುದೇ ಒಬ್ಬ ಏನು ಕಾಯಂ ಉಪನ್ಯಾಸಕ ವರ್ಗಾವಣೆ ಅಥವಾ ಹೊಸ ನೇಮಕಾತಿ ಆದವಾಗ ಅವರಿಗೆ ನಮ್ಮ ಸ್ಥಾನವನ್ನ ಬಿಟ್ಟುಕೊಡ್ಬೇಕಾಗ್ತದೆ. ಸೊ ಯಾವುದೇ ಭದ್ರತೆ ಇಲ್ಲ. ನಾಡ್ದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಪೋರ್ಟಲ್ ಓಪನ್ ಆಗ್ತದೆ, ಇಲ್ಲಿ ತನಕ ಓಪನ್ ಆಗಿಲ್ಲ, ಬಿಸಿ ಇರಬಹುದು, ಸರ್ವರ್ ಬಿಸಿ ಇರಬಹುದು. ನಾವು ಅಪ್ಲೈ ಮಾಡಿ ಒಳಗೆ ಹೋದ್ರು ಕೂಡ ನಮ್ಮ ಕತೆ ನಾಳೆ ನಾಡಿದ್ದು, ಮ್ಯಾಕ್ಸಿಮಮ್ ಅಂದ್ರೆ ಆಚೆ ನಾಡಿದ್ದು, ಮುಂದೆ ಏನು ಅನ್ನುವಂಥದ್ದು ಗೊಂದಲ ಇನ್ನೂ ಕೂಡ ಇದೆ. ಸೊ ಈ ರೀತಿಯ ಸಮಸ್ಯೆಗಳಿವೆ. ಸೇವಾ ಭದ್ರತೆ ನಮ್ಮ ಮುಖ್ಯ ಅಂಶ ಆಗಿತ್ತು ಹೋರಾಟದಲ್ಲಿ. ಎಸ್ ಸರ್. ಫಸ್ಟ್ ಸೆಕ್ಷನ್ ಸರ್, ಸತೀಶ್ ಬರಮನಹಳ್ಳಿ. ಎಸ್ ಸರ್, ಖಂಡಿತ ಪ್ರಭಾಕರ್ ಸರ್ ಹೇಳಿದ್ದು, ನೀವು ಹೇಳ್ತಾ ಇರೋದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಇದುವರೆಗೂ ಅವ್ರು ಹೇಳಿದ್ದು ಎಲ್ಲ ಸತ್ಯದ ಅಂಶಗಳು. ಕರ್ನಾಟಕದ ಜನತೆ ಸಂಕ್ರಮಣದ ದಿನ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ನಮ್ಮ ಮಾನ್ಯ ಶಿಕ್ಷಣ ಸಚಿವರಂತ ಎಲ್ಲರೂ ನಂಬಿದ್ದಾರೆ. ಆದರೆ ಅದು ಖಂಡಿತ ಸಿಹಿ ಸುದ್ದಿ ಅಲ್ಲ, ಕಹಿ ಸುದ್ದಿ. ಸುಮಾರು 7,500 ಅತಿಥಿ ಉಪನ್ಯಾಸಕರ ತಿನ್ನುವ ಅನ್ನವನ್ನು ಕಿತ್ಕೊಂಡ್ಬಿಟ್ಟು ಇನ್ನು 7,500 ಜನಗಳಿಗೆ ಕೊಟ್ಟಿದ್ದಾರೆ.
ಜೀವಂತ ಸಮಾಧಿ ಮಾಡಿದ್ದಾರೆ. 7,500 ಅತಿಥಿ ಉಪನ್ಯಾಸಕರ ತಲೆ ಮೇಲೆ ಒಂದು ಚಪ್ಪಡಿ ಕಲ್ಲನ್ನೇ ಎಳೆದಿದ್ದಾರೆ ಅನ್ನೋದ್ರಲ್ಲೂ ತಪ್ಪಿಲ್ಲ. ಹಾಗೆ ಜೀವಂತ ಸಮಾಧಿ ಮಾಡಿಬಿಟ್ರಿ ಇಲ್ಲಿ. ಇನ್ನು 7,500 ಜನ ಒಳಗೆ ಹೋದ್ರು ಸಹ ಅವ್ರೇನು ಶಾಶ್ವತ ಅಲ್ಲಲ್ಲ, ಅವ್ರೇನು ಶಾಶ್ವತ ಅಲ್ಲ. ಯಾರೋ ಡೆಪ್ಯುಟೇಷನ್ ಬರ್ತಾರೆ ಅಥವಾ ನಾಳೆ ಯಾರೋ ಪರ್ಮನೆಂಟ್ ಹ್ಯಾಂಡ್ ಬರ್ತಾರೆ ಅಲ್ಲಿಗೆ. ಅವಾಗ ಮೊದಲು ಇಬ್ರು ಹೋಗ್ತಿದ್ವಿ, ಈಗ ಒಬ್ಬರು ಹೇಳ್ದೆ ಕೇಳದೆ ತಮ್ಮ ಸ್ಥಾನವನ್ನು ಬಿಟ್ಟುಕೊಟ್ಟು ಹೋಗಬೇಕಾಗುತ್ತೆ. ಇಂಥ ವ್ಯವಸ್ಥೆಯನ್ನು ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಸಿಹಿ ಸುದ್ದಿ ಅಂತೇಳ್ಬಿಟ್ಟು ನಮಗೆಲ್ಲ ಕರ್ನಾಟಕದ ಜನತೆಗೆ ಕೊಟ್ಟರು. ಸಿಹಿ ಸುದ್ದಿ ಅನ್ನೋದ್ರ ಅಲ್ಲಿ ಇನ್ನೂ ಒಂದು ವಿಶೇಷತೆ ಇದೆ. ಅಲ್ಲಿ ಏನು 26,000, 28,000, 30,000 ಮತ್ತು 32,000 ವೇತನ ಹೆಚ್ಚು ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ. ಬಹಳಷ್ಟು ದಿನಗಳಿಂದ 2002ನೇ ಸಾಲಿನಿಂದನೂ ಸಹ ಯುಜಿಸಿ ಸ್ಕೇಲ್ ಅನ್ನು ಕೊಟ್ಟಿರಲಿಲ್ಲ ನಿಮಗೆ. ಈಗ UGC ನಿಯಮದ ಪ್ರಕಾರ ನಾವು ವೇತನವನ್ನು ಹೆಚ್ಚು ಮಾಡಿದ್ದೀವಿ ಅಂತ ಖಂಡಿತ ತಪ್ಪದು. ಅವರೇ ಹೇಳ್ತಾರೆ UGC ನಿಯಮದ ಪ್ರಕಾರ ಕೊಟ್ಟಿರಲಿಲ್ಲ, ನಾವು ಕೊಡ್ತಾ ಇದೀವಿ ಅಂತ. UGC ನಿಯಮಕ್ಕೆ ಅಲ್ಲಿ ಬಂದಾಗ 57,000 ರೂಪಾಯಿಗಳನ್ನು ಹೆಚ್ಚು ಕಡಿಮೆ ಕೊಡಬೇಕಾಗುತ್ತೆ. 16 ಗಂಟೆಗಳನ್ನು ಮಾಡ್ತಕ್ಕಂಥ ಒಬ್ಬ ಉಪನ್ಯಾಸಕರಿಗೆ, ಅತಿಥಿ ಉಪನ್ಯಾಸಕರಿಗೆ ಸುಮಾರು 57,000, 58,000 ರೂಪಾಯಿಗಳನ್ನು ಕೊಡಬೇಕಾಗುತ್ತೆ. ಇಲ್ಲಿ ಕೊಡ್ತಾ ಇರೋದು 32,000. ಅದು ಶಾಶ್ವತನ ಅಲ್ಲ. ಯಾರು ಪರ್ಮನೆಂಟ್ ಬಂದಾಗ ನಾವು ಹೇಳ್ದೆ ಕೇಳ್ದೆ ಆಚೆ ಹೋಗ್ಬೇಕಾಗುತ್ತೆ. ಇಲ್ಲಿ ಒಳಗೆ ಹೋಗ್ತಕ್ಕಂಥವ್ರು. ಈ ವ್ಯವಸ್ಥೆನ ಸಿಹಿ ಸುದ್ದಿ ಅಂತ ಹೇಗೆ ಕರೆಯೋದು? ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಒಂದು ಸರ್ಕಾರದ ವ್ಯವಸ್ಥೆ. ಇರ್ತಕ್ಕಂಥ ಉದ್ಯೋಗವನ್ನ ಕಿತ್ತುಕೊಳ್ತಕ್ಕಂಥದ್ದು ಇದು ವ್ಯವಸ್ಥೆನಾ ಸರ್? ಇದು ಸಿಹಿ ಸುದ್ದಿ ಅಂತ ಹೇಳ್ಬಹುದು ನಾವು? ಖಂಡಿತ ನಾವು ಇದನ್ನು ಒಪ್ಪೋದಿಲ್ಲ. ಅವರು ತಿನ್ನೋ ಅನ್ನವನ್ನ ಹೇಗೋ ತಿಂತ ಇದ್ದಾರೆ. ಅವ್ರಿಗೆ ತಿನ್ಲಿಕ್ಕೆ ಬಿಡಿ, ಅವಕಾಶ ಮಾಡಿಕೊಡಿ. ಇನ್ನು ಉದ್ಯೋಗಗಳು ಬೇಜಾನು ಉದ್ಯೋಗಗಳಿದ್ದಾವೆ. ನಮ್ಮ ಏನು ಶಿಕ್ಷಣ ಇಲಾಖೆನೆಲ್ಲ ಸಾಕಷ್ಟು 16,000 ಉದ್ಯೋಗಗಳು ವೇಕೆನ್ಸಿ ಇದೆ. ನಾನ್ ಟೀಚಿಂಗ್ ಪೋಸ್ಟ್ಗಳು ಇದೆ ಅಲ್ಲಿ ಕರ್ಕೊಳ್ಳಿ ಅವರನ್ನ. ಇನ್ನೇನು ನೀವು ಹೇಳ್ತೀರಲ್ಲ, ಈಗ ಶಿಕ್ಷಣ ಸಚಿವರು ಹೇಳ್ತಾ ಇದಾರಲ್ಲ UGC ನಿಯಮದ ಪ್ರಕಾರ ನಾವು ನೆಟ್ ಸ್ಲೇಟ್ PhD ಆಗಿರ್ತಕ್ಕಂಥವರನ್ನ ಒಳ ಕರ್ಕೊಳ್ತಾ ಇದೀವಿ ಅಂತ ಹೇಳ್ತಿರಲ್ಲ, ಅವರಿಗೆ ಒಂದು ಭದ್ರತೆ ಕೊಡಿ. ಇನ್ನು ಉಳಿದಿರ್ತಕ್ಕಂಥವರಿಗೆ ಅದೇ ಇಲಾಖೆನಲ್ಲ ಅಥವಾ ಬೇರೆ ಇಲಾಖೆನಲ್ಲ ವಿಲೀನತೆ ಮಾಡಿ ಸರ್ಕಾರ ಕೆಲಸವನ್ನ ಕೊಡಿ. ಅವ್ರು ಎಲ್ಲಿಗೆ ಹೋಗ್ಬೇಕು? ಈಗ ನಿರುದ್ಯೋಗಿಗಳಾಗುವಂಥದ್ದು ಬೇಡ. ಅವ್ರು ಎಲ್ಲಿಗೆ ಹೋಗ್ಬೇಕು? ಇಲ್ಲ ಬೇಡ, ಎಲ್ಲರಿಗೂ ಶಿಕ್ಷಣ ಇಲಾಖೆನಲ್ಲೇ ಕೊಡಿ. 14,000 ಜನಗಳಿಗೂ ಸಹ ಏನು ಅತಿಥಿ ಉಪನ್ಯಾಸಕರ ಹುದ್ದೆಗಳನ್ನ ಕೊಡಿ, ವೇತನವನ್ನು ಹೆಚ್ಚು ಮಾಡಿ. ಎಲ್ಲಿಗೆ ಹೋಗ್ಬೇಕು ಸರ್? ನಾವುಗಳು ಪ್ರಥಮವಾಗಿ ಒಂದು ವಿಚಾರವನ್ನು ನೋಡಿದಾಗ ಎಲ್ಲೊಂದು ಕಡೆ ಸರ್ಕಾರ ಒಳ್ಳೆ ನಿರ್ಧಾರವನ್ನ ತೆಗೆದುಕೊಂಡಿದೆ ಅನ್ನೋದಾದ್ರೆ, ಸರ್ಕಾರ ನಿರುದ್ಯೋಗಿಗಳನ್ನ ಸೃಷ್ಟಿ ಮಾಡುತ್ತೆ ಅನ್ನುವಂಥದ್ದು ನಿಜವಾಗ್ಲೂ ವಿಪರ್ಯಾಸದ ಸಂಗತಿ. ಇದು ನೇರವಾಗಿ ಅತಿಥಿ ಉಪನ್ಯಾಸಕರು ಮಾಡ್ತಾ ಇರುವಂತ ಆರೋಪವೂ ಕೂಡ ಹೌದು. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಧೀರಜ್ ಕುಮಾರ್ ಅವರು. ಎಸ್ ಸರ್. ಸರ್, ನಾವು 4 ಸ್ಲ್ಯಾಬ್ಗಳಲ್ಲಿ ಏನು ವೇತನ ಹೆಚ್ಚಳ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಅದನ್ನು ನಾವು ಸ್ವಾಗತಿಸ್ತೇವೆ. ಯಾಕಂದ್ರೆ UGC ನಾರ್ಮ್ಸ್ ಅಂತ ಹೇಳ್ತಾರೆ, ಸರ್ವಿಸ್ ಆದವರಿಗೆ, ಕ್ವಾಲಿಫೈಡ್ ಗಳಿಗೆ ಸ್ವಲ್ಪ ಮಾನ್ಯತೆ ಕೊಟ್ಟಿದ್ದಾರೆ, ಒಪ್ಕೊಳ್ತೇವೆ ನಾವು. ಪರವಾಗಿಲ್ಲ, ಬೇರೆ ಸ್ಟೇಟ್ ಕೂಡ ಇದೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಕೂಡ ಅದೇ ರೀತಿಯ ಮಾದರಿ ಇದೆ, ನಾವು ಸ್ವಾಗತ ಮಾಡ್ತೇವೆ. ಅದರಿಂದ ಇನ್ನೊಬ್ಬನಿಗೆ ಸಮಸ್ಯೆ ಆಗ್ಬಾರ್ದು. ಈಗ ಅವ್ರು ಏನು ವೇತನ ಹೆಚ್ಚಳ ಮಾಡಿದ್ದಾರೆ, ಸುಮಾರು ವರ್ಷದಿಂದ ಕಡಿಮೆ ವೇತನಕ್ಕೆ ದುಡಿಸಿದ್ದಾರೆ. ಅಂದ್ರೆ 2,700 ರೂಪಾಯಿಗೆಲ್ಲ ದುಡ್ಡವರೆಲ್ಲ ಇದ್ದಾರೆ ನಮ್ಮ ಸೀನಿಯರ್ ಲೆಕ್ಚರರ್ಸ್. ಅಂತವ್ರು ಇವತ್ತು ಈ ಅಮೌಂಟ್ ನೋಡುವಾಗ ಒಂದು ಖುಷಿ ಪಡಬಹುದು. ಆದರೆ ಅಲ್ಲಿ ಎಲ್ರಿಗೂ ಕೊಟ್ರೆ, 14,000 ಜನರಿಗೂ ಅದೇ ವೇತನದ ಸ್ಲ್ಯಾಬ್ ಅಲ್ಲಿ ಕೊಟ್ರೆ ಎಲ್ರಿಗೂ ಖುಷಿ. ಯಾರು ಅದಕ್ಕೆ ವಿರೋಧ ವ್ಯಕ್ತಪಡಿಸುವುದಿಲ್ಲ. ಇದೇನಾಗಿದೆ ಅಂದ್ರೆ ಅಲ್ಲಿ ಯಾರಿಗೆ ಸ್ಟಾರ್ಟಿಂಗ್ ಅಲ್ಲಿ ಸಿಗ್ತದೆ, ವರ್ಕ್ ಲೋಡ್ ಇದು ಸಿಗ್ತದೆ, ಅವರ ಪುಣ್ಯ ಅಂತ ಹೇಳುದು, ಉಳಿದವ್ರಿಗೆ ಇಲ್ಲ ಅಂತ ನಾವು ಹೇಳುವಂಥದ್ದು. ಒಂದವ್ರು ಕೊಡುದಿದ್ರೆ ವರ್ಕ್ ಲೋಡ್ ಕ್ರಿಯೇಟ್ ಮಾಡ್ಲಿ. ಈಗ ಏನಂತ ಹೇಳಿದ್ರೆ, ಒಂದು ಫಾರ್ ಎಕ್ಸಾಂಪಲ್ ಒಂದು ಮಂಗಳೂರು ಒಂದು ಕಾಲೇಜಲ್ಲಿ 107 ಲೆಕ್ಚರರ್ಸ್ಗೆ, ಗೆಸ್ಟ್ ಲೆಕ್ಚರರ್ಸ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಬಟ್ ಅಲ್ಲಿ 140ರಷ್ಟು ಬೇಕಾಗಿದ್ದಾರೆ. ಪರ್ಮಿಷನ್ ಸಿಕ್ಕಿರೋದು 107, ಇನ್ನೂ 30-35ಕ್ಕೆ ಪರ್ಮಿಷನ್ ಇಲ್ಲ. ಸೊ ಅದು ಕಾಲೇಜ್ ಪ್ರಾಂಶುಪಾಲರುಗಳ ಮೂಲಕ ಏನವರು ಒತ್ತಾಯ ಮಾಡ್ಕೊಂಡು ಈ ತರ ನಮ್ಗೆ ರಿಕ್ವೈರ್ಮೆಂಟ್ ಇದೆ, ಸರ್ಕಾರ ಏನ್ ಮಾಡೋದಂದ್ರೆ ಎಲ್ಲಿ ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ, ಎಲ್ಲಿ ಉಳಿಸ್ಲಿಕ್ಕೆ ಆಗ್ತದೆ ನೋಡ್ತಾ ಇದ್ದಾರೆ. ಬಟ್ ರಿಕ್ವೈರ್ಮೆಂಟ್ ಇದೆ. ಸೊ ಇಂಥ ರಿಕ್ವೈರ್ಮೆಂಟ್ ಗಳನ್ನ ಅವರು ಜಾಸ್ತಿ ತಗೊಂಡು ಅಂತ ವರ್ಕ್ಲೋಡ್ ಕ್ರಿಯೇಟ್ ಮಾಡ್ಕೊಂಡು, ಅದಲ್ಲದೆ ಅವರು ಈಗ NEP ಪ್ರಕಾರ ಒಂದು ರೂಲ್ಸ್ ಇದೆ, ಒಂದು ತರಗತಿಯಲ್ಲಿ 40-45 ಮಕ್ಕಳನ್ನು ಕೂರಿಸ್ಬೇಕು, 50 ಮಕ್ಕಳನ್ನು ಕೂರಿಸ್ಬೇಕು ಅಂತ. ಅಷ್ಟು ಮಾಡಿದ್ರೆ
ಮತ್ತೆ ಇನ್ನು ಕೊರೋನಾ ಕಾಲಘಟ್ಟ, ಸೊ ಇಲ್ಲಿ ಆದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕಂತ. ಈಗ ಏನಾಗಿದೆ ಅಂದ್ರೆ ಕೆಲವು ಹೆಚ್ಚಿನ ಕಾಲೇಜುಗಳು, ಕರ್ನಾಟಕದ ಹೆಚ್ಚಿನ ದೊಡ್ಡ ದೊಡ್ಡ ಕಾಲೇಜುಗಳು ಏನಾಗಿದೆ ಅಂದ್ರೆ ಒಂದು ತರಗತಿಯಲ್ಲಿ 100, 115, 120 ಮಕ್ಕಳು ಒಂದು ಕ್ಲಾಸ್ ಅಲ್ಲಿ ಇದ್ದಾರೆ. ಅದ್ರ ಬದಲು ಅವರು ಈ 50 ಮಕ್ಕಳು ಹಾಗೆ ಮಾಡಿದ್ರೆ ಆಗ ವರ್ಕ್ ಲೋಡ್ ಡಬಲ್ ಆಗ್ತದೆ. ವರ್ಕ್ ಲೋಡ್ ಡಬಲ್ ಆದ್ರೆ ಆ 7,000 ಜನರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಆ ಸಮಸ್ಯೆ ಪರಿಹಾರ ಆಗ್ತದೆ. ಸೊ ನಾವು ಹೇಳುವಂತದ್ದು ವರ್ಕ್ ಲೋಡ್ ಕ್ರಿಯೇಟ್ ಮಾಡ್ಲಿ. ಈಗ ಏನವರು ಗುಡ್ ನ್ಯೂಸ್ ಅಂತ ಅನೌನ್ಸ್ ಮಾಡಿದ್ದಾರೆ, ಅದನ್ನ ಮಾಡಿದನ್ನು ನಾವು ತಪ್ಪು ಅಂತ ಹೇಳ್ತಾ ಇಲ್ಲ, ಮಾಡಿದ್ದನ್ನು ಎಲ್ರಿಗೂ ಹಂಚ್ಲಿ ಅಂತ. ಎಲ್ರಿಗೂ ಕೊಟ್ರೆ ಎಲ್ಲ ಸರ್ಕಾರದವನ್ನು ನೆನಪಿಸ್ಕೊಳ್ತಾರೆ, ಅವರ ಹೆಸರಲ್ಲಿ ಅನ್ನ ತಿಂತಾರೆ. ರೈಟ್ ರೈಟ್, ಇದು ಧೀರಜ್ ಕುಮಾರ್ ಅವರ ಮಾತುಗಳು. ಅದೇ ರೀತಿ ನಮ್ಮ ಜೊತೆ ನೇರವಾಗಿ ಉಡುಪಿಯಿಂದ ಡಾಕ್ಟರ್ ಶಾಹಿದಾ ಜಹಾನ್ ಅವರಿದ್ದಾರೆ. ಮೇಡಮ್, ಒನ್ಸ್ ಅಗೇನ್ ವೆಲ್ಕಮ್. ಕಳೆದ ಬಾರಿ ನಾವು ಮಾತನಾಡಿದ್ವಿ ಅಂಡ್ ತಾವುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ತದನಂತರ ತಾವುಗಳು ಬೆಂಗಳೂರಿಗೆ ಹೋಗಿದ್ರಿ ಅದೇ ದಿನ ರಾತ್ರಿ. ಯಾಕಂದ್ರೆ ನಾವು ಮರುದಿನ ನೋಡಿದಾಗ ಅಲ್ಲಿ ಶಿಕ್ಷಣ ಸಚಿವರ ಜೊತೆ ಮೀಟಿಂಗ್ ಇತ್ತು. ಒಳ್ಳೆ ಸಿಹಿ ಸುದ್ದಿ ಬರುತ್ತೆ ಅನ್ನುವಂತಹ ವಿಚಾರವನ್ನ ನಾವೆಲ್ಲರೂ ಕೂಡ ಹಾರೈಸಿದ್ವಿ. ಸಿಹಿ ಸುದ್ದಿ ಬಂತು ಅನ್ನುವಂಥದ್ದು ಮೇಲ್ನೋಟಕ್ಕೆ ನಮ್ಗಳಿಗೆ ಕಂಡು ಬಂದಿರುವಂತದ್ದು. ಅಂದ್ರೆ ಇದು ಸಿಹಿ ಸುದ್ದಿ ಅಲ್ಲ, ಕಹಿ ಸುದ್ದಿ ಅನ್ನುವಂಥದ್ದು ಅತಿಥಿ ಉಪನ್ಯಾಸಕರು ಹೇಳ್ತಾ ಇದ್ದಾರೆ. ವಾಟ್ ಅಬೌಟ್ ಯು ಮೇಡಮ್, ತಮ್ಮ ಫಸ್ಟ್ ರಿಯಾಕ್ಷನ್? ಹಾ ಸರ್, ನಾನು ಅದೇ ಲಾಸ್ಟ್ ಮಂಗಳವಾರ ನಿಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹರಿಬರಿಯಲ್ಲಿ ಬೆಂಗಳೂರಿಗೆ ಹೊರಟೆ. ಹೋಗುವಾಗ ಹೇಳಿ ಹೊರಟಿದೆ, ನಾಳೆಯ ದಿನ ನಮ್ಮೆಲ್ಲರ ಪಾಲಿಗೆ ಸಿಹಿಯಾಗಿರ್ಲಿ, ಸಿಹಿ ಸುದ್ದಿ ನಮ್ಗೆ ಸಿಗ್ಲಿ ಅಂತ ಹೇಳಿ ಹೋದೆ ಸರ್. ಅದೇ ರೀತಿಯಲ್ಲಿ ಮಕರ ಸಂಕ್ರಾಂತಿ ಬಂತು. ಬಹಳ ಕಾತುರದಿಂದ ಕಾಯ್ತಾ ಇದ್ದೆವು ಸಿಹಿ ಸುದ್ದಿಗಾಗಿ. ಸೊ ಸಿಹಿ ಸುದ್ದಿ ಅಂತ ಅವರು ಏನ್ ಕೊಟ್ರು ಸರ್, ಅದು ಕೆಲವರ ಬಾಳಿಗೆ 7,500 ಜನರಿಗೆ ಕಹಿ ಆಯ್ತು ಸರ್. ಸೊ ಆ 7,500 ಜನರಿಗೆ ಕಹಿ ಆದ ವಿಚಾರ 14,500 ಜನರಿಗೂ ಅದು ಕಹಿಯೇ ಸರ್. ಯಾಕಂದ್ರೆ ನಾವು ಮಾತ್ರ ಒಳಗಿದ್ದು ನಮ್ಮವರು ಹೊರಗಿರುವುದು ನಮ್ಗೆ ಅದು ಇಷ್ಟವಾಗದ ವಿಚಾರ. ಅವರು ಐತಿಹಾಸಿಕ ಘಟನೆ ಅಂತ ಹೇಳ್ತಾರೆ ನಮ್ಮ ಎಜುಕೇಶನ್ ಮಿನಿಸ್ಟರ್. ಯಾವುದು ಸರ್ ಐತಿಹಾಸಿಕ ಘಟನೆ? ನಿರುದ್ಯೋಗವನ್ನು ಸೃಷ್ಟಿ ಮಾಡಿದ್ದು ಐತಿಹಾಸಿಕ ಘಟನೆ ಸರ್. ಯಾವ ರೀತಿಯಲ್ಲಿ ಅವ್ರು ಆ ರೀತಿ ಹೇಳ್ತಾರೋ, ಯಾಕೆ ಆ ರೀತಿ ಮಾತಾಡ್ತಾರೋ ಗೊತ್ತಾಗಿಲ್ಲ. ಯಾಕಂದ್ರೆ ನಮ್ಮವ್ರು ಇಷ್ಟು ಜನ ಹೊರಗಿರುವಾಗ ಅದು ಐತಿಹಾಸಿಕ ಘಟನೆ ಹೇಗಾಗಲು ಸಾಧ್ಯ ಸರ್? 7,500 ಜನರು, ಒಂದಲ್ಲ ಎರಡಲ್ಲ, 7,500 ಜನರು ಉದ್ಯೋಗ ಕಳ್ಕೊಳ್ತಾರೆ, ಉದ್ಯೋಗ ಕಳ್ಕೊಳ್ಳುವ ಭೀತಿಯಲ್ಲಿದ್ದಾರೆ. ಅದು ಯಾರಿಗೆ ಸಿಹಿಯಾಗಿರಲು ಸಾಧ್ಯ? ಇಲ್ಲ ಸರ್, ಇದು ತುಂಬಾ ದೊಡ್ಡ ಅನ್ಯಾಯ ಮಾಡಿದೆ ಸರ್ಕಾರ ನಮ್ ಜೊತೆಯಲ್ಲಿ. ನಾವು ಅನ್ಕೊಂಡಿದ್ದೇ ಬೇರೆ. ನಮ್ಮ ಪ್ರಮುಖ ಬೇಡಿಕೆ ಇದ್ದದೇ ಸೇವಾ ಭದ್ರತೆ, ಸೇವಾ ವಿಲೀನಾತಿ ಮಾಡ್ಬೇಕಂತ ಹೇಳ್ಕೊಂಡು ಇದು ಯಾವುದ್ರ ಬಗ್ಗೆಯೂ ಗಮನವೇ ಕೊಡದೆ ಸರ್ಕಾರ ಬ್ರಿಟಿಷರ ಡಿವೈಡ್ ಅಂಡ್ ರೂಲ್ ಎನ್ನುವ ರೀತಿಯಲ್ಲಿ ಆ ಪದ್ಧತಿಯಿಂದ ನಮ್ಮಲ್ಲೇ ರೂಲ್ ಮಾಡಿಬಿಟ್ಟಿದೆ. ಅಂದ್ರೆ ನಮ್ಮಲ್ಲೇ ಒಡಕನ್ನು ತಂದು ಬಿಟ್ಟಿದೆ ಸರ್ಕಾರ. ಸೊ ಇದು ಯಾವ ಕಾರಣಕ್ಕೂ ನಾವು ಒಪ್ಪಿಕೊಳ್ಳಲ್ಲ ಸರ್. ನಮ್ಮವರಿಗೆ ನಾವು ಹೊರಗಿಟ್ಟು ಅಥವಾ ಕೆಲವರು ಮಾತ್ರ ಒಳಗೆ ಹೋಗುವುದು ಖಂಡಿತ ಇದು ಎಲ್ಲರೊಟ್ಟಿಗೆ ಮಾಡಿದಂತ ಅನ್ಯಾಯ ಸರ್. ಒಳಗ್ ಹೋದವರಿಗೂ ಏನು ಭದ್ರತೆ ಇಲ್ಲ, ಭದ್ರತೆ ಎನ್ನುವ ಶಬ್ದವೇ ಇಲ್ಲ. ಅಂದ್ರೆ ಕ್ರಮೇಣ ಒಳಗಿದ್ದವರನ್ನು ಕ್ರಮೇಣ ಹೊರಗೆ ತಂದು ಈ ಗೆಸ್ಟ್ ಲೆಕ್ಚರ್ಸ್ ಎನ್ನುವ ಕಿರಿಕಿರಿ ಈ ಕಾನ್ಸೆಪ್ಟ್ ಅನ್ನೇ ಮುಗಿಸಿ ಬಿಡೋಣ ಎನ್ನುವ ಒಂದು ಉದ್ದೇಶ ಸರ್. ಹಾಗಾಗಿ ಸ್ಟಾರ್ಟಿಂಗ್ ಇಂದ 7,500, ಆಮೇಲೆ 2, 3, 1 ಹೀಗೆ ಮಾಡ್ತಾ ಎಲ್ಲರನ್ನೂ ಹೊರಗೆ ದಬ್ಬುವಂತ ಕೆಲಸ. ಎಲ್ಲರನ್ನೂ ಮುಂದಿನ ದಿನಗಳಲ್ಲಿ 14,500 ಜನರು ಕೂಡ ಖಂಡಿತ ಉದ್ಯೋಗ ಕಳ್ಕೊಳ್ತಾರೆ ಸರ್. ನಾವು ಎಲ್ಲರೂ 14,500 ಜನರು ಯಾರು ಒಳಗ್ ಬರ್ತಾರ ಯಾರು ಹೊರಗಿರ್ತಾರ ಮುಂದೆ ಗೊತ್ತಾಗ್ತದೆ. ಬಟ್ ಒಳಗ್ ಹೋದವರಿಗೂ ಭಯ, ಹೊರಗಿದ್ದವರಿಗೂ ಭಯ, ಎಲ್ಲರೂ ಸಮಸ್ಯೆಯಲ್ಲೇ ಇದ್ದಾರೆ ಸರ್. ಈಗ ಅದು ಅಲ್ಲದೆ ನೋಡಿ, ಎಷ್ಟೋ ಜನ ಇಷ್ಟೊಳಗೆ ಆತ್ಮಹತ್ಯೆ ಮಾಡ್ಕೊಂಡ್ರು ಸರ್. ಕೆಲಸ ಇರುವಾಗ 11,000-13,000 ರೂಪಾಯಿ ಇರುವಾಗ್ಲೇ ಆತ್ಮಹತ್ಯೆ ತುಂಬಾ ಜನ ಮಾಡ್ಕೊಂಡ್ರು. ಈಗ ಕೆಲಸವೇ ಇಲ್ಲ, 11 ಇಲ್ಲ, 13 ಇಲ್ಲ ಎನ್ನುವಾಗ ಅವರ ಮನಸ್ಥಿತಿ ಹೇಗಾಗ್ಬೋದು ಸರ್ ಹೇಳಿ? ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಚೂರ್ಪ ಸಂಬಳ ಸಿಗುವಾಗ್ಲೇ ಅವ್ರು ಎಷ್ಟೋ ಪಾಪ ನೊಂದ್ಕೊಂಡು ಖಿನ್ನತೆಗೊಳಗಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಈಗ ಕೆಲಸವೇ ಇಲ್ಲ ಎನ್ನುವಾಗ ಇನ್ನೆಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತೋ ಗೊತ್ತಿಲ್ಲ. ಏನೋ ಒಂದು ಆಶಾವಾದಿಯಾಗಿ ಎಲ್ಲರೂ ಆದೇಶ ಚೇಂಜ್ ಆಗಿ ಬರಬಹುದು ಎನ್ನುವ ಒಂದು ಆಸೆಯಿಂದ ಬಹುಶಃ ಎಲ್ಲರೂ ತಮ್ಮನ್ನು ತಾವು ಕಂಟ್ರೋಲ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಈಗ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತ ನಮ್ ಜಾಬೇ ಇಲ್ಲ, ಕಳ್ಕೊಂಡೇವು ಎನ್ನುವುದು ಅವರಿಗೆ ವಿಷಯ ಅರಿವಾದಾಗ ಖಂಡಿತ ಆಘಾತಕ್ಕೊಳಗಾಗ್ತಾರೆ, ಖಿನ್ನತೆಗೊಳಗಾಗ್ತಾರೆ. ಆಮೇಲೆ ಒಂದಿಷ್ಟು ಜನ ಆತ್ಮಹತ್ಯೆ ಮತ್ತೆ ಮಾಡ್ಕೊಳ್ಬಹುದು. ಹಾಗಾದ್ರೆ ಸರ್ಕಾರದ ಉದ್ದೇಶ ಏನ್ ಸರ್? ಆತ್ಮಹತ್ಯೆ ಮಾಡ್ಕೊಳ್ಬೇಕು, ಎಲ್ಲರೂ ಈ ರೀತಿ ಆತ್ಮಹತ್ಯೆ ಮಾಡ್ತಾ ಸಾಯ್ಬೇಕಂತನ ಸರ್ ನಾವೆಲ್ಲ? ಇದು ಯಾವ ನ್ಯಾಯ?
ಯಾಕೆ ಸರ್ಕಾರ ನನ್ಗೆ ಪ್ರಶ್ನೆ, ಯಾಕೆ ಸರ್ಕಾರ ಈ ರೀತಿ ಹಠ ಮಾಡ್ತಾ ಇದೆ ನಮ್ ಜೊತೆಗೆ? ಆಯ್ತಪ್ಪ, ಎಲಿಜಿಬಿಲಿಟಿ ಇಲ್ಲ, ಡಿಗ್ರಿ ಕಾಲೇಜಲ್ಲಿ ಮಾಡ್ಲಿಕ್ಕೆ ನೀವು ಫಿಟ್ ಇಲ್ಲ ಅಂತ ಹೇಳ್ರೆ ಬೇರೆ ಕಡೆ ಅವಕಾಶ ಕೊಡಿ. ಅಲ್ಲ, ಫಿಟ್ ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ, ಯಾಕಂದ್ರೆ ಇಷ್ಟು ವರ್ಷ ನಾವು ಮಾಡುವಾಗ ಎಲಿಜಿಬಿಲಿಟಿ ಇಲ್ದಿದ್ರು ಮಾಡ್ಲಿಲ್ವಾ ಸರ್? ಗುಣಮಟ್ಟದ ಶಿಕ್ಷಣ ನಾವು ವಿದ್ಯಾರ್ಥಿಗಳಿಗೆ ಕೊಡ್ಲಿಲ್ವಾ ಸರ್? ಮಕ್ಕಳು ನಮ್ಮಿಂದ ಕಲ್ತು ಒಳ್ಳೊಳ್ಳೆ ಹುದ್ದೆಗಳನ್ನು ಏರ್ಲಿಲ್ವಾ ಸರ್? ಈಗ ಮಾತ್ರ ಗುಣಮಟ್ಟದ ಶಿಕ್ಷಣ ಬೇಕು, ಎಲಿಜಿಬಿಲಿಟಿ ಇರ್ಬೇಕು ಅಂತ ಯಾಕೆ ಸರ್ಕಾರ ಹೇಳಿ ಮೋಸ ಮಾಡ್ತಾ ಇದೆ ನಮ್ ಜೊತೆಗೆ, ಅನ್ಯಾಯ ಮಾಡ್ತಾ ಇದೆ ನಮ್ ಜೊತೆಗೆ? ಯಾಕೆ? ಇದು ತುಂಬಾ ಅನ್ಯಾಯ ಮಾಡಿದೆ ಸರ್ ಸರ್ಕಾರ. ಈ ರೀತಿ ಮಾಡಬಾರ್ದು. ಏನೇ ಇರ್ಲಿ, ಏನೋ ಆದೇಶ ಹೊರಡಿಸಿದೆ, ಈಗ್ಲೂ ಕೂಡ ನಾವು ಕಾಯ್ತಾ ಇರೋದು ಆದೇಶ ಬದಲಾಗ್ಲಿ, 14,500 ಜನರಿಗೂ ಅವಕಾಶ ಕೊಡ್ಲಿಕ್ಕೆ ಆಗ್ತದೆ ಸರ್. ನಮ್ಮ ಡಿಗ್ರಿ ಕಾಲೇಜಲ್ಲೇ ಆಗ್ತದೆ. ಈಗ ಧೀರಜ್ ಸರ್ ಹೇಳಿದ್ದಾರೆ, ಡಿವೈಡ್ ಮಾಡಿದಾಗ, ಕ್ಲಾಸ್ ಅನ್ನು ಡಿವೈಡ್ ಮಾಡಿದಾಗ ವರ್ಕ್ ಲೋಡ್ ಕ್ರಿಯೇಟ್ ಆಗ್ತದೆ, ಅಥವಾ ಈ 15 ವರ್ಕ್ ಲೋಡ್ ಅಂತ ಪ್ರತಿಯೊಬ್ಬರಿಗೆ ಕೊಟ್ಟಿದಾರಲ್ಲ, ಅಲ್ಲಿ ಸ್ವಲ್ಪ ಕಡಿಮೆ ಮಾಡಿ 12 ಕೊಟ್ಟು ಮತ್ತು ಉಳಿದವರಿಗೆ ಸ್ವಲ್ಪ 8 ಕೊಟ್ಟು ಒಳಗೆ ತರ್ಲಿಕ್ಕೆ ಸಾಧ್ಯ ಇದೆ ಸರ್. ಮನಸ್ಸು ಮಾಡ್ಬೇಕು ಸರ್ಕಾರ. ಹಠ ಹಿಡ್ಕೊಂಡು ಕೂತ್ಕೊಂಡ್ರೆ ಆಗ್ತದ ಸರ್ ಈ ರೀತಿ? ಏನಕ್ಕೆ ಹಠ? ಇಷ್ಟು ಜನರ ಜೀವನ ಹಾಳಾಗ್ತಾ ಇದೆ, ನಾಶ ಆಗ್ತಾ ಇದೆ. ಯಾಕೆ? ನಾವು ಆರಿಸಿದಂತ ಪ್ರತಿನಿಧಿಗಳು ನಮ್ಮ ಒಂದು ಬೇಡಿಕೆಯನ್ನು ಪೂರೈಸುವ ಕೆಲಸ ಮಾಡ್ಬೇಕು ಸರ್. ನಮ್ ನ್ಯಾಯ ಒದಗಿಸುದು ಅವ್ರ ಕೆಲ್ಸ. ಆಗೋಲ್ಲ ಅಂದ್ರೆ ಹೇಗೆ ಹೇಳಿ? ನ್ಯಾಯ ಕೊಡ್ಸ್ಲಿಕ್ಕೆ ಆಗೋಲ್ಲ ಅಂದ್ರೆ ಹೇಗೆ ಹೇಳ್ತಾರೆ ಸರ್ ಅವರು? ಒಬ್ಬ ಮಂತ್ರಿಯಾಗಿ ಅಲ್ವಾ, ಜನರಿಗೋಸ್ಕರ ಅವ್ರು ಇರುವಾಗ ಜನರ ಸಮಸ್ಯೆಯನ್ನವರು ಅರಿತು ಜನರಿಗೆ ಸ್ಪಂದಿಸ್ಬೇಕೆ ಹೊರತು ಆಗೋಲ್ಲ ಅಂತ ಹಠ ಹಿಡಿದು ಕೂತ್ಕೊಳ್ಳೋದು ತಪ್ಪು ಸರ್. ಇಷ್ಟು ಜನರ ಜೀವನದ ಪ್ರಶ್ನೆ ಇದೆ, ಅದನ್ನು ಆಲೋಚನೆ ಮಾಡ್ಬೇಕಿತ್ತು, ಅವ್ರು ಮಾಡ್ಲಿಲ್ಲ. ಎನಿವೇ, ಈಗ್ಲಾದ್ರೂ ಆಲೋಚನೆ ಮಾಡಿ ಅಷ್ಟು ಜನರಿಗೊಂದು ಅವಕಾಶ ಕೊಡ್ಬೇಕು ಸರ್. ಅವರು ಒಳಗೆ ಬರ್ಬೇಕು. ಯಾವ ರೀತಿಯಲ್ಲಾದ್ರು ಎಲ್ಲಾದ್ರೂ ಮರ್ಜ್ ಮಾಡ್ಲಿ ಅಥವಾ ಎಲ್ಲಿಯಾದ್ರೂ ಅವರಿಗೆ ಅವಕಾಶ ಕೊಡ್ಲಿ. ನಾವೆಲ್ಲರೂ ಒಳಗ್ ಬರ್ಬೇಕಂತ ನಮ್ಮ ಆಸೆ ಸರ್. ಓಕೆ, ಎಲ್ಲರಿಗೂ ಕೂಡ ಕೆಲಸ ಇರಬೇಕು, ಯಾರು ಕೂಡ ನಿರುದ್ಯೋಗಿಗಳು ಆಗ್ಬಾರ್ದು ಅಂತ ನಮ್ಮ ವಿಚಾರ. ಎಸ್ ಸರ್. ಅದೇ ರೀತಿ ಇನ್ನು ಮುಂದಕ್ಕೆ ನಾನು ಜನರ ಕರೆಗಳನ್ನ ಸ್ವೀಕಾರ ಮಾಡ್ತೇನೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲರೂ ಕೂಡ ಇದೆ, ಮುಕ್ತವಾಗಿರುವಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬಹುದು. ಇನ್ನು ಮುಂದಕ್ಕೆ ಕರೆಗಳನ್ನ ಸ್ವೀಕಾರ ಮಾಡ್ತೇನೆ. ತದನಂತರ ಅದೇ ರೀತಿ ಇನ್ನೊಂದ್ ಕಡೆ ಅನೇಕ ಕಮೆಂಟ್ಸ್ ಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆ. ಕೆಲವು ವ್ಯಾಲ್ಯೂಯಬಲ್ ಕಮೆಂಟ್ಸ್ ಗಳನ್ನ ಕೇಳ್ತೇನೆ. ತದನಂತರ ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಸರ್? ಸರ್, ನಾನು ಮಹಾಂತೇಶ್ ದಿಡ್ಡಿಮನೆ ಅಂತ ಹೇಳಿ. ಮಹಾಂತೇಶ್ ದಿಡ್ಡಿಮನೆ ಅವರು, ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ಉಪನ್ಯಾಸಕರು ಸರ್. ಇದು ಏನಾಗಿದೆ ಅಂದ್ರೆ, ನಮ್ಮ ಸಂಘಟನೆಯನ್ನು ಒಡೆದು ಆಳುವಂತ ಸ್ಥಿತಿ ಬಂದಿದೆ. ಅರ್ಧ ಜನಕ್ಕೆ ಒಳಗೆ ಕರ್ಕೊಂಡು ಅರ್ಧ ಜನ ಹೊರಗೆ ಹಾಕಿ ನಮ್ಮ ಸಮಸ್ಯೆಯನ್ನ ಇನ್ನೂ ದ್ವಿಗುಣ ಮಾಡ್ತಾ ಇದ್ದಾರೆ. ಓಕೆ ಓಕೆ. ಹಾಗಾಗಿ ಇದು ನಮ್ಮ ಸಂಘಟನೆ ಈಗ ಸ್ವಲ್ಪ ಇನ್ನು ನಮ್ಮ ಒಗ್ಗಟ್ಟು ಜಾಸ್ತಿ ಆಗಬೇಕಾಗಿರುವಂತ ಕಾರಣದಿಂದ ಈ ನಾವು ಸರ್ಕಾರದ ವಿರುದ್ಧ ಸಿಡಿದೇಳುವಂತ ಸಿಚುವೇಶನ್ ಅನ್ನ ತಂದಿಟ್ಟಿದ್ದಾರೆ. ಆದ್ರೆ ಈ ಕೊಟ್ಟಿರುವಂತ ನಮ್ಮ ಆದೇಶ ಸ್ವಲ್ಪ ಅರೆ ದಂಡ ನೀತಿಯಾಗಿ ಉದ್ಭವಿಸಿದೆ. ಹಾಗಾಗಿ ನಾವು ಸರ್ಕಾರಕ್ಕೆ ಇನ್ನೊಂದ್ಸರಿ ಕೇಳ್ಕೊಳ್ಳೋದೇನಂದ್ರೆ, ಇನ್ನೊಮ್ಮೆ ಈ ಆದೇಶವನ್ನ ಪುನರ್ ವಿಮರ್ಶಿಸಿ ಎಲ್ಲ 14,000 ಜನಕ್ಕೆ ಒಂದು ಅವಕಾಶ ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ ಸರ್. ಬಿಜೆಪಿ ಅಜೆಂಡಾದಲ್ಲೇ ಇದೆ, ನಿರುದ್ಯೋಗವನ್ನ ನಿರ್ಮೂಲನೆ ಮಾಡ್ಬೇಕಂತ ಒಂದು ಅಜೆಂಡಾ ಇದೆ. ಓಕೆ ಓಕೆ ಓಕೆ. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಮಹಾಂತೇಶ್ ಅವರ ಮಾತುಗಳು. ಎಸ್, ಅದೇ ರೀತಿ ಅನೇಕ ಕರೆಗಳು ಬರ್ತದೆ, ಜೊತೆಗೆ ಕಮೆಂಟ್ಸ್ ಗಳು ಬರ್ತದೆ, ವ್ಯಾಲ್ಯೂಯಬಲ್ ಕಮೆಂಟ್ಸ್ ಗಳು. ಇಲ್ಲಿ ಜಶಿಕನ್ ನಾಯ್ಕ್ ಅವರು ಕೇಳಿದ್ದಾರೆ, ವಿ ಪ್ರಿಫರ್ ದ ಪ್ರೀವಿಯಸ್ ಆಫರ್ ಆಫ್ ದ ಗವರ್ಮೆಂಟ್ ದಟ್ ಈಸ್ ಫಾರ್ 8 hours ವರ್ಕ್ ಲೋಡ್ 14,000 ಸ್ಯಾಲರಿ ಅನ್ನೋ ವಿಚಾರವನ್ನು ಅವರು ಹೇಳಿದ್ದಾರೆ. ಅವರು ಆ ರೀತಿ ಹೇಳಿದ್ರೆ, ಇನ್ನೊಬ್ರು ಇಲ್ಲಿ ಕೇಳಿದ್ದಾರೆ, ಕರಾವಳಿಯ ಗೌಡ ಗಣೇಶ್ಗೆ ಅನ್ನುವಂಥವ್ರು, UGC ಸ್ಕೇಲ್ ಎಕ್ಸಾಮ್ ಫಸ್ಟ್ ಪಾಸ್ ಮಾಡಿ ಆಮೇಲೆ ಎಲ್ಲಾ ಬೇಡಿಕೆ ಸರ್ಕಾರದ ಮುಂದೆ ಇಡಿ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಸರ್ಕಾರ ಹೇಳುವುದರಲ್ಲೂ ಕೂಡ ನ್ಯಾಯ ಇದೆ ಅನ್ನುವಂಥದ್ದು ಕೂಡ ಹೇಳುವವರು ಕೂಡ ಇದ್ದಾರೆ. ಯಾಕಂದ್ರೆ UGC ಸ್ಕೇಲ್ ಏನೋ ಎಕ್ಸಾಮ್ ಗಳನ್ನ ಫಸ್ಟ್ ಕ್ಲಿಯರ್ ಮಾಡಿ ಅನ್ನೋದು, ಅಂದ್ರೆ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಹೋಗ್ಲಿ ವಿದ್ಯಾರ್ಥಿಗಳನ್ನ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಆಗಿರಬಹುದು. ಯಾಕಂದ್ರೆ ಇಲ್ಲಿ ಸಂಬಳಗಳನ್ನ ಜಾಸ್ತಿ ಮಾಡಿದ್ರೆ, ವೇತನಗಳನ್ನ ಜಾಸ್ತಿ ಮಾಡಿದ್ರೆ 32,000, 20,000, 30,000 ಕೊಡ್ತೇವೆ ಅಂತ ಬಂದಾಗ ಈ ಒಂದು ವಿಚಾರವನ್ನ ಹೇಳುವವರಿದ್ದಾರೆ. ಇಲ್ಲೂ ಕೂಡ ಈಗಾಗಲೇ ಹೇಳಿದ್ದಾರೆ. ಎಸ್, ಹೇಳಿ.
ಓಕೆ ಸರ್, ಈಗ UGC ಕ್ವಾಲಿಫಿಕೇಶನ್ ಬಗ್ಗೆ ಒಬ್ರು ವ್ಯಾಲ್ಯೂಯಬಲ್ ಕಮೆಂಟ್ಸ್ ಮಾಡಿದ್ದಾರೆ ಅಂತ ನೀವು ಹೇಳಿದ್ರಿ. ನಿಜವಾಗ್ಲೂ ಅದನ್ನು ಸ್ವೀಕರಿಸಬಹುದಂತ ಒಂದು ಕಮೆಂಟ್ಸ್. ಯಾಕಂದ್ರೆ ಮೊನ್ನೆ ಸರ್ಕಾರ ಏನು ಸಿಹಿ ಸುದ್ದಿ ಅನ್ನೋ ರೀತಿ ಆದೇಶ ಕೊಟ್ಟಿದೆ, ಅದೇ ಕೊನೆಯ ಅಂಶವನ್ನ ನಾವು ನೋಡಿದ್ರೆ 3 ವರ್ಷಗಳಲ್ಲಿ UGC ಕ್ವಾಲಿಫಿಕೇಶನ್ ಅನ್ನ ನೀವು ಪಡ್ಕೋಬೇಕು, ಇಲ್ಲ ಅಂದ್ರೆ ಮುಂದೆ ಅತಿಥಿ ಉಪನ್ಯಾಸಕರಾಗಿ ಅರ್ಜಿ ಸಲ್ಲಿಸಲಿಕ್ಕೆ ನಿರ್ಬಂಧ ಹೇರಲಾಗ್ತದೆ ಅಂತ. ಅದನ್ನ ಆ ವ್ಯವಸ್ಥೆಯಲ್ಲಿ ನಾವು ಕೆಲವೊಮ್ಮೆ 3 ವರ್ಷಗಳ ಒಳಗಡೆ 3 ವರ್ಷ ಕ್ಲಿಯರ್ ಮಾಡ್ಬೇಕು, ಅವ್ರಿಗೆ ಎಲಿಜಿಬಿಲಿಟಿ ಇರಬೇಕು, ನೆಟ್ ಆರ್ ಸ್ಲೆಟ್ ಅಥವಾ PhD ಅನ್ನ ಮಾಡ್ಕೋಬೇಕಾಗ್ತದೆ ಒಂದು. ಓಕೆ, ಸೊ ಅದನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಅವಕಾಶ ಇದೆ. ಅದಾದ ನಂತರ ನಿಮ್ಗೆ ಯಾವುದೇ ಅತಿಥಿ ಉಪನ್ಯಾಸಕರಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ಅವಕಾಶ ಇಲ್ಲ, ನಿರ್ಬಂಧ ಹೇರಲಾಗ್ತದೆ ಅನ್ನುವಂತ ಅಂಶಗಳಿವೆ. ಸರ್ಕಾರದ ದೃಷ್ಟಿಕೋನದಲ್ಲಿ ಅಥವಾ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಏನ್ ಹೇಳ್ತದೆ ಆ ಪ್ರಕಾರದಲ್ಲಿ ಇದೊಂದು ಸ್ವೀಕರಿಸಬಹುದಾದ ಅಂಶ. ಯಾಕೆಂದ್ರೆ ಉಪನ್ಯಾಸಕರಿಗೆ NET ಅಥವಾ ಸ್ಲೆಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು ಅಷ್ಟೇನು ಕಷ್ಟ ಅಲ್ಲ. ಈಗ 3 ವರ್ಷ ಅವಕಾಶ ಕೊಟ್ಟಿದೆ ಮಿನಿಮಮ್. ಮೊನ್ನೆ ನಾವು ಧೀರಜ್ ಸರ್ ಜೊತೆ ಮಾತಾಡಿದವಾಗ ಒಂದು 10 ಅವಕಾಶಗಳು ಸಿಗ್ತದೆ, ವರ್ಷಕ್ಕೆ 3ರಂತೆ 9 ಅವಕಾಶಗಳು ಸಿಗ್ತದೆ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ. ಅದನ್ನ ಮಾಡ್ಕೊಳ್ಬಹುದು. ಅದನ್ನ ಮಾಡಿಕೊಂಡು ಕೂಡ ಗವರ್ಮೆಂಟ್ ನಮ್ಗೆ ಏನ್ ಮಾಡ್ತದೆ ಅದು ನಮ್ಗಿರೋ ಪ್ರಶ್ನೆ. ಈಗ ಅದನ್ನ ಮಾಡ್ಕೊಂಡು ನಮ್ಗೆ UGC ವೇತನ ಕೊಡ್ತದೋ ಅಥವಾ ಭದ್ರತೆ ಕೊಡ್ತದ ಅಥವಾ ಕಾಯಮಾತಿ ಮಾಡ್ತದ, ಈ ಕ್ವಶನ್ಸ್ಗಳಿವೆ. ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಏನು UGC ಸ್ಕೇಲ್ ಅನ್ನುವಂಥದ್ದು ಎಕ್ಸಾಮ್ಸ್ ಗಳು ಏನಿದೆ ಎಲ್ಲವೂ ಕೂಡ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಅದು ಬೇಕು ಅಂತ ಬಂದಾಗ ಅದನ್ನ ತಾವುಗಳು ಅಲ್ಲಗಳಿಲ್ಲ, ಆ ಮಾನದಂಡವನ್ನ ಅಳಿಬಾರ್ದು ಅನ್ನೋದು ತಾವುಗಳು ಹೇಳ್ತಾ ಇಲ್ಲ, ಅಳಿಬೇಕು ಅಳಿಯಿರಿ ಅನ್ನುವಂಥದ್ದು ತಾವುಗಳು ಹೇಳ್ತಾ ಇದ್ದೀರಾ. ಈಗ ಇರುವಂತಹ ಎಲ್ಲ ಅತಿಥಿ ಉಪನ್ಯಾಸಕರು ಈ UGC ಸ್ಕೇಲ್ ಎಕ್ಸಾಮ್ಸ್ ಗಳನ್ನ ಬರದೇ ಬಂದವರ ಅಥವಾ ಸರ್ ಮ್ಯಾಕ್ಸಿಮಮ್ ಜನಗಳು ಇರ್ತಕ್ಕಂಥ ಅತಿಥಿ ಉಪನ್ಯಾಸಕರು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹೇಳಿದ ಹಾಗೆ 4,000-4,500 ಅಂತ ಏನು ಹೇಳಿದ್ದಾರೆ ಅದಕ್ಕಿಂತ ಹೆಚ್ಚಿದ್ದಾರೆ. UGC ನಿಯಮದ ಪ್ರಕಾರ SLET ಆಗಿರ್ಬೋದು ಅದಕ್ಕಿಂತ ಹೆಚ್ಚಿದ್ದಾರೆ 60% ಹೆಚ್ಚಿದ್ದಾರೆ ಇದ್ದಾರೆ. ಯಾಕೆಂತಂದ್ರೆ ನಾವು ನೋಡ್ತಾ ಇದ್ದೀವಿ, ಅವರಿಗೆ ಅಂಕಿಅಂಶಗಳು ಗೊತ್ತಿಲ್ಲದೆ ಇರಬಹುದು, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಸರ್, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಆನಂತರ UGC ಏನು ಹೇಳ್ತದೆ ಅದನ್ನ ಮಾಡ್ಕೊಳ್ಳೋಕ್ಕೂ ರೆಡಿ ಇದ್ದಾರೆ, ಮಾಡ್ಕೊಳ್ಳಲಿಕ್ಕೂ ಸಹ ರೆಡಿ ಇದ್ದಾರೆ. ಎಲ್ಲ ಓದ್ತಾ ಇದ್ದಾರೆ, ಮಾಡ್ಕೊಳ್ತಾರೆ. ಪ್ರಭಾಕರ್ ಸರ್ ಹೇಳ್ದಂಗೆ ಮಾಡಿಕೊಂಡ ನಂತರ ಏನು ಮಾಡ್ತಾರೆ, ನಮ್ಮನ್ನ ಅತಿಥಿ ಉಪನ್ಯಾಸಕರನ್ನ ಯಾವ ರೀತಿ ಅವರು ಬಳಸ್ಕೊಳ್ತಾರೆ ಅಂತಕ್ಕಂಥದ್ದು, ಪರ್ಮಿಟ್ ಮಾಡ್ತಾರಾ ಮತ್ತೊಂದು. ಯಾಕೆಂತಂದ್ರೆ ನಾನೊಂದು ಉದಾಹರಣೆ ಹೇಳ್ತೀನಿ ಕೇಳಿ. 2002ರಲ್ಲಿ ಈ ವ್ಯವಸ್ಥೆ ಬಂತು. 2,000 ರೂಪಾಯಿನ ವೇತನ ಕೊಡ್ತಾ ಇದ್ರು. ಡಾಕ್ಟರ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ನಮಗೂ ಸಹ ಅತಿಥಿ ಉಪನ್ಯಾಸಕರಿದ್ರು 2002ರಲ್ಲಿ ನಾನು ಪದವಿ ಮಾಡ್ಕೊಂಡಾಗ. ಈಗಲೂ ಸಹ ಅವರು ಅತಿಥಿ ಉಪನ್ಯಾಸಕರೇ ಇದ್ದಾರೆ, ರಿಟೈರ್ಡಿಗೆ ಬಂದಿದ್ದಾರೆ. ರಿಟೈರ್ಡಿಗೆ ಅವರು ನಾವು ಒಟ್ಟಿಗೆ 10 ವರ್ಷಗಳ ಕಾಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಈಗ ಸುಮಾರು 57-58 ವರ್ಷಕ್ಕೆ ಬಂದಿದ್ದಾರೆ. ಅವರು ಈಗಲೂ ಅತಿಥಿಯಾಗಿ ಇದ್ದಾರೆ, ನಾವು ಅವ್ರ ಜೊತೆಗಿದ್ದೀವಿ. ನನ್ನ ಸ್ಟೂಡೆಂಟು ಸಹ ನನ್ನ ಜೊತೆಗೆ ಏನಾಗಿದ್ದಾರೆ, ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ತರದ ವ್ಯವಸ್ಥೆನಲ್ಲಿ, ಈ ತರದ ವ್ಯವಸ್ಥೆ 57 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ತಮ್ಮ ಗುರುಗಳು. ಎಷ್ಟು ವೇತನ ಬರುತ್ತೆ ಸರ್ಕಾರದಿಂದ ಅವರಿಗೆ? ಅವ್ರಿಗೂ ಅಷ್ಟೇ ಸರ್, 13,000 ವೇತನನೇ ಇಷ್ಟು ದಿನ ತಗೊಳ್ತಾ ಇದ್ರು. ಇಷ್ಟು ದಿನ 13,000 ವೇತನ. ನೋಡಿ ಭದ್ರತೆಗಳು ಹೇಗೆ ಸರ್, ಹೇಗೆ ಸಿಗ್ತದೆ ಭದ್ರತೆ? ಸರ್ಕಾರ ಈ ರೀತಿ ಒಂದು ಏನನ್ನ ಈ ಪಾಲಿಸಿಯನ್ನ ಮಾಡಿದಾಗ ಅವ್ರಿಗೆ ಭದ್ರತೆ ಎಲ್ಲಿದೆ? ಇಲ್ಲ ಅದೇ ಸ್ಥಾನಕ್ಕೆ ಬೇರೊಬ್ಬರು ಪರ್ಮನೆಂಟ್ನವ್ರು ಬಂದರೆ ಅವ್ರ ಮನೆಗೆ ಬರ್ತಾರೆ, ಭದ್ರತೆ ಎಲ್ಲಿದೆ? ಅದಕ್ಕೆ ನಾವು ಕೇಳ್ತಕ್ಕಂಥದ್ದು, ಒಂದು ಭದ್ರತೆ ಕೊಡಿ ಅಥವಾ ಸೇವಾ ವಿಲೀನತೆ ಮಾಡಿ, ನಮಗೊಂದು ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಇಷ್ಟು ವರ್ಷಗಳ ಕಾಲ ಇಲ್ಲಿ ಇರ್ತಕ್ಕಂಥವ್ರು ಇನ್ನು ಬೇರೆ ಕಡೆ ಹೋಗಿ ತೋಟಗಳಲ್ಲಿ ಕೆಲಸ ಮಾಡೋಕ್ಕಾಗ್ತದ? ಆಗೋದಿಲ್ಲ. ಸೊ ಅವರು ಸಹ ಮುಂದೆ ಅವರ ಹೆಂಡತಿ ಮಕ್ಕಳಾಗಿರ್ಬೋದು, ಅವರ ಮಕ್ಕಳಿಗೆಲ್ಲ ಒಂದು ಶಿಕ್ಷಣ ಅನ್ನತಕ್ಕಂಥದ್ದನ್ನು ಕೊಡಿಸ್ಬೇಕಲ್ಲ ಸರ್ ಅವರು. ಅದಕ್ಕೆ ಏನಾಗುತ್ತೆ ಅಂತಂದ್ರೆ ಅವ್ರಿಗೊಂದು ಭದ್ರತೆ ಕೊಡಿ ಅಥವಾ ಸೇವಾ ವಿಲೀನತೆ ಮಾಡಿ. ಮನುಷ್ಯರನ್ನು ಕಂಡಂಗೆ ಕಾಣಿ ಅಷ್ಟೇ. ಅಂದ್ರೆ ತಮ್ಮ ವೇತನ ಈಗ ಇಲ್ಲಿ ಟ್ರಿಪಲ್ ಜಾಸ್ತಿ ಮಾಡಿದ್ದಾರೆ ಅಂತ ಬಂದಾಗ ತಮ್ಮಗಳ ಒಂದು ವಿಚಾರ ಇರುವಂತದ್ದು ಎಷ್ಟು? 14,000 ಸಂಬಳ ಆಗ್ಬೇಕಿತ್ತ, ಹೇಗೆ ಇದ್ದದ್ದು ತಮ್ಮ ಒಂದು ವಿಚಾರ ಸರ್? ಒಂದು ಇಲ್ಲಿ ನಾವು ನೋಡ್ಬೋದು, ಪ್ರಿಫರೇಬಲಿ ವಿ ಆರ್ ಸ್ಯಾಟಿಸ್ಫೈಡ್ ವಿತ್ ದ ಪ್ರೀವಿಯಸ್ ರೂಲ್ ಅಂತ ಯಾರೊಬ್ರು ಹೇಳಿದ್ದಾರೆ. ಸೊ ಇದು ಸ್ವಲ್ಪ ಮೂರ್ಖರ ಅಭಿಪ್ರಾಯ ಅಂತ. ಯಾಕಂದ್ರೆ ನಾವು ಪುನಃ ನಮ್ಮನ್ನ ಆ ವ್ಯವಸ್ಥೆಗೆ ತಳ್ಳುವಂತ ಕೆಲಸ ನಾವು ಮಾಡ್ಕೊಳ್ಬಾರ್ದು. ಇವಾಗ ಏನು ವೇತನ ಪರಿಷ್ಕರಣೆ ಮಾಡಿದ್ದಾರೆ
ಅದನ್ನ ನಾವು ಇಟ್ಕೊಂಡೆ, ಯಾಕಂದ್ರೆ ಸರ್ಕಾರ ನಮ್ಮ ಬಗ್ಗೆ ಮಾನವೀಯತೆ ದೃಷ್ಟಿಯಿಂದ ವೇತನ ಪರಿಷ್ಕರಣೆ ಮಾಡಿದೆ, ಅದನ್ನೇ ಇಟ್ಟುಕೊಂಡೆ ಏನೋ ಸ್ವಲ್ಪ ನೆಗೋಸಿಯೇಷನ್ ಬಾರ್ಗೇನ್ ಮಾಡಿಕೊಂಡು ಎಲ್ರಿಗೂ ಕೂಡ ಉದ್ಯೋಗ ಕೊಡೋ ವ್ಯವಸ್ಥೆ ಆಗ್ಬೇಕು. ಒಂದು ವೇಳೆ ಪ್ರೈಸ್ ಅಲ್ಲಿ ಇರಬೇಕಾ ಇದೇ ಪ್ರೈಸ್ ಅಲ್ಲಿ ಸ್ವಲ್ಪ ನೆಗೋಸಿಯೇಷನ್ ಆದ್ರೂ ಪರವಾಗಿಲ್ಲ, ಡಿಕ್ರೀಸ್ ಆಗ್ಬೇಕು. ಒಬ್ಬ ವ್ಯಕ್ತಿ ಡಿಕ್ರೀಸ್ ಆದ್ರೂ ಪರವಾಗಿಲ್ಲ, ಹೆಚ್ಚಾದ್ರೂ ಪರವಾಗಿಲ್ಲ. ಹೆಚ್ಚಾದ್ರೂ 30-28 ಇದೆಯಲ್ಲ, UGC ಮಾನ್ಯತೆ ಪಡ್ಕೊಂಡಿರ್ತಕ್ಕಂಥವ್ರಿಗೆ ಇನ್ನೂ ಹೆಚ್ಚಾಗ್ಲಿ, ಆದ್ರೆ ಕಡಿಮೆ ಆಗ್ತಕ್ಕಂಥದ್ದು ಬೇಡ, ಕಡಿಮೆ ಆಗುವಂತದ್ದು ಬೇಡ. UGC ಮಾನ್ಯತೆ ಎಲ್ಲರೂ ಪಡೆದುಕೊಂಡಿದ್ದಾರೆ, ಇಲ್ಲಿ ಇಲ್ಲ. ಸೊ ಆಗ ಈ ವಿಚಾರಗಳು ಬರುತ್ತೆ, ಮತ್ತೆ ಮುನ್ನೆಲೆಗೆ ಬರುತ್ತೆ. ಅವಾಗ ಮತ್ತೆ ತಾವು ಆ ಮುನ್ನೆಲೆಗೆ ಬಂದಾಗ ಬಹುಶಃ ಉನ್ನತ ಶಿಕ್ಷಣ ಸಚಿವರು ಡಿಸೆಂಬರ್ 14ರಂದು ಆದೇಶ ಹೊರಡಿಸ್ತಾರೆ, ಸಮಿತಿ ರಚನೆ ಮಾಡ್ತೇವೆ, ಸಮಿತಿಯ ವರದಿಯ ಮೇಲೆ ನಿಮ್ಮ ಎಲ್ಲ ಆಗು ಹೋಗುಗಳನ್ನ ಪರೀಕ್ಷೆ ಮಾಡ್ತೇವೆ ಅಥವಾ ನಿಮಗೆ ವ್ಯವಸ್ಥೆಯನ್ನ ಮಾಡ್ತೇವೆ, ನಿಮ್ಮ ಬೇಡಿಕೆಗಳನ್ನ ಈಡೇರಿಸುವ ಪ್ರಯತ್ನ ಮಾಡ್ತೇವೆ ಅಂತ ಮಾತುಗಳನ್ನ ಆಡ್ತಾರೆ ಡಿಸೆಂಬರ್ 14ರಂದು. ಹಾಗಾದ್ರೆ ಸಮಿತಿ 1 ತಿಂಗಳ ಸಮಯ ತಗೊಂಡಿದೆ. ಸಮಿತಿ ಮಾಡುವುದು ಯಾಕೆ? ಎಲ್ಲಾ ಅಂಶಗಳನ್ನ ಪರಿಗಣನೆ ಮಾಡಿಕೊಂಡು ಹೇಗೆ ದಿ ಬೆಸ್ಟ್ ಪ್ರೊವಿಷನ್ ಕೊಡಬಹುದು ಅನ್ನೋದನ್ನ ಅವರು ಮಾಡಬೇಕಾಗಿದ್ದು ಅವರ ಕರ್ತವ್ಯ, ಅದು ಅವರ ಮಾಡುವ ಕೆಲಸ. ಇವಾಗ ನಮ್ಮಿಂದ ಆಗುದಾದ್ರೆ ನಾವು ಯಾವಾಗಲೂ ಒಳ್ಳೆ ಪೊಸಿಷನ್ಗೆ ಹೋಗ್ತಾ ಇದ್ವಿ. ಇನ್ನೊಂದು ಸರ್, ಅಲ್ಲಿ ನೀವು ಕೇಳಿದ್ರಿ ಈಗ ವೇತನ ಪರಿಷ್ಕರಣೆ ಡಿಕ್ರೀಸ್ ಮಾಡಬಹುದಾ ಇನ್ಕ್ರೀಸ್ ಮಾಡಬಹುದಾ? ಯಾಕಂದ್ರೆ ಅಲ್ಲಿ 14,000 ಜನರು ಕೂಡ ಸೇಫ್ ಆಗ್ಬೇಕು ಅಂತ ಬಂದಾಗ ಇಲ್ಲಿ ಸರ್ಕಾರ ಹೇಳುವಂತದ್ದು ಒಳ್ಳೆಯ ಸಂಬಳ ಕೊಡ್ತೇವೆ, ಆದ್ರೆ ನಮ್ಗಳಿಗೆ ಇಂತಹ ಕ್ವಾಲಿಫಿಕೇಶನ್ ಬೇಕು, ಇಂತಹ ಮಾನದಂಡ ಬೇಕು. ಎಸ್ ಸರ್, ನಮ್ಮ ಉದ್ದೇಶ 14,500 ಜನರು ಕೂಡ ಸೇಫ್ ಆಗ್ಬೇಕು. ಆದ್ರೆ ಈಗ ಏನು ವೇತನ ಪರಿಷ್ಕರಣೆ ಒಂದು ಸಣ್ಣ ನೆಗೋಸಿಯೇಷನ್ ಮಾಡಬಹುದು. ಈಗ 32 ಏನು ಕೊಟ್ಟಿದ್ದಾರೆ, ಅದು 30-26 ಹಾಗೆ, ಅಥವಾ 25-20 ಏನು UGC ಕ್ವಾಲಿಫಿಕೇಶನ್ ಇದೆ, ಆ ರೀತಿ ಕೊಟ್ಟು ಈ ಹಿಂದೆ ಕೇಳಿರುವಂತದ್ದು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿರುವಂತದ್ದು 25,000 ಕೊಡಬೇಕು ಅಂತ. ಆದ್ರೆ ಸರ್ ಇಲ್ಲಿ ಒಬ್ರು ಕಮೆಂಟ್ ಮಾಡಿದ್ದಾರೆ, ಯಾವ ರೀತಿ ಇತ್ತು ತಾವು ಕೇಳಿರುವಂತದ್ದು? ಸೇವಾ ಭದ್ರತೆ ವಿಲೀನತೆ ಮಾಡಿ ಅಂತ ಕೇಳಿದ್ರು, ಅದರದ್ದು ಮಾತೇ ಇಲ್ಲ, ಯಾವ ವರದಿಯಲ್ಲಿ ಕೂಡ ಆ ಬಗ್ಗೆ ಮಾಹಿತಿಯೇ ಇಲ್ಲ. ನಾವು ಕೇಳಿದ್ದು ವಿಲೀನತೆ ಮಾಡಿ ಕೇಳಿದ್ದಾರೆ ಅಂತಾನೆ ಹೇಳಿಲ್ಲ ಸಚಿವರು, ಅವರು ಸೇವಾ ಭದ್ರತೆ ಅನ್ನೋದನ್ನ ಕೇಳಿದಾರೆ ಅಂತ ಹೇಳಿಲ್ಲ. ಆದ್ರೆ ನಿಮ್ಮ ಹಾಗೆ ವೇತನ ಹೆಚ್ಚಳ ಕೇಳಿದ್ದಾರೆ ಎನ್ನುವುದು ಅಷ್ಟನ್ನೇ ಹೇಳ್ತಾ ಇದ್ದಾರೆ, ಹೈಲೈಟ್ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲಾ ಪ್ರತಿಯೊಂದು ಮನವಿಯಲ್ಲಿ ಇದೆ, ನಮ್ಗೆ ಸೇವಾ ವಿಲೀನತೆ ಮಾಡಿ ಭದ್ರತೆ ಕೊಡಿ ಅಂತ. ಯಾಕಂದ್ರೆ ಹೆಚ್ಚಿನವರಿಗೆ ಅಲ್ಲಿ ಏಜ್ ಬಾರ್ ಆಗ್ತಾ ಇದೆ, 60 ವರ್ಷದ ಹತ್ರ ಬರ್ತಾ ಇದ್ದಾರೆ, ಕೆಲವರಿಗೆ 45 ವರ್ಷ ಆಯ್ತು, ಯಾವ್ದು ಎಕ್ಸಾಮ್ಗೆ ಅಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕೆಲವರಿಗೆ 10-15 ವರ್ಷ ಸರ್ವಿಸ್ ಆಗಿದೆ. ಈ ಸರ್ವಿಸ್ ಇಟ್ಕೊಂಡು ಬೇರೆ ಫೀಲ್ಡ್ಗೆ ಹೋಗ್ಲಿಕ್ಕೆ ಆಗ್ತದಾ? ಅದು ಸಾಧ್ಯ ಇಲ್ಲ. ಈಗ ಒಂದು ಜನಸಾಮಾನ್ಯನು, ಒಂದು ಸಣ್ಣ ಈ ಪೇಂಟಿಂಗ್ ಕೆಲಸ ಮಾಡುವವನು ಒಂದು ಹೆಲ್ಪರ್ ಆಗಿ ಜಾಯಿನ್ ಆದವ, ಮೇನ್ ವರ್ಕ್ ಮಾಡ್ಕೊಂಡು ಆಮೇಲೆ ಪೇಂಟಿಂಗ್ ಕಾಂಟ್ರಾಕ್ಟರ್ ಆಗಿ ಹೋಗ್ತಾನೆ ಅಂತ ಹೇಳಿದ್ರೆ, ಈಗ ಹೈಲಿ ಎಜುಕೇಟೆಡ್ ಆದವ ಅಲ್ಲೇ ಇರ್ತಾನೆ ಅಂತ ಹೇಳಿದ್ರೆ, ಅದೇ ಸರ್ ಹೇಳಿದ್ರು ಅವರ ಶಿಕ್ಷಕರು 57 ವರ್ಷದವರು, ಹಾಗೆ ಅವರು ಇದ್ದಾರೆ, ಅವರ ಸ್ಟೂಡೆಂಟ್ ಕೂಡ ಇದ್ದಾರೆ, ಎಲ್ಲರೂ 11 ತಗೊಳ್ಳೋದಿದ್ರೆ ಎಲ್ಲಿದೆ ಸರ್ ಸೀನಿಯಾರಿಟಿಗೆ ಬೆಲೆ? ಬರ್ತೇನೆ, ಅನೇಕ ಕರೆಗಳು ಬರ್ತಾ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಮೇಡಮ್? ತಮ್ಮ ಹೆಸರು ಮೇಡಮ್? ಚೇತನಾ ನಾಯಕ್. ಓಕೆ, ಎಲ್ಲಿಂದ ಮೇಡಮ್? ಸರ್, ಮಂಗಳೂರಿಂದಾನೆ. ಓಕೆ, ಮಾತಾಡಿ ಮೇಡಮ್. ಸರ್, ಈಗ ಎಲ್ಲರೂ ಸಹ ಎಲ್ಲ ಒಂದು ವರದಿಗಳು ಅಥವಾ ಟಿವಿ ಚಾನೆಲ್ ಎಲ್ಲ ಒಂದು ಪ್ರತಿಯೊಂದು ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ನಾನು ಒಬ್ಳು ಗೆಸ್ಟ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಸೊ ಈಗ ವಿಶ್ವಗುರು ಅಂತ ಮೋದಿಜಿಯವರ ಪರಿಕಲ್ಪನೆ ಉಂಟು, ಅಂದ್ರೆ ಫ್ಯೂಚರ್ ಅಲ್ಲಿ ಒಂದು ವಿಶ್ವಗುರು ಪರಿಕಲ್ಪನೆ ತರಬೇಕಂತ ಹೇಳಿ ಇತ್ತೀಚೆಗೆ 1 ತಿಂಗಳು 1 ವಾರ ಆಗ್ತಾ ಬಂತು. ಸೊ ಎಲ್ಲಾ ಗುರುಗಳು ಅಥವಾ ಏನು ಉಪನ್ಯಾಸಕರಿದ್ದಾರೆ ಅವರು ಮುಷ್ಕರಕ್ಕೆ ಇಳಿದಿದ್ದಾರಂತ ಹೇಳಿದ್ರೆ, ಇದು ಒಂದು ಮುಷ್ಕರ ಅಂತ ಹೇಳುವುದಕ್ಕಿಂತ ಸರ್ಕಾರದ ಒಂದು ಕ್ರಮ ಏನುಂಟು, ಈಗ ತಾನೇ ಡಿಸ್ಕಷನ್ ಆಗ್ತಾ ಇತ್ತು 11,000ಗೆ ನಮ್ಮ ಲೆಕ್ಚರರ್ಸ್, ನಮ್ಮ ಸ್ಟೂಡೆಂಟ್ಸ್, ಸೊ ಎಲ್ಲರೂ ಸಹ ಇದ್ದು ಒಂದೇ ತಕ್ಕಡಿಯಲ್ಲಿರುವಾಗ ಸೀನಿಯಾರಿಟಿಯಲ್ಲಿ ಅವರಿಗೆ ಒಂದು ಸೇವಾ ಭದ್ರತೆ ಯಾವುದೂ ಇಲ್ಲ. ಸೊ ಈ ರೀತಿಯ ಮುಷ್ಕರ ಮಾಡ್ಲಿಕ್ಕೆ ಕಾರಣ ಏನು? ಅಥವಾ ಈಗ NEP ಅಂತ ಹೊಸ ಒಂದು ವ್ಯವಸ್ಥೆಯನ್ನ ಸಹ ತಂದಿದ್ದಾರೆ. ಸೊ NEP ಬಂದಾಗ ಸ್ಟೂಡೆಂಟ್ಸ್ಗೆ ಸಿಲೆಬಸ್ ಹೊಸತ್ತು, ಮತ್ತೆ ಲೆಕ್ಚರರ್ಸ್ಗೆ ಸಹ ಹೊಸತ್ತು. ಅದ್ರ ಮಧ್ಯೆ ಈ ರೀತಿ ಡಿಮ್ಯಾಂಡ್ ಯಾಕೆ ಮಾಡ್ತಿದ್ದಾರೆ, ಅಥವಾ ಯಾವ ರೀತಿಯಲ್ಲಿ ಅದನ್ನ ನಾವು ಅವರಿಗೆ ಕೊಡ್ಬೇಕು, ಆ ಒಂದು ಪರಿಕಲ್ಪನೆಯನ್ನು ಅವರು ಅರ್ಥ ಮಾಡಿಕೊಳ್ಳದೆ, ಸೊ ಒಂದು ಸಿಹಿ ಸುದ್ದಿ ಅಂತ ಹೇಳಿ ಅವರು ಒಂದು ರೀತಿಯಲ್ಲಿ ಅರ್ಧ ಜನರನ್ನ ಅವರು ಮನೆಗೆ ಕಳಿಸಿ, ಸೊ ಈ ರೀತಿಯ ಒಂದು ಸಿಹಿ ಸುದ್ದಿ ಯಾರು ಸಹ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಈ ರೀತಿ ಕೊಡುವುದು ಸಹ ಕಷ್ಟವೇ ಅಂತ ನಮ್ಮೆಲ್ಲರ ಅಭಿಪ್ರಾಯ.
ಅದಕ್ಕಿಂತ ಹೆಚ್ಚು ಸೇವಾ ಭದ್ರತೆ ಇಲ್ಲದೆ ಈಗ ಪ್ರತಿಯೊಂದು ಕಂಪನಿ ಜಾಯಿನ್ ಆಗುವಾಗ ಅವರಿಗೆ ಬೇಕಾದ ಒಂದು PF ಇರ್ಬೋದು ಅಥವಾ ESI ಇರ್ಬೋದು, ಅಥವಾ ಅವರಿಗೆ ಅವರ ಒಂದು ಎಂಪ್ಲಾಯ್ಮೆಂಟ್ ಉಂಟು, ಹೇಗೆ ವರ್ಕ್ ಮಾಡ್ತಾರೆ ಆ ಬೇಸಿಸ್ ಅಲ್ಲಿ ಅವರನ್ನ ಕಂಪ್ಲೀಟ್ ಅವರ ರಿಟೈರ್ಮೆಂಟ್ ಏಜ್ ವರೆಗೆ ಸಹ ಅವರು ವರ್ಕ್ ಮಾಡ್ಬೋದು. ಅವರಿಗೆ ಇಷ್ಟ ಇಲ್ಲದಿದ್ರೆ ರಿಸೈನ್ ಮಾಡ್ಬೋದು. ಆ ರೀತಿ ವ್ಯವಸ್ಥೆ ನಾವು ನೋಡ್ತಾ ಇದ್ದೇವೆ. ಇಷ್ಟು ಡೆವಲಪ್ಮೆಂಟ್ ಆಗ್ತಾ ಇರುವ ಒಂದು ಕಂಟ್ರಿಯಲ್ಲಿ ಈ ರೀತಿಯ ಒಂದು ಈಗ ಸ್ಯಾಲ್ರಿ ಕೊಟ್ಟಿದ್ದಾರೆ, ಆದ್ರೆ ಆ ಸ್ಯಾಲ್ರಿ ಒಬ್ರು ತಿಂದ್ರೆ ಯಾರಿಗೆ ಸಹ ಹಿತ ಇಲ್ಲ. ಎಲ್ಲರೂ ಸಹ ಮುಷ್ಕರಕ್ಕೆ ಇಳಿದದ್ದು ಹೌದು, ಆದ್ರೆ ಎಲ್ಲರಿಗೆ ಸಹ ಸಿಗ್ಬೇಕು, ಸೇವಾ ಭದ್ರತೆ ಸಹ ಇರಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಮತ್ತೆ ನನ್ನ ಒಂದು ಇಚ್ಛೆ ಸರ್. ಓಕೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ಇನ್ನೊಂದು ಅವ್ರು ಮೇಡಮ್ ಹೇಳಿದ್ರು, ಹೇಗೆ ಮಗು ಅಳದೆ ತಾಯಿ ಹಾಲು ಕೊಡುದಿಲ್ಲ, ಅದೇ ರೀತಿ ನಾವು ನಮ್ಗೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಮಾತ್ರ ಸರ್ಕಾರಕ್ಕೆ ಅರ್ಥ ಆಗುದು. ನಾವು ಮುಷ್ಕರ ಮಾಡೋ ಪರಿಸ್ಥಿತಿ ಕ್ರಿಯೇಟ್ ಮಾಡಿದೆ ಸರ್ಕಾರ. ಓಕೆ ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಲ್ಲಿಂದ ಸರ್? ಪ್ರಕಾಶ್ ಶೆಟ್ಟಿ ಅಂತ ಶಿವಮೊಗ್ಗದಿಂದ. ಎಸ್ ಸರ್, ಮಾತಾಡಿ ಸರ್. ಪ್ರಕಾಶ್ ಶೆಟ್ಟಿ ಈಗ ಸರ್ಕಾರ ಏನು ನಮ್ಮ ಸ್ಯಾಲರಿ ಹೈಕ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಸರ್ ಇದು ನಿಜವಾಗ್ಲೂ 32,000 ಮೋರ್ ದನ್ 90% 32,000 ಸಿಗೋದಿಲ್ಲ ಸರ್ ಇದರಲ್ಲಿ. ಯಾಕೆಂತಂದ್ರೆ ನಮ್ಮ ಕಲಾ ವಿಭಾಗದಲ್ಲೇ ತಗೊಂಡ್ರೆ ಸರ್ ಈಗ ಎಲ್ರಿಗೂ ಕೂಡ 15 hours ವರ್ಕ್ ಬಹುತೇಕ ಕಾಲೇಜುಗಳಲ್ಲಿ ಸಿಗೋದಿಲ್ಲ. ಹಾಗಿದ್ದಾಗ 32 ಮತ್ತೆ ಮಿನಿಸ್ಟರ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಈಗ ಯಾರಿಗೆ ವರ್ಕ್ ಲೋಡ್ ಕಡಿಮೆ ಆಗತ್ತೆ ಅಷ್ಟೇ ಅವ್ರ ಸ್ಯಾಲರಿ ಕೂಡ ಕಡಿಮೆ ಆಗತ್ತೆ ಅಂತ ಹೇಳಿ. ಸೊ ಈ ರೀತಿ ಇರೋದು ಸರ್. ನಾವು ಸರ್ ಏನಂದ್ರೆ ದೊಡ್ಡ ಮಾನವೀಯತೆ ಬೆಳೆದಿದ್ದೀವಿ ಅಂತ ಹೇಳ್ಕೊಳ್ತಾ ಇದಾರೆ ಬಿಟ್ರೆ ನಿಜವಾಗ್ಲೂ ಬೆನಿಫಿಟ್ ಸರ್ ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಸರ್ ನಮ್ಮ ಮೇಜರ್ ಡಿಮ್ಯಾಂಡ್ ಇದ್ದಿದ್ದೆ ನಮ್ಗೆ ಸೇವಾ ವಿಲೀನಾತಿ ಅಥವಾ ಸೇವಾ ಭದ್ರತೆ ಅಂತ ಸ್ಕೀಮನ್ ಕೊಡಿ ಅಂತ ಹೇಳಿ. ಆದ್ರೆ ಇದು ಈ ರೀತಿ ಮಾಡಿ ನಮ್ಮನ್ನ ಅರ್ಧಕ್ಕೆ ಸುಮಾರು 8,000 ಜನರನ್ನು ಹೊರಹಾಕಿ ಇದೊಂದು ಡಿವೈಡ್ ಅಂಡ್ ರೂಲ್ ಪಾಲಿಸಿ ಅನ್ನೋದು ನನ್ನ ಅನಿಸಿಕೆ ಸರ್. ಇದು ದಯವಿಟ್ಟು ಸರ್ಕಾರ ಗಮನ ಕೊಡ್ಬೇಕು, ನಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕೊಡ್ಬೇಕು ಅನ್ನೋದು ನಮ್ಮ ಬೇಡಿಕೆ ಸರ್. ಥ್ಯಾಂಕ್ ಯು. ಬಹುಶಃ ನನಗೆ ಗೊತ್ತಿರುವ ಪ್ರಕಾರ ವೇತನದ ವಿಚಾರವಾಗಿ ಸ್ವಲ್ಪ ಕಡಿಮೆ ಮಟ್ಟಿಗೆ, ಆದ್ರೆ ಸೇವಾ ಭದ್ರತೆ ಬೇಕಿತ್ತು ಅನ್ನೋದು ತಾವುಗಳು ಕೊಟ್ಟಿರುವಂತಹ ಒಂದು ತಮ್ಮ ಸರಿ ಹೇಳಿದಾಗಿ ಫೋನಲ್ಲಿ ಎಲ್ಲರಿಗೂ 30,000 26,000 32,000 ಎಲ್ರಿಗೂ ಸಿಗೋದಿಲ್ಲ. ಅವ್ರು ಏನ್ ಹೇಳಿದ್ರಂದ್ರೆ ಈಗ 15 ಪೀರಿಯಡ್ ಮಾಡ್ತಕ್ಕಂಥವ್ರಿಗೆ ಬಹುಶಃ ಹೋದ್ರೆ ಅಪಾಯಿಂಟ್ ಗೆಸ್ಟ್ ಲೆಕ್ಚರ್ ಆಗಿ ಅಪಾಯಿಂಟ್ ಆಗಿ ಹೋದ್ರೆ 32,000 ರೂಪಾಯಿ 15 ಪೀರಿಯಡ್ ಮಾಡ್ತಕ್ಕಂಥವ್ರಿಗೆ ಸಿಗುತ್ತೆ ಮಿನಿಸ್ಟರ್ ಅವರು ಹೇಳಿರೋ ಪ್ರಕಾರ. ಇನ್ನು 10 ಪೀರಿಯಡ್ ಮಾಡ್ತಕ್ಕಂಥವ್ರಿಗೆ ಅಲ್ಲಿ ಲೆಸ್ ಮಾಡಿ ಕೊಡ್ತಾರೆ. ಅದರಲ್ಲಿ ಆ ಟೈಪ್ ಹೇಳಿದ್ದಾರೆ. 8 ಪೀರಿಯಡ್ ಮಾಡಿದ್ರೆ ಮತ್ತೆ ಅದೇ 12,000 13,000ನೇ 26,000 ಸಿಗ್ತಕ್ಕಂಥವರಿಗೆ 15 ಪೀರಿಯಡ್ ಈಗ ಎಲ್ಲರಿಗೂ ಕೂಡ 15 ಅವರ್ ಸಿಗ್ತದಾ? ಅದು ಕೂಡ ಕ್ವಶನ್. ಎಲ್ಲರಿಗೂ 15 ಅವರ್ ಸಿಗಲ್ಲ. 15 ಅವರ್ ತಗೊಂಡವರು UGC ನಿಯಮದ ಪ್ರಕಾರ ಎಕ್ಸಾಮ್ಗಳನ್ನ ನೆಟ್ ಆರ್ ಸ್ಲೆಟ್ ಅನ್ನ ಅಥವಾ PhD ಅನ್ನ ಮಾಡ್ಕೊಂಡಿರ್ತಕ್ಕಂಥವ್ರು 15 ಪೀರಿಯಡ್ ಮಾಡಿದ್ರೆ 32,000 ತಗೊಳ್ತಾರೆ. ಅದೇ PhD ಮಾಡಿರ್ತಕ್ಕಂಥವ್ರೆ ಅವರಿಗೆ ಫುಲ್ ವರ್ಕ್ ಲೋಡ್ ಇಲ್ಲ, 8 ಪೀರಿಯಡ್ ಮಾಡ್ತಾರೆ ಅಂತಂದ್ರೆ ಅವ್ರು ಮತ್ತೆ ಅಲ್ಲಿಗೆ ಬರ್ತಾರೆ, ಎಷ್ಟಕ್ಕೆ 16,000ಕ್ಕೆ ಬರ್ತಾರೆ. ನಾನ್ UGC ಅವರು 13,000ಕ್ಕೆ ಬರ್ತಾರೆ. 8 ಪೀರಿಯಡ್ ಮಾಡಿದ್ರೆ 13,000ಕ್ಕೆ ಬರ್ತಾರೆ ಸರ್. ಅವ್ರಿಗೇನು ಫುಲ್ ಸ್ಯಾಲರಿ ಅಲ್ಲಿ 26,000 ಸ್ಯಾಲರಿ ಸಿಗೋದಿಲ್ಲ. ಇನ್ನೊಂದು ಕೇಳಿದ್ದಾರೆ ಸರ್, ದಿಸ್ ಒನ್ ಗವರ್ಮೆಂಟ್ಸ್ ಆಫರ್ ಫಾರ್ ನಾನ್ UGC ಗೆಸ್ಟ್ ಫ್ಯಾಕಲ್ಟೀಸ್ ಇಟ್ಸ್ ಬೆಟರ್ ದೆನ್ ಬಿಕಮಿಂಗ್ ಜಾಬ್ಲೆಸ್ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಆಗ ಕೇಳಿರುವಂತಹ ಮಹಿಳೆಯೊಬ್ರು ಈಗ ಕೇಳ್ತಾ ಇದ್ದಾರೆ, ಜೊತೆಗೆ ಸೇವಾ ವಿಲೀನತೆ ಮಾಡಿದ್ರೆ ನ್ಯಾಯ ಸಿಗುತ್ತೆ ಅನ್ನುವಂತಹ ವಿಚಾರವನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ. ಜೊತೆಗೆ ಅನೇಕ ಕಮೆಂಟ್ಸ್ ಗಳು ಬರ್ತದೆ ಇಲ್ಲಿ. MLC ಅವರಿಗೆ, ಆಯನೂರು ಮಂಜುನಾಥ್ ಅವರಿಗೆ ಕಾಲ್ ಕನೆಕ್ಟ್ ಮಾಡಿ ಸರ್, ಮಾತಾಡಬೇಕು ಅನ್ನೋ ವಿಚಾರವನ್ನ ನವೀನ್ ಅವರು ಕೇಳ್ತಾ ಇದ್ದಾರೆ. ಎಸ್, ನಾವು ಈಗಾಗಲೇ ಟೆಕ್ನಿಕಲ್ ಟೀಮ್ಗೆ ಹೇಳಿದ್ದೇನೆ, ಆಯನೂರು ಮಂಜುನಾಥ್ ಸರ್ಗೆ ಕಾಲ್ ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕು. ಈ ಹಿಂದೆ ಪ್ರಭಾಕರ್ ಆಚಾರ್ಯರ ಜೊತೆ ಕೂಡ ಮಾತಾಡಿದ್ದಾರೆ, ಒಳ್ಳೆಯ ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನೋಂಥದ್ದು. MLC ಅವ್ರ ಜೊತೆ ಕೇಳಬೇಕು, ಏನಪ್ಪಾ ಏನ್ ಕಥೆ ಇದೆ, ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಿರುವಂತಹ ವಿಚಾರ ಕೇಳಬೇಕು, ಏನ್ ಹೇಳ್ತಾರೆ ಅನ್ನೋಂಥದ್ದು. ದಯಮಾಡಿ ಕಾಲ್ ಕನೆಕ್ಟ್ ಮಾಡಿ ಆಯನೂರು ಮಂಜುನಾಥ್ ಸರ್ಗೆ. ಅದೇ ರೀತಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಸರ್ ರಘುನಾಥ್, ನಾವು ಕಾವೂರಿಂದ. ರಘುನಾಥ್ ಅವರು ಕಾವೂರಿಂದ. ನಮಸ್ತೆ ಸರ್, ಮಾತಾಡಿ ಸರ್. ಸರ್ ಅತಿಥಿ ಉಪನ್ಯಾಸ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ನಮಸ್ತೆ.
ಸರ್ ಇಲ್ಲಿ ಮೊನ್ನೆಯಿಂದ ಕರಾವಳಿ ಟಿವಿ ಮತ್ತೆ ಕರ್ನಾಟಕ ಎಲ್ಲಾ ಟಿವಿ ಚಾನೆಲ್ಗಳಲ್ಲಿ ಇದು ಬರ್ತಾ ಇದೆ, ಪೇಪರ್ ಅಲ್ಲಿ ಎಲ್ಲಾ ಕಡೆ ಅದು. ನಾನು ಇವತ್ತು ಕೂಡ ಸಾಯಂಕಾಲ ನೋಡ್ತಾ ಇದ್ದೆ, ಅಲ್ಲಿ ಸಂಬಳ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ ಸರ್. ಅಲ್ಲಿ 7,500 ಜನವನ್ನು ಹೊರಗಿಟ್ಟು 7,500 ಜನ ಒಳಗಿಟ್ಟು ಅದು ಹೇಗೆ ಸಂಬಳ ಜಾಸ್ತಿ ಆಗ್ತದೆ ಸರ್? ಸಂಬಳದಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇಲ್ಲ. ಯಾಕಂದ್ರೆ 7,500 ಜನ ಕಿತ್ಕೊಂಡು ಅಲ್ಲಿ 7,500 ಮಾಡಿದ್ದಷ್ಟೇ ಸರ್. ಅದಕ್ಕೆ ಸಂತೋಷ ಪಡೋದಿಲ್ಲ, ನಾನು ಪಬ್ಲಿಕ್ ಅಷ್ಟೇ. ಮೊನ್ನೆಯಿಂದ ನೋಡ್ತಾ ಇದ್ದೆ, ತುಂಬಾ ನೋಡ್ತಾ ಇದ್ದೆ. ಅದಕ್ಕೆ ಆಕೆ ಈ ತರ ಬರೀತಾರೆ ಗೊತ್ತಿಲ್ಲ ಅಲ್ವಾ? ಇದು ಸುದ್ದಿ ಕೊಟ್ಟ, ಸಿಹಿ ಸುದ್ದಿ ಕೊಟ್ಟದ ಗವರ್ಮೆಂಟ್ ನಮ್ದು, ನಮ್ಮ ಸರ್ಕಾರ ಏನ್ ಸಿಹಿಯ ಏನ್ ಗೊತ್ತಿಲ್ಲ ನಮ್ಗೆ. ಆದ್ರೆ ಅದು ತಪ್ಪು ಸರ್, ಅದು ತಪ್ಪೇ. ಯಾರು ಕೂಡ ಕೊಡ್ಲಿಲ್ಲ, ನಾವುಗಳು ಐತಿಹಾಸಿಕ ಸಾಧನೆ ಮಾಡಿದ್ದೇವೆ ಅಲ್ವಾ? ತುಂಬಾ ದೊಡ್ಡ ಮಟ್ಟದ ಸಂಬಳವನ್ನ ಕೊಟ್ಟಿದೆ. ನಮಗೂ ಕೂಡ ಶಾಕ್ ಆಯ್ತು ರೀ ಕೇಳಿದಾಗ. 32,000 28,000 ಏನಪ್ಪಾ ನಮ್ಮ ಹೃದಯ ವೈಶಾಲ್ಯತೆಯನ್ನ ಮೆರೆದಿದ್ಯಾ ಅನ್ನೋದು. 7,500 ಜನಕ್ಕೆ ಅದು ಎಲ್ಲಿ ಜಾಸ್ತಿ ಮಾಡ್ತಾರ ನಮ್ಗೆ ಗೊತ್ತಾಗೋದಿಲ್ಲ. ಅದು ತೋರಿಸ್ಬೇಕು ಅವರು ಅಲ್ವಾ? ಎಸ್ 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 ಓಕೆ ಓಕೆ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆ ವಿಚಾರವನ್ನ ತಾವು ಹೇಳಿದ್ದೀರಾ. ಎಸ್, ಇಂತಹ ಒಂದು ಮನಸ್ಥಿತಿ ನಮ್ಮ ಸರ್ಕಾರ ಎಲ್ಲೆಲ್ಲ ನುಸುಳುತ್ತೆ, ಏನೆಲ್ಲ ಮಾಡುತ್ತೆ, ಏನೆಲ್ಲ ಮಾತನಾಡುತ್ತೆ, ಏನೆಲ್ಲ ಸುಳ್ಳು ಆಶ್ವಾಸನೆಗಳನ್ನು ಕೊಡುತ್ತೆ, ಜನಸಾಮಾನ್ಯರು ನೋಡ್ತಾರೆ, ಜನಸಾಮಾನ್ಯರಿಗೆ ಅರ್ಥ ಆಗುತ್ತೆ ಜನಗಳಿಗೆ. ಮೇಡಮ್, ಈಗ ನಿಮ್ಮಲ್ಲೇ ನಾನು ಕೇಳ್ಬೇಕು ಮೇಡಮ್, ಕಳೆದ ಬಾರಿ ತಾವುಗಳು ಬೆಂಗಳೂರಿಗೆ ಹೋದಾಗ ಮೀಟಿಂಗ್ ಇತ್ತು, ಸಭೆ ನಡೆಸಿದ್ರಿ, ಆ ಸಂದರ್ಭ ಮಾತನಾಡಿದ್ರಿ, ಬಹುಶಃ ತಾವು ಕೂಡ ಆ ಮೀಟಿಂಗ್ ಅಲ್ಲಿ ಇದ್ರಿ, ಗೊತ್ತಿರುವಂತಹ ವಿಚಾರ. ಏನಾಯ್ತು, ತಮ್ಮ ಬೇಡಿಕೆಗಳೇನು? ಯಾಕೆ ತಾವುಗಳು ಸೇವಾ ಬದ್ಧತೆ ಬಗ್ಗೆ ಕೇಳಲೇ ಇಲ್ವಾ? ತಾವುಗಳು ಕೇಳಿದಾಗ ಮೀಟಿಂಗ್ ನಲ್ಲಿ ಏನೆಲ್ಲ ಪ್ರಸ್ತಾಪ ಆಯ್ತು, ಏನೆಲ್ಲ ಭರವಸೆ ಇತ್ತು, ತಮ್ಮ ವಿಚಾರಗಳೇನಿತ್ತು, ಅಹವಾಲುಗಳೇನಿತ್ತು? ಸರ್, ಎಲ್ಲರೂ ಎಲ್ಲಾ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಪ್ರತಿಯೊಬ್ಬರ ಬೇಡಿಕೆ ಇದ್ದದ್ದು. ಬಹುಶಃ ಈ ವಿಚಾರವನ್ನು ನೋಡಿದಾಗ ಸಂಕ್ರಾಂತಿಯ ದಿನ ಈ ಒಂದು ರಿಸಲ್ಟ್ ಬಂದಾಗ ಬಹುಶಃ ಇಲ್ಲಿ ಬಂದಿರುವಂತ ಜನರ ಮನಸ್ಥಿತಿಯಲ್ಲಿ ಇರುವಂತದ್ದು, ತಾವುಗಳು ಮೀಟಿಂಗ್ ಮಾಡಿದ್ದೀರಾ, ತಮ್ಗಳ ಮೀಟಿಂಗ್ ನಲ್ಲಿ ಎಲ್ಲವೂ ಕೂಡ ಕ್ಲಾರಿಟಿ ಇದೆ. ಆ ಕ್ಲಾರಿಟಿ ನಂತರವೇ ಸಚಿವರು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರಬಹುದು ಅನ್ನುವಂತಹ ವಿಚಾರ. ಎಲ್ಲೋ ಒಂದ್ ಕಡೆ ಇಲ್ಲಿ ಪಾಲಿಟಿಕ್ಸ್ ಆಗ್ತಾ ಇದೆ ಅನ್ನುವಂತಹ ವಿಚಾರ ವಾಸನೆ ಕೂಡ ಬರ್ತಾ ಇದೆ. ಯಾಕಂದ್ರೆ ತಾವೆಲ್ಲರೂ ಕೂಡ ಅಲ್ಲಿದ್ದೀರಾ, ತಮ್ಮನ್ನ ಮುಂದಕ್ಕೆ ಕೂರಿಸಿಕೊಂಡು ಬಹುಶಃ ಮಾಡಿರುವಂತಹ ಮೀಟಿಂಗ್ ಅಲ್ವಾ? ಸೊ ಆ ರೀತಿ ಇದ್ದಾಗ ಈ ರೀತಿ ಒಂದು ರಿಸಲ್ಟ್ ಬಂದಾಗ ಎಲ್ಲೋ ಒಂದ್ ಕಡೆ ಮೇಲ್ನೋಟಕ್ಕೆ ಜನರಿಗೂ ಕೂಡ ಈ ಒಂದು ವಿಚಾರ ಬರುವಂತದ್ದು ಸಹಜ. ಹಾಗಾಗಿ ಕೇಳ್ತಾ ಇರೋದು, ತಾವುಗಳು ಏನ್ ಹೇಳಿದ್ರೆ ಆ ಮೀಟಿಂಗ್ ನಲ್ಲಿ ಏನಾಯ್ತು? ಎಸ್ ಮೇಡಮ್. ಸರ್, ಮೀಟಿಂಗ್ ಅಲ್ಲಿ ಪ್ರತಿಯೊಬ್ಬರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಭದ್ರತೆನೇ ಕೊಡ್ಬೇಕಂತ ಹೇಳಿ ಸರ್. ಈ ಸೇವಾ ವಿಲೀನತೆ ಮಾಡಿ ಅಥವಾ ಸಕ್ರಮಾತಿ ಮಾಡಿ ಭದ್ರತೆ ಕೊಡಿ. ಅಲ್ಲಿ ಬಂದ ಕೆಲವು ಲೇಡೀಸ್ ಎಲ್ಲ ಅಶ್ವಥ್ ನಾರಾಯಣ ಅವ್ರ ಹತ್ರ ಎಷ್ಟು ಹತ್ಕೊಂಡಿದ್ದಾರೆ ಅಂದ್ರೆ, ಸರ್ ನಮ್ ಬದುಕು, ನಮ್ ಜೀವನ ಯಾವ ರೀತಿ ಸಾಕ್ತಾ ಇದೆ, ಎಷ್ಟು ಕಷ್ಟ ಆಗ್ತಾ ಇದೆ ಸರ್. ಬರ್ಲಿಕ್ಕೂ ನಮ್ಗೆ ಇಲ್ಲಿ ಇವತ್ತು ₹1 ಇರ್ಲಿಲ್ಲ, ಯಾರ್ಯಾರ ಹತ್ರ ಸಾಲ ಕೇಳ್ಕೊಂಡು ಬಂದಿದ್ದೇವೆ. ದಯವಿಟ್ಟು ನಮ್ಗೆ ನೀವು ಸರ್ ಸೇವಾ ಭದ್ರತೆ ಕೊಡ್ಲೇಬೇಕು. ನಿಮ್ ಫೋಟೋವನ್ನು ನಮ್ಮ ಮನೇಲಿ ಇಟ್ಕೊಂಡು ನಾವು ಆರಾಧಿಸ್ತೇವೆ ಸರ್, ಜೀವನ ಪರ್ಯಂತ ನಿಮ್ಮನ್ನು ನೆನಪಿಸ್ಕೊಡ್ತೇವೆ ಸರ್, ನಿಮ್ಮ ಹೆಸರೇಳಿ ಊಟ ಮಾಡ್ತೇವೆ ಸರ್ ಅಂತ ತುಂಬಾ ಜನ ಲೇಡೀಸ್ ಎಲ್ಲ ಹತ್ಕೊಂಡಿದ್ರು ಸರ್. ಈವನ್ ಅಲ್ಲಿ ನನ್ಗೂ ಸಹ ಅವರು ಅಲ್ಲಿ ಆದ ಮೀಟಿಂಗ್ ಅಲ್ಲಿ ಮತ್ತೆ ಅಶ್ವಥ್ ನಾರಾಯಣ ಅವ್ರು ಹೇಳಿದ್ರು, ನನ್ನಿಂದ ಎಷ್ಟು ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯನೋ ನಾನು ಅಷ್ಟು ಒಳ್ಳೇದು ಡಿಸಿಷನ್ ತಗೊಳ್ತೇನೆ ಅಂದ್ರು. ನನ್ಗೂ ಎಲ್ಲೋ ಒಂದ್ ಕಡೆ ಮನ್ಸಲ್ಲಿ ಇಲ್ಲ, ಈ ಸಲ ನಾವು ಖಂಡಿತ ಮೋಸ ಹೋಗಲ್ಲ, ಖಂಡಿತ ನಮ್ಗೆ ಒಳ್ಳೇದಾಗೇ ಆಗುತ್ತೆ. ಮತ್ತೆ ನಾನಿಲ್ಲಿ ಬಂದು ಕೂಡ ನನ್ನವ್ರ ಹತ್ರ ಕಾಲ್ ಮಾಡಿದಾಗ ಎಲ್ಲರ ಹತ್ರ ಹೇಳ್ದೆ, ಎಲ್ಲರೂ ಧೈರ್ಯವಾಗಿರಿ, ಈ ಸಲ ಖಂಡಿತ ನಮ್ಗೆ ಒಳ್ಳೇದಾಗೇ ಆಗುತ್ತೆ, ಸಿಹಿ ಸುದ್ದಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಒಳ್ಳೇದಾಗೇ ಆಗುತ್ತೆ ಅಂತ ನಾನು ಎಲ್ಲರಿಗೂ ವಿಶ್ವಾಸ ಕೊಟ್ಟಿದ್ದೆ ಸರ್. ಲಾಸ್ಟ್ ಅಲ್ಲಿ ಎಲ್ಲಾ ಮೀಟಿಂಗ್ ಮುಗಿದಾಗ ಸಂಕ್ರಾಂತಿ ಹಬ್ಬದ ದಿನ ಸಿಹಿ ಸುದ್ದಿ ಕೊಡ್ತೇನೆ ಅನ್ನುವಾಗಂತೂ ನಮ್ಗೆ ಬಹಳ ಖುಷಿ ಆಯ್ತು. ಮತ್ತೆ ನಾವು ಎಲ್ಲಾ ಮೀಟಿಂಗ್ ಮುಗಿಸಿದ ನಂತರ ಅಶ್ವಥ್ ನಾರಾಯಣ ಅವ್ರ ಹತ್ರ ಹೋದೆವು, ಸುತ್ತುವರಿಸ್ಕೊಂಡೆವು ಅವರನ್ನು. ಅವಾಗ ನಾನು ಒಂದು ಮಾತು ಹೇಳಿದೆ, ಸರ್ ನೀವು ನಮ್ಮ ರಾಜ್ಯದಲ್ಲಿ NEP ಇಂಪ್ಲಿಮೆಂಟ್ ಮಾಡಿದ ಹೆಗ್ಗಳಿಕೆ ನಿಮ್ಗಿದೆ. ಫಸ್ಟ್ ದೇಶದಲ್ಲಿ ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಮಾಡಿದಂತ ಇಂಪ್ಲಿಮೆಂಟ್ ಗೆ ಹೆಗ್ಗಳಿಕೆ ನೀವು ತಗೊಂಡಿದ್ದೀರಿ. ಅದೇ ರೀತಿ ಬೇರೆ ಬೇರೆ ರಾಜ್ಯದಲ್ಲಿ ಸೇವಾ ಭದ್ರತೆಗಳನ್ನು ಕೊಟ್ಟಿದ್ದಾರೆ ಸರ್. ಅದನ್ನೆಲ್ಲ ವಿಮರ್ಶೆ ಅವಲೋಕಿಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದು ಅವ್ರಿಗಿಂತ ಡಿಫ್ರೆಂಟ್, ಅವ್ರಿಗಿಂತ ಸ್ಪೆಷಲ್ ಆದ ಒಂದು ಮಾಡೆಲ್ ಅನ್ನು ನೀವು ಇಂಪ್ಲಿಮೆಂಟ್ ಮಾಡಿ ಇಡೀ ದೇಶಕ್ಕೆ ಮಾದರಿಯಾಗಿ ಸರ್ ಅಂತ ನಾನು ಕೂಡ ಅವ್ರ ಹತ್ರ ಇದೊಂದೇ ವಿಚಾರ
ಮಾತಾಡಿದ್ದೆ ಸರ್. ಬಹುಶಃ ನಾನು ಎಲ್ಲರಿಗೂ ಭರವಸೆ ಕೊಟ್ಟಿದ್ದೆ, ಎಲ್ಲರಿಗೂ ಒಳ್ಳೇದಾಗೇ ಆಗುತ್ತೆ. ಈ ಸಲ ಹಾಗಿಲ್ಲ. ಅಶ್ವಥ್ ನಾರಾಯಣ ಅವ್ರು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಒಳ್ಳೆ ಅವ್ರು ಎಲ್ಲ ಏನ್ ಹೇಳಿದಾರೆ, ನನ್ನ ಮೇಲೆ ವಿಶ್ವಾಸ ಇಟ್ಕೊಳ್ಳಿ ಎನ್ನುವುದು ಕೂಡ ಅಲ್ಲ ಆಡಿದ್ದಾರೆ. ವಿಶ್ವಾಸ ಇಟ್ಕೊಂಡು ನೀವು ತರಗತಿ ತಕೊಳ್ಳಿ ಅಂದ್ರು. ನಾವಿಲ್ಲ ಸರ್, ನಮ್ಗೆ ರೈಟಿಂಗ್ ಮೇಲೆ ಕೊಟ್ಟ ನಂತರವೇ ನಾವು ತರಗತಿ ತಕೊಳ್ಳೋದು, ಅಲ್ಲಿಯವರೆಗೆ ನಮ್ದು ಸ್ಟ್ರೈಕ್ ಮುಂದುವರಿತದೆ ಅಂತ ಕೂಡ ಹೇಳಿದ್ದೆವು. ನೋಡಿ, ನಾವು ಆವತ್ತು ಅವರು ಮಾತನ್ನ ನಂಬ್ಕೊಂಡು ಹೌದಂತ ಅನ್ಕೊಂಡು ನಾವೆಲ್ಲ ತರಗತಿ ತಕೊಂಡ್ರೆ ನಮ್ಮ ಸ್ಟ್ರೈಕ್ ಅಲ್ಲೇ ಒಡ್ದು ಹೋಗ್ತಿತ್ತು. ಮತ್ತೆ ಎಲ್ಲರೂ ಒಳಗೆ ಹೋಗಿ ಮತ್ತೆ ಮೋಸ ಹೋಗಿ ಹೊರಗೆ ಬರುವಾಗ ಆಗ್ತಿತ್ತು ಸರ್. ಬಟ್ ಈ ರೀತಿಯಲ್ಲಿ ಅಶ್ವಥ್ ನಾರಾಯಣ ಅವರು ಡಿಸಿಷನ್ ತಗೊಳ್ತಾರಂತ ನಿಜಕ್ಕೂ ನಮಗೂ ಸಹ ಬಹಳ ಶಾಕ್ ಆಗಿದೆ ಸರ್. ನಮ್ಗೆ ಇಷ್ಟು ಶಾಕ್ ಆಗಿರುವಾಗ ಪಾಪ ಇನ್ನು ಕೆಲಸ ಕಳ್ಕೊಳ್ಳುವವರಿಗೆ ಇನ್ನೆಷ್ಟು ನೋವಾಗ್ಬಹುದಲ್ವಾ ಸರ್. ಸೊ ಎಲ್ಲರಿಗೂ ನ್ಯಾಯ ಸಿಗ್ಬೇಕು. ನಮ್ದು ಬೇಡಿಕೆ ಇದ್ದದ್ದೇ ಭದ್ರತೆ ಸರ್. ನಂಗೆ ಅದೇ ಆಶ್ಚರ್ಯ, ಯಾಕೆ ಅಶ್ವಥ್ ನಾರಾಯಣ ಅವರು ಹೇಳ್ತಾ ಇದ್ದಾರೆ ಅವರು ಬೇಡಿಕೆ ಸ್ಯಾಲರಿ ಹೈಕ್ ಮಾಡ್ಬೇಕಂತ ಇತ್ತು, ಅದನ್ನು ನಾನು ಮಾಡಿದೆ ಅಂತ ಮಾತನ್ನು ತಿರುಚಿ ಹೇಳ್ತಾ ಇದ್ದಾರೆ ಸರ್. ಖಂಡಿತ ಇಲ್ಲ ಸರ್. ಪ್ರತಿಯೊಬ್ಬರ ಬೇಡಿಕೆ, ಯಾಕೆ ನಾವು ಸ್ಯಾಲರಿ ಹೈಕ್ ಹೇಳ್ತೇವೆ ಸರ್? ನಮ್ಮ ಪರಿಸ್ಥಿತಿ ನಮ್ಗೆ ಗೊತ್ತಿಲ್ವಾ? ಪ್ರತಿ ವರ್ಷ ಆತಂಕ, ಪ್ರತಿ ವರ್ಷ ಸಮಸ್ಯೆಯಲ್ಲಿರುವ ಆತಂಕ ನಮ್ಗೆ ಗೊತ್ತಿಲ್ವಾ ಸರ್? ಎಷ್ಟೋ ವರ್ಷದಿಂದ ನಾವು ನೆಟ್ ಸ್ಲೆಟ್ PhD ಮಾಡ್ಕೊಂಡು ಒಳಗಿದ್ದವ್ರಿಗೆ ಇನ್ನೂ ಏನು ಭದ್ರತೆ ಸಿಕ್ಕಿಲ್ಲ. 10-15 ವರ್ಷದಿಂದ ಇದ್ದವರು ಇದ್ದಾರಲ್ಲ ಸರ್, ಬರೀ 2,000 ಜಾಸ್ತಿ ಪಡ್ಕೊಳ್ತಿದ್ದಾರೆ ಹೊರತು ಏನು ಭದ್ರತೆ ಕೊಡ್ಲಿಲ್ಲ. ಹಾಗಿರುವಾಗ ನಾವು ಯಾವತ್ತಾದ್ರೂ ಸ್ಯಾಲರಿ ಮಾತ್ರ ಹೈಕ್ ಕೇಳ್ತೇವ ಸರ್? ಖಂಡಿತ ಸಾಧ್ಯ ಇಲ್ಲ ಸರ್. ಯಾಕಂದ್ರೆ ನಮ್ಗೆ ಮುಂದಿನ ಭವಿಷ್ಯ ನಮ್ ಕಣ್ಣೆದ್ರಿಗೆ ಇದೆ. ಮುಂದೆ ನಮ್ ಜೀವನ ಏನಾಗ್ತದೆ, ಏನಾಗ್ಬಹುದು ಅನ್ನೋದೆಲ್ಲ ನಮ್ಗೆ ಅರಿವಿರುವಾಗ ನಾವು ಖಂಡಿತ ಸ್ಯಾಲರಿ ಹೈಕ್ ಕೇಳುವುದೂ ಇಲ್ಲ ಸರ್. ನಾವು ಅದೆಲ್ಲ ಮುಂದಿನ ಭವಿಷ್ಯದ ವಿಚಾರ ನಮ್ಮ ಕಣ್ಮುಂದೆ ಇರುವ ಕಾರಣವೇ ನಾವು ಭದ್ರತೆ ಕೇಳಿ ಸರ್. ಆದ್ರೆ ನಮ್ಮ ಎಜುಕೇಶನ್ ಮಿನಿಸ್ಟರ್ ಸುಳ್ಳು ಹೇಳ್ತಾ ಇದ್ದಾರೆ ಸರ್. ಓಕೆ ಮೇಡಮ್, ಹಾಗಾದ್ರೆ ತಮ್ಗಳ ಒಂದು ಡಿಮಾಂಡ್ ಏನಿತ್ತು ಮೇಡಮ್? ಹಾಗಾದ್ರೆ ವೇತನ ಎಷ್ಟು ಇರ್ಬೇಕು ಅನ್ನೋದು ತಮ್ಗಳ ಡಿಮಾಂಡ್ ಇದ್ದದ್ದು? ಅಂಡ್ ನಾವು ಒಂದು ಸಮಾಜದಲ್ಲಿ ಗೌರವಿತವಾದ ಜೀವನ ಮಾಡ್ಲಿಕ್ಕೆ ಒಂದು ಸಾಧಾರಣ ಮಿನಿಮಮ್ ಕೊಡ್ಲೇಬೇಕು. ನಾವು ಹೇಳಿದ್ದೇವೆ ನೋಡಿ, UGC ಪ್ರಕಾರ 1 ಅವರಿಗೆ 1 ಗಂಟೆಗೆ 1,500 ಕೊಡುವಂತದ್ದಿದೆ, ತಿಂಗಳಿಗೆ 50,000 ಕೊಡ್ಬೇಕು ಅಂತ ಕೂಡ ಹೇಳಿದ್ದೇವೆ. ಅದು ಕೂಡ ಅವ್ರ ಗಮನಕ್ಕೆ ಇಟ್ಟಿದ್ದೇವೆ ಸರ್. ಆದ್ರೂ ಒಂದೇನೋ 35-40 ಕೊಡ್ತೇವೆ ಅಂತ ನಾವು ಅನ್ಕೊಂಡಿದ್ದೆ. ನಾನಂತೂ ಹಾಗೆ ಅನ್ಕೊಂಡಿದ್ದೆ. ಒಳ್ಳೇದ್ರಿಂದ ಒಳ್ಳೇದ್ ಕೊಡ್ತೇನೆ, ನೀವ್ ಎಣ್ಸದ್ಕಿಂತ ಒಳ್ಳೇದ್ ಕೊಡ್ತೇನೆ ಎನ್ನುವುದು ಅವ್ರು ಮಾತಾಡಿದ್ರಲ್ಲ. ಏನೋ 35-40 ಇರ್ಲಿ, 32 ಅವ್ರು ಓಕೆ ಇತ್ತು ಸರ್, ನಮ್ಗೆ ಖುಷಿ ಇತ್ತು. ಆದ್ರೆ ಅದು ಎಲ್ಲರಿಗೂ ನ್ಯಾಯ ಕೊಡ್ಬೇಕಿತ್ತು ಅಲ್ವಾ? ಅದು ಬೇಸರ ಆಗಿದ್ದು. 32 ಏನ್ ನಾಟ್ ಬ್ಯಾಡ್, ಒಳ್ಳೆ ಸ್ಯಾಲರಿಯೇ. ಬಟ್ ಅದ್ರ ಜೊತೆಗೆ ನೋಡಿ 10 ತಿಂಗಳು ಮಾಡಿ ಬಿಟ್ಟಿದ್ದಾರೆ. ಒಳಗ್ ಬಂದವರಿಗೂ 10 ತಿಂಗಳು ಮಾತ್ರ ಸರ್ 32,000. ಆಮೇಲೆ ಯಾವುದೇ ರೀತಿಯ ರಜೆ ಆಗ್ಲಿ ಅಥವಾ PF ಆಗ್ಲಿ ಬೇರೆ ಯಾವ ಸೌಲಭ್ಯಗಳು ಅಲ್ಲಿ ಮಾತೇ ಮಾತಾಡ್ಲಿಲ್ಲ. ಪ್ರತಿ ವರ್ಷ ನಾವು ಮತ್ತೆ ಆನ್ಲೈನ್ ಮಾಡಿ ಒಳಗಡೆ ಬರ್ಬೇಕು. ಮತ್ತೆ ಪ್ರತಿ ವರ್ಷದಲ್ಲಿ ಒಳಗಿದ್ದವರು ಮತ್ತೆ ಹೊರಗೆ ಹೋಗುವ ಸಂಭವಗಳು ಜಾಸ್ತಿ ಇದೆ ಸರ್. ಸೊ ಯಾಕೆ ನಾವು ಸಂಬಳ ಜಾಸ್ತಿ ಕೇಳ್ತೇವೆ? ಭದ್ರತೆ ಕೊಟ್ರೆ ನಾವು ರಿಟೈರ್ಮೆಂಟ್ ಆಗೋ ಏಜಿನವರೆಗೂ ಟೆನ್ಷನ್ ಇಲ್ಲದೆ ಆರಾಮವಾಗಿ ಇರಬಹುದು ಎನ್ನುವುದು ನಮ್ಮ ವಿಚಾರ ಅಲ್ವಾ ಸರ್? ನಾವು ಗುರುಗಳಾಗಿ ಅಷ್ಟನ್ನು ನಾವು ಆಲೋಚನೆ ಮಾಡಲ್ವಾ ಸರ್? ಅಷ್ಟು ನಮ್ಗೆ ಬುದ್ಧಿ ಇರೋದಿಲ್ವಾ? ಆ ಲೆಕ್ಕದಲ್ಲಿ ನಾವು ಭದ್ರತೆ ಕೇಳ್ತಾ ಬಂದದೇ ಹೊರತು ವೇತನ ಖಂಡಿತ ವೇತನ ಬೇಕು, ಜಾಸ್ತಿ ಆಗ್ಬೇಕು. ಯಾಕಂದ್ರೆ 11-13 ಸಾವಿರದಲ್ಲಿ ಯಾರಿಗೂ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಈಗಿನ ಕಾಲದಲ್ಲಿ ವೇತನ ಸಹ ಹೆಚ್ಚಾಗ್ಬೇಕು. ಬಟ್ ಫಸ್ಟ್ ಭದ್ರತೆ ಸಿಕ್ಕರೆ ಖಂಡಿತ ವೇತನ ಜಾಸ್ತಿ ಆಗೇ ಆಗುತ್ತೆ ನಮ್ಮ ನಂಬಿಕೆ ಇತ್ತು. ಆ ಕಲ್ಪನೆಯಿಂದ ಆಯನೂರು ಮಂಜುನಾಥ್ ಸರ್ಗೆ ದಯಮಾಡಿ ಕಾಲ್ ಕನೆಕ್ಟ್ ಮಾಡಿ. ನನ್ನ ಟೆಕ್ನಿಕಲ್ ಟೀಮ್ಗೆ ಹೇಳ್ತಾ ಇದ್ದೇನೆ. ಜೊತೆಗೆ ಕಾಲ್ ಬಿಸಿ ಬರ್ತಾ ಇದೆ ಅನ್ನೋದು, ಆಯನೂರು ಮಂಜುನಾಥ್ ಅವರದ್ದು ಕಾಲ್ ಬಿಸಿ ಬರ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿ. ಸೊ ಹಾಗಾಗಿ ಬಟ್ ಸ್ಟಿಲ್ ಒನ್ಸ್ ಅಗೇನ್ ಟ್ರೈ ಮಾಡಿ ಆಯನೂರು ಮಂಜುನಾಥ್ ಅವರಿಗೆ. ಜೊತೆಗೆ ವಿಧಾನ ಪರಿಷತ್ ಸದಸ್ಯರು ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ. ಜೊತೆಗೆ ಈಗಾಗಲೇ ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಅರ್ಜಿಯನ್ನ ಸರ್ಕಾರ ಆಹ್ವಾನ ಮಾಡಿದೆ. ಇವೆಲ್ಲದರ ನಡುವೆ ಚರ್ಚೆಗೆ ಕಾರಣವಾಗಿರುವಂತಹ ವಿಚಾರ ಈ ಒಂದು ವಿಚಾರ ಕೂಡ ಹೌದು. ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರ ಜೊತೆಗೆ ಒಂದ್ ಕಡೆ ಅತಿಥಿ ಉಪನ್ಯಾಸಕರ ಮುಷ್ಕರವು ಕೂಡ ನಾನು ಪ್ರಾಕ್ಟಿಕಲ್ ಆಗಿ ಕೇಳ್ತಾ ಇದ್ದೇನೆ ಈ ಸಂದರ್ಭ. ತಾವುಗಳಿದ್ದೀರಾ, ಈ ಒಂದು ಮಾನದಂಡದ ಆಧಾರದ ಮೇಲೆ ತಮ್ಮ ಜಾಬ್ ಸೇಫ್ ಆಗುತ್ತಾ ಹೇಗೆ ಸರ್? ಸರ್ ಡೌಟ್ ಇದೆ ಸರ್. ಡೌಟ್ ಇದೆ. ವೈ ಡೌಟ್ ಇದೆ ಸರ್? ಈಗ 30,000 28,000 ಹೀಗೆಲ್ಲ ಹಾಕ್ತಾ ಇರೋದ್ರಿಂದ ನಾನು UGC ಕ್ವಾಲಿಫೈಯರ್. ನಾನು UGC ಏನು ಹೇಳಿದೆ, ನಾನು ನೆಟ್ ಸ್ಲೆಟ್ ಎಲ್ಲ ಪಾಸ್ ಮಾಡ್ಕೊಂಡಿರೋನೆ. ಮತ್ತು ಅದ್ರ ಜೊತೆಗೆ MA ಸೋಷಿಯಾಲಜಿ ಮಾಡ್ಕೊಂಡಿದ್ದೀನಿ, MA ಇನ್ ಕನ್ನಡ ಮಾಡ್ಕೊಂಡಿದ್ದೀನಿ, B.Ed ಮಾಡ್ಕೊಂಡಿದ್ದೀನಿ, 10 ವರ್ಷ ಕೆಲಸನೂ ಮಾಡಿದ್ದೀನಿ.
ಈಗ ಬೇರೆ ಸ್ಟೇಟ್ನವರು ಬರ್ಬೋದು ಅಂತೇಳಿ ಅಲ್ವಾ? 32,000 ಕೊಡ್ತೀವಿ ಅಂದ್ರೆ ಬೇರೆ ಸ್ಟೇಟ್ನವರು ಬರ್ಬೋದು. ಪ್ರೈವೇಟ್ ಕಾಲೇಜಲ್ಲಿ ಸುಮಾರು 25-30 ಸಾವಿರ ಉಪನ್ಯಾಸಕರು ಇದ್ದಾರೆ, ಅವರು ಸಹ ಬರ್ಬೋದು. ಕೆಲವರು ಅತಿಥಿ ಉಪನ್ಯಾಸಕರು ಒಂದು 10+ ಇಯರ್ಸ್ ಸರ್ವಿಸ್ ಮಾಡಿ ಇಲ್ಲಿಂದ ಬೇಸ್ ಹತ್ತು, ಅವ್ರ ಹತ್ರ NET UGC ಕ್ವಾಲಿಫಿಕೇಶನ್ ಇದೆ, ಇಲ್ಲಿಂದ ಬೇಸ್ ಹತ್ತು ಪ್ರೈವೇಟ್ ಕಾಲೇಜಿಗೆ ಹೋಗುವವರು ಇದ್ದಾರೆ, ಹೋದವರು ಇದ್ದಾರೆ. ಅವರು ಪುನಃ ಅಪ್ಲೈ ಮಾಡುವಂತ ಚಾನ್ಸಸ್ ಇದೆ. ಇದು ಟೋಟಲಿ ಅತಿಥಿ ಉಪನ್ಯಾಸಕರಿಗೆ ಮಾರಕವಾಗುವಂತದೇ ಏನು ನೇಮಕಾತಿ ವಿಧಾನ ಆಗಿದೆ. ತಾವು ಸೇಫ್ ಆಗ್ಬೋದಾ? ಇಲ್ಲ ಸರ್, ಇಲ್ಲ, ತಾವು ಕೂಡ ಗ್ಯಾರಂಟಿ ಇಲ್ಲ ಸರ್. ಯಾಕಂದ್ರೆ ಈಗ ನಾವು ಮಂಗಳೂರಿನವರು ಹೇಳುವಾಗ, ಈಗ ಮಂಗಳೂರಿನವರು ಮಾತ್ರ ಅಪ್ಲೈ ಮಾಡೋದಲ್ಲ. ಈ ಸರಿ ಏನ್ ಮಾಡಿದ್ರೆ 10 ಕಾಲೇಜ್ ಸೆಲೆಕ್ಟ್ ಮಾಡುವ ಆಪ್ಷನ್ ಕೊಟ್ಟಿದ್ದಾರೆ. ಆಗ ಬೆಂಗಳೂರಿನವ್ ಬೇಕಿದ್ರು ಮಂಗಳೂರಿಗೆ ಬರ್ಬೋದು, ಶಿವಮೊಗ್ಗದವನು ಬಂದು ಇಲ್ಲಿ ಅಪ್ಲೈ ಮಾಡ್ಬೋದು. ಆಗ ಅಲ್ಲಿಂದ ಅವ್ರು ಬಂದ್ರೆ ಅವ್ರು ಮೆರಿಟ್ ಅಲ್ಲಿ ಟಾಪ್ ಅಲ್ಲಿ ಇದ್ರೆ ಇಲ್ಲಿದ್ದವರು ಗತಿ ಯಾರಿಗೂ ಇದು ಗ್ಯಾರಂಟಿ. ಇದು ಒಂಥರ ನೀರ 13,000 ಇದ್ದಾಗ ದೂರ ಮಂಗಳೂರಲ್ಲಿ ಹೋಗಿ ನಾನು ಬದುಕಕ್ಕಾಗೋದಿಲ್ಲ, ಬೆಂಗಳೂರಲ್ಲಿ ಹೋಗಿ ಈ ಸ್ಯಾಲ್ರಿಗೆ ನಾನು ಬದುಕಕ್ಕಾಗೋದಿಲ್ಲ ಅಂತ ಅಲ್ಲಿ ಅವರು ಆಯಾ ಕಾಲೇಜುಗಳಲ್ಲಿ ಏನ್ ಮಾಡ್ತಿದ್ರು, ಅಪ್ಲೈ ಮಾಡ್ಕೊಳ್ತಾ ಇದ್ರು. ಈಗ ಈ 32,000ಕ್ಕೆ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಇಲ್ಲ ಹುಬ್ಳಿ ಧಾರವಾಡದ ಕಡೆಯಿಂದ ಬರಬಹುದು, ಇಲ್ಲಿಂದ ಅಲ್ಲಿಗೆ ಹೋಗ್ಬೋದು, ಬೇರೆ ಸ್ಟೇಟ್ ಇಂದಲೂ ಬರ್ಬಹುದು. ಓಪನ್ ಆಗಿ ಯಾರು ಬೇಕಿದ್ರು ಬರ್ಬೋದು. ಖಾಸಗಿ ಕಾಲೇಜಿಂದ ಬರ್ಬೋದು. ಯಾಕಂದ್ರೆ ಖಾಸಗಿ ಕಾಲೇಜಲ್ಲಿ 32,000 ಕೊಡ್ತಾರೆ ಇಲ್ವೋ ಗೊತ್ತಿಲ್ಲ. ಅದನ್ನ ನೋಡುವಾಗ ಸ್ಲ್ಯಾಬ್ಸ್ ನೋಡುವಾಗ ಚೆನ್ನಾಗಿದೆ, ನೋಟಕ್ಕೆ ಹೊರ ನೋಟ ಚೆನ್ನಾಗಿದೆ. ಹಾಗಿರುವಾಗ ಯಾರು ಬೇಕಿದ್ರು ರೆಡಿ ಇದ್ದಾರೆ ಬರ್ಲಿಕ್ಕೆ. ಪ್ರತಿಯೊಬ್ರು ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳುದಿಷ್ಟೇ, ಶುಭ ಸುದ್ದಿ ಬಂದಿದಂತೆ, ಈ ರೈಸ್ಯ ಮಗ, ಈ ತರ ಮಾತು ಹೇಳ್ತಾ ಇದ್ದಾರೆ. ಅನಂತರ ಸಂಕ್ರಾಂತಿಯ ಮಾರನೇ ದಿನ ಸರ್ ಮೇಡಮ್, ತಮಗೂ ಕೂಡ ಹೇಗೆ ಇದು ಜಾಬ್ ಸೇಫ್ ಅಂತ ಆಗುತ್ತಾ ಈ ಒಂದು ವಿಚಾರದಲ್ಲಿ ನೋಡಿದಾಗ ಹೇಗೆ? ಏನೋ ಸರ್, ಎಲ್ಲ ಹೇಳುವಾಗ ನನ್ಗೂ ಭಯನೇ. ನಂದು ಡಾಕ್ಟರೇಟ್ ಆಗಿದೆ, ಅದೇ ಡಾಕ್ಟರೇಟ್ ಆಗಿದೆ, ಎಲ್ಲವೂ ಕೂಡ PhD ಆಗಿದೆ, 13ನೇ ವರ್ಷ ಸರ್ವಿಸ್ ಕೂಡ. ಅದು ಅಲ್ಲದೆ ನಮ್ದು NEP ಸಿಸ್ಟಮ್ ತಂದ ಮೇಲೆ ಸ್ವಲ್ಪ ವರ್ಕ್ ಲೋಡ್ ಎಲ್ಲ ಕಡಿಮೆ ಆಗಿದೆ ಸರ್. ಅಲ್ಲಿಯೇ ನಾವು ಬಹಳ ಕಷ್ಟದಿಂದ ಒಳಗೆ ಹೋಗಿದ್ದೇವೆ. ಇನ್ನು 15 ಅವರ್ ಅಂದ್ರೆ ವರ್ಕ್ ಲೋಡ್ ಪ್ರಾಬ್ಲಮ್ ಇದೆ ನಮ್ಗೆ. ಸಿಕ್ಕರು ಅಷ್ಟು 15 ಅವರ್ ಸಿಗೋಲ್ಲ ಸರ್, ಕಡಿಮೆ ಸಿಗ್ತದೆ. ಕೆಲವೊಂದು 32 ನಿರೀಕ್ಷೆ ಇಟ್ಕೊಂಡು ಹೋದ್ರೆ 32 ಖಂಡಿತ ಇಲ್ಲ ಸರ್. ಅವಾಗ್ಲೇ ಈ ವಿಚಾರ ಮಾತಾಡಿದ್ದಾರೆ. ಸೊ ವರ್ಕ್ ಲೋಡ್ ಕಡಿಮೆ ಇರೋದ್ರಿಂದ ನಾವು ಅಲ್ಲಿ ಎಷ್ಟು ವರ್ಕ್ ಲೋಡ್ ಉಂಟು ಅಷ್ಟಕ್ಕೆ ಸೀಮಿತವಾಗಿ ಅಲ್ಲಿ ಎಷ್ಟು ಆವಾಗ ಸಿಗ್ತದೋ ಅಷ್ಟು. 32 ಎಂಬುದು ನಮ್ ಮರೀಚಿಕೆ ಆಗಿ ಹೋಗ್ತದೆ ಸರ್. ಸೊ ಇದೆಲ್ಲ ಗೊಂದಲ ಇರುವಾಗ ನಾವ್ ಎಲ್ಲಿಯೂ ಸೇಫ್ ಇಲ್ಲ ಸರ್. ಸೊ ಇದಕ್ಕಿಂತ ಬೆಟರ್ ನಮ್ ಸೇವಾ ಭದ್ರತೆಗೆ ಇಂಥದೆಲ್ಲ ಮಾಡಿದ್ರೆ ನಾವು ಸುರಕ್ಷಿತವಾಗಿರ್ತೇವೆ ಸರ್. ಸುರಕ್ಷಿತವಾಗಿರಲು ಸಾಧ್ಯ, ಒಂದು ನೆಮ್ಮದಿಯ ಜೀವನ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇದೆ ಸರ್. ಇದು ಈಗ ಪ್ರತಿ ವರ್ಷದ ಆತಂಕವೇ ಸರ್, ಬಿಟ್ರೆ ಮತ್ತೆ ಏನಿಲ್ಲ. ಎಸ್ ಮೇಡಮ್, ಥ್ಯಾಂಕ್ ಯು. ಜೊತೆಗೆ ಆಯನೂರು ಮಂಜುನಾಥ್ ಸರ್ ವಿಧಾನ ಪರಿಷತ್ ಸದಸ್ಯರು. ಸೊ ಅವರಿಗೆ ಕರೆಯನ್ನ ಮಾಡ್ತಾ ಇದ್ದೀವಿ. ನಮ್ಮ ಟೆಕ್ನಿಕಲ್ ಟೀಮ್ ಹೇಳಿರುವಂತ ವಿಚಾರ ಕರೆಯನ್ನ ತೆಗೆದಿದ್ದಾರೆ. ಅವರೀಗ ಸಂಬಂಧಪಟ್ಟವರು, ಅವರ ಸ್ನೇಹಿತರು ಕರೆಯನ್ನ ತೆಗೆದಿದ್ದಾರೆ. ಆದ್ರೆ ಆಯನೂರು ಮಂಜುನಾಥ್ ಅವರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಆಸ್ಪತ್ರೆಯಲ್ಲಿ ಇದ್ದಾರೆ, ಸಂಬಂಧಿಕರು ಆಸ್ಪತ್ರೆಯಲ್ಲಿ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ. ಹಾಗಾಗಿ ಇದು ಒಬ್ರು ಹೇಳಿರುವಂತಹ ನವೀಶ್ ಅವರು ಹೇಳಿರುವಂತಹ ಒಂದು ವಿಚಾರಕ್ಕೆ ಸೊ ಸ್ಪಷ್ಟಪಡಿಸ್ತಾ ಇದ್ದೇವೆ. ಜೊತೆಗೆ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಲ್ಲಿ ಕರೆ ಮಾಡ್ತಾ ಇದ್ದೀರಾ ಸರ್? ಸರ್ ನಾನು ಸುದೀಪ್ ಅಂತ ಹೇಳಿ ಉಡುಪಿನ ಸರ್. ನಮಸ್ತೆ ಸರ್, ಮಾತಾಡಿ ಸರ್. ಸರ್ ನಾನು ಗೆಸ್ಟ್ ಲೆಕ್ಚರ್ ಅಲ್ಲ, ಜನಸಾಮಾನ್ಯ ಸರ್. ಓಕೆ, ನಮಸ್ತೆ ಸರ್, ಮಾತಾಡಿ ಸರ್. ಸರ್ ನಾನು ಡ್ರೈವಿಂಗ್ ವೃತ್ತಿ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಒಬ್ರು ಗೆಸ್ಟ್ ಲೆಕ್ಚರ್ ಆಗಿದೆ ಸರ್. ಅವ್ರದ್ದು ನೆಟ್ ಆಗಿದೆ, 3 ವರ್ಷ ಸರ್ವಿಸ್ ಆಗಿದೆ. ನಾನ್ ಮೊನ್ನೆ ಪೇಪರ್ ಅಲ್ಲಿ ನೋಡಿದೆ 28-32 ಸಾವಿರ ರೂಪಾಯಿ ಸಂಬಳ ಇದೆ. ಈಗ ಅನ್ಕೊಳ್ಳೆ ನಾನು ಅವನಿಗೆ ಕಂಗ್ರಾಟ್ಸ್ ಮಾಡಿದೆ. ಅವನು ಕಂಗ್ರಾಟ್ಸ್ ಅಲ್ಲ, ನನ್ ಕೆಲ್ಸಕ್ಕೆ ಕುಟ್ ಬಂದಿದೆ ಈಗ ಅಂದ. ಯಾಕಪ್ಪ ಹೀಗಾಯ್ತು ಅಂತ ಕೇಳಿದ್ವಿ. ಪೇಪರ್ ಅಲ್ಲಿ ನೋಡಿದ್ರೆ ನಂಗೆ ಖುಷಿ ಆಯ್ತು. ಅಂದ್ರೆ ನಮ್ ಫ್ರೆಂಡ್ ಇಷ್ಟು ಒಳ್ಳೆ ಸಂಬಳ ಬಂತಲ್ಲ, ಅವನಿಗೆ 12 ಸಾವಿರ ರೂಪಾಯಿ ಸಂಬಳ ಇತ್ತು, ಇಷ್ಟೊಳ್ಳೆ ಆದ್ನಲ್ಲ ಅಂತ ಬಾರಿ ಖುಷಿಯಲ್ಲಿದ್ದೆ. ಯಾಕಂದ್ರೆ ಅವ್ರು ತುಂಬಾ ಬಡತನ ಪರಿಸ್ಥಿತಿಯಲ್ಲಿ ಇದ್ದಾರೆ. ಮೇನ್ ಜವಾಬ್ದಾರಿ ಅವನಲ್ಲೇ ಇರುದು, ಆ ಕುಟುಂಬದ್ದು. ಅವನಿಗೆ ಕೆಲಸನೇ ಹೋದ್ರೆ ಅಲ್ವಾ? ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಮಾನಸಿಕ ಅವನಿಗೆ ಧೈರ್ಯ ತುಂಬ ಪರಿಸ್ಥಿತಿ ಬಂದಿದೆ. ಅಂದ್ರೆ ಅವನು ಹೋರಾಟ ಈಚೆ ಇದಕ್ಕೂ ಯಾವ್ದು ಸ್ಪಂದನೆ ಅವನಿಗೆ ಸಿಗ್ತಾ ಇಲ್ಲ. ಜನಸಾಮಾನ್ಯರು ಎಣಿಸಿದ್ದಾರೆ ಸಪೋರ್ಟ್ ಮಾಡ್ತೀವಿ ಅಂತ. ನಿಜವಾಗ್ಲೂ ಹೇಳ್ತೇನೆ, ಒಬ್ರ ಅನ್ನ ತೆಗೆದು
ಒಬ್ಬರಿಗೆ ಕೊಟ್ಟಿದ್ದಾರೆ ಅಷ್ಟೇ ಬಿಟ್ರೆ ಸರ್ಕಾರ 1 ರೂಪಾಯಿ ಅವರಿಗೆ ಹೆಲ್ಪ್ ಮಾಡಲಿಲ್ಲ. ಓಕೆ ಓಕೆ ಎಸ್ ಸರ್. ಈಗ ಎಲ್ಲರೂ ಹೇಳ್ತಾರೆ ಅವರಿಗೆ ಪೇಪರ್ ಅಲ್ಲಿ ಖಾಲಿ ನೋಡಿದ್ರೆ ಮೀಡಿಯಾದಲ್ಲಿ ಅಷ್ಟು ಜನರು ನೋಡುದಿಲ್ಲ, ಪೇಪರ್ ಅಲ್ಲಿ ಮಾತ್ರ ನೋಡು. ಪೇಪರ್ ಅಲ್ಲಿ ನೋಡಿದವ್ರು ಏನ್ ಹೇಳ್ತಾರೆ, ಸರ್ಕಾರ ಒಳ್ಳೆ ಅವರಿಗೆ ಸಂಬಳ ಸಿಕ್ಕಿದೆ ಅಷ್ಟೇ ಹೇಳ್ತಾರೆ ಬಿಟ್ರೆ ಅವ್ರಿಗೆ ಒಳಗಿಂದ ಆಗಿರುವ ಅನ್ಯಾಯ ಯಾರಿಗೂ ಗೊತ್ತಿಲ್ಲ. ಓಕೆ ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಎಸ್ ಎಸ್. ಈಗ ನಾನು ಎಲ್ಲರಲ್ಲೂ ಕೂಡ ಈ ಒಂದು ವಿಚಾರವನ್ನ ಕೇಳಬೇಕು. ಖಜಾನೆಗೆ ಸರ್ ಏನು ಪೆಟ್ಟು ಬೀಳಲಿಲ್ಲ ಸರ್. ಓಕೆ, ನಮ್ಮ ಹಣವನ್ನೇ ನಮ್ಗೆ ಕೊಟ್ಟಿದ್ದಾರೆ ಬಿಟ್ರೆ ಖಜಾನೆಗೆ ಅವರ ಖಜಾನೆಗೆ ಏನು ಪೆಟ್ಟು ಬೀಳಲಿಲ್ಲ. ಅವರು ಸುರಕ್ಷಿತವಾಗಿ ಇಟ್ಕೊಂಡು ನಮ್ಮಲ್ಲೇ. ಎಸ್ ಎಸ್. ಅನೇಕ ಕರೆಗಳು ಬರ್ತಾ ಇದೆ, ದಯಮಾಡಿ ಕ್ಷಮಿಸಬೇಕು, ಅನೇಕ ಸಮಯದ ಅಭಾವ ಕೂಡ ತುಂಬಾ ಇದೆ. ಜೊತೆಗೆ ನಾನು ನೇರವಾಗಿ ಈ ಒಂದು ವಿಚಾರವನ್ನ ಕೇಳ್ತೇನೆ. ಈಗಾಗಲೇ ಸರ್ಕಾರ ಅರ್ಜಿಯನ್ನ ಸಲ್ಲಿಸಬೇಕು, ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಅರ್ಜಿಯನ್ನ ಆಹ್ವಾನ ಮಾಡಿದೆ. ಈ ಅರ್ಜಿ ಸಲ್ಲಿಸಲು 31 ಇದೇ ಜನವರಿ 31 ಕೊನೆಯ ದಿನಾಂಕ. ಇದು ತುಂಬಾ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು. ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕೂಡ, ಎಲ್ಲ ಮುಖದಲ್ಲೂ ಕೂಡ. ಯಾಕಂದ್ರೆ ನಾನು ಕೇಳ್ಬೇಕು, ಇಷ್ಟು ದಿನ ತಾವುಗಳು, ಇಷ್ಟು ವರ್ಷಗಳಿಂದ ತಾವುಗಳು ಮಾಡಿರುವಂತಹ ಹೋರಾಟ ಈಗ ಏನಾಗುತ್ತೆ ಅನ್ನೋ ಪ್ರಶ್ನೆ. ಈ ಒಂದು ವಿಚಾರ ಸರ್ಕಾರ ತೆಗೆದುಕೊಂಡಂತ ಈ ಒಂದು ನಿರ್ಧಾರ ನಿಜವಾಗ್ಲೂ ಕೂಡ ವೆರಿ ಇಂಟ್ರೆಸ್ಟಿಂಗ್. ಜೊತೆಗೆ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ಏನ್ ಹೇಳ್ತೀರಾ ಪ್ರಮುಖರು? ಸರ್, ಈಗೇನು ಅರ್ಜಿ ಕರೆದಿದ್ದಾರೆ, ತಾವುಗಳು ಅರ್ಜಿಯನ್ನ ಅಪ್ಲೈ ಮಾಡುವ ವಿಚಾರದಲ್ಲಿ ಈಗ ಮನುಷ್ಯನಿಗೊಂದು ಗುಣ ಇರ್ತದೆ, ಅದು ಕಾಮನ್. ಈಗ ನಾನೊಂದು ಸೇಫ್ ಆಗಬೇಕು, ನಾನೊಂದು ಬದುಕಬೇಕು. ಪ್ರತಿಯೊಬ್ಬ ಮನುಷ್ಯ ಸ್ವಾರ್ಥಿ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ನನಗೆ ಗ್ಯಾರಂಟಿ ಇಲ್ಲ. ಬಿಕಾಸ್ ನಾವು ಟೀಚ್ ಮಾಡ್ತಿರುವಂತ ಕೋರ್ಸ್ ಒಂದು ಜಿಲ್ಲೆಯಲ್ಲಿ 2 ಕಾಲೇಜ್ ಇರ್ತದೆ, ಒಂದು ಜಿಲ್ಲೆಯಲ್ಲಿ 2 ಕಾಲೇಜ್ ಇರ್ತದೆ. ನಂದು UGC ಕ್ವಾಲಿಫಿಕೇಶನ್ ಆದ್ರೂ ಕೂಡ ನನ್ನ ಏನು ಆ ನಂಬರ್ ಆಫ್ ಕಾಲೇಜಸ್ಗಳು ಕಡಿಮೆ ಇರುವುದರಿಂದ ನಾನು ಟೀಚ್ ಮಾಡುವಂಥ ಕೋರ್ಸಸ್ಗಳು, ಆದ್ರಿಂದ ನನಗೆ ಯಾವುದೇ ಖಾತ್ರಿ ಇಲ್ಲ. ಆದ್ರೂ ಕೂಡ ಅಪ್ಲಿಕೇಶನ್ ವಿಚಾರ ಬಂದಾಗ ನಾನು ಅಪ್ಲೈ ಮಾಡ್ತೀನಿ. ಎಲ್ಲೋ ಒಂದು ಅವಕಾಶ ಇರಬಹುದು ಅನ್ನುವಂಥದ್ದು, ಅದು ಮನುಷ್ಯ ಗುಣ. ಅದು ಹಾಗೆ ನಾನು ಅಪ್ಲೈ ಮಾಡ್ತೀನಿ ಸರ್. ನಾನು ಮತ್ತೆ ಯಾವುದೇ ಸುಳ್ಳು ಹೇಳ್ಕೊಂಡು, ಈಗ ನಮ್ಗೊಂದು ಕಾರ್ಯದರ್ಶಿ ಅಂತ ಕೊಟ್ಟಿದ್ದಾರೆ, ಅತಿಥಿ ಉಪನ್ಯಾಸಕರನ್ನ ರೆಪ್ರೆಸೆಂಟ್ ಮಾಡುವಂಥದ್ದು ಪ್ರತಿನಿಧಿ ಅಂತ ಕೊಟ್ಟಿದ್ದಾರೆ. ಅವರ ಎದುರುಗಡೆ ನಾನು ಅಪ್ಲೈ ಮಾಡುವುದಿಲ್ಲ, ನೀವು ಅಪ್ಲೈ ಮಾಡಬೇಡಿ, ಹಾಗೆ ಹೀಗೆ ಅನ್ನುವಂಥ ಅವರಿಗೆ ಸುಳ್ಳು ಭರವಸೆ ಅಥವಾ ಪ್ರವೋಕ್ ಮಾಡುವಂಥ ವರ್ಡ್ಗಳನ್ನ ಹೇಳುವುದಿಲ್ಲ. ನಾನೊಬ್ಬ ಮನುಷ್ಯನಾಗಿ ನನಗೊಂದು ಸ್ವಾರ್ಥ ಇದೆ, ನಾನು ಅಪ್ಲೈ ಮಾಡ್ತೀನಿ. ಖಂಡಿತ ಸರ್, ಅವ್ರು ಹೇಳಿದ ಮಾತು ಹಾಗೆ ಸರ್. ಪ್ರಭಾಕರ್ ಸರ್ ಹೇಳ್ದಂಗೆ ನಾವೆಲ್ಲ ಅಪ್ಲೈ ಮಾಡಬೇಕು, ಮಾಡ್ತಾ ಇದ್ದೀವಿ. ನಾನು ಸಹ ಅಪ್ಲೈ ಮಾಡ್ತಾ ಇದ್ದೀನಂತೆ. ಯಾಕೆಂದರೆ ನಮಗೂ ಸಹ ಜೀವನ ಇದೆಯಲ್ಲ ಸರ್, ಜೀವನ ಇದೆ. ಸಿಗೋದು ಬಿಡೋದು ನೆಕ್ಸ್ಟ್. ಇಷ್ಟು ವರ್ಷಗಳ ಕಾಲ ಸರ್ಕಾರಿ ಕೆಲಸವನ್ನೇ ಮಾಡಿದ್ದೀವಿ, ಸರ್ಕಾರಕ್ಕೆ ಕೋಟಿಯನ್ನು ಉಳಿಸಿದ್ದೀವಿ. ಎಲ್ಲ ಅತಿಥಿ ಎಷ್ಟೋ ಸಾವಿರ ಕೋಟಿಯನ್ನು ಉಳಿಸಿರ್ತಕ್ಕಂಥದ್ದು ಅತಿಥಿ ಉಪನ್ಯಾಸಕರು. ಅಪ್ಲೈ ಮಾಡ್ತೀವಂತ, ಅಪ್ಲೈ ಮಾಡಿದ್ರೆ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಆದ್ರೂ ಅಪ್ಲೈ ಮಾಡೋದು ನಾಳೆ ಯಾರಿಗೆ ಸಿಗ್ತದೆ ಅನ್ನೋ ಗ್ಯಾರಂಟಿ ಇಲ್ಲ. ಇವತ್ತು ನಾವು ಅಪ್ಲೈ ಮಾಡದಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಹೊರಗಿಂದ ಪ್ರೈವೇಟ್ ಕಾಲೇಜವರು ಅಪ್ಲೈ ಮಾಡ್ಬೋದು, ಅವ್ರಿಗೂ ಅವಕಾಶ ಇದೆ. ಹಾಗೆ ಬೇರೆ ಸ್ಟೇಟಿಂದ ಇದ್ದಾರೆ, ಅವ್ರಿಗೂ ಅಪ್ಲೈ ಮಾಡ್ಬೋದು, ಅವ್ರಿಗೆ ಸಿಗ್ಬೋದು. ಇಲ್ಲಿ ಸ್ಟ್ರೈಕ್ ಮಾಡಿದ್ದೇವೆ ಅಂತ ಹೇಳಿ ನಾವು ಅಪ್ಲೈ ಮಾಡದೇ ಇದ್ರೆ, ಒಂದು ವೇಳೆ ಈಗ ಅವರು ಹೇಳಿದ ಮಾತು ಇವರು ಹೇಳಿದ ಮಾತು ಅಂತ ಹೇಳಿ ಅಪ್ಲೈ ಮಾಡದೇ ಇದ್ರೆ, ನಾಳೆ ಬೇರೆಯವ್ರಿಗೆ ಇನ್ನೊಬ್ರಿಗೆ ಅಂದರೆ ಇಬ್ಬರ ಜಗಳ, ಮೂರನೇವ್ರಿಗೆ ಲಾಭ ಅಂತ ಆಗ್ತದೆ. ಸೊ ನಾವು ಹೊರಗೆ ಪರ್ಮನೆಂಟ್ ಆಗಿ ಇರಬೇಕಾಗ್ತದೆ. ಅದು ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅಪ್ಲೈ ಮಾಡಿದ್ರೆ ಅದು ಶಾಶ್ವತ ಅಲ್ಲ, ಗ್ಯಾರಂಟಿ ಅಲ್ಲ. ಆದ್ರೆ ಇಲ್ಲಿ ಅಪ್ಲೈ ಆದ್ಮೇಲೆ ಒಂದ್ಸಲ ತಾವುಗಳು ಈಗ ಜನವರಿ 31 ಈಗ ಆಗಿದ್ರೆ ರಾಜ್ಯ ವ್ಯಾಪಿ ಅವರೆಲ್ಲರೂ ಕೂಡ ಜನವರಿ 31 ಒಳಗಡೆ ಅಪ್ಲೈ ಮಾಡಿ. ಅದು ಗೊಂದಲ ಇದೆ. 21 ಒಳಗೆ 17ರಿಂದ 21 ಅಂತ ಇತ್ತು. ಮತ್ತೆ ಪೇಪರ್ ಅಲ್ಲೆಲ್ಲ ನಾವು ಮಾಧ್ಯಮದಲ್ಲಿ ಕೆಲವೊಂದು ಬರುವಾಗ ನಮ್ಗೆ ಅದು 31 ಅಂತ ಇದೆ. ಆದ್ರೆ ನಮ್ಗೆ ಅದೊಂದು ಸರ್ಕ್ಯುಲರ್ ಬಂದ ಪ್ರಕಾರ 17ರಿಂದ 21 ಒಳಗೆ ಅಪ್ಲೈ ಮಾಡಬಹುದು ಅಂತ. ಅದೇ 17 ಆಯ್ತು, 18 ಆಯ್ತು, ಓಪನ್ ಆಗಿಲ್ಲ ಪೋರ್ಟಲ್. ಎಲ್ಲ ಗೊಂದಲಮಯವೇ ಇನ್ನು ಮುಂದುವರಿತಾ ಇದೆ. ಓಕೆ ಓಕೆ ಓಕೆ. ಈಗ ಏನು ತಾವು ಹೇಳಿರುವಂತಹ ಡೇಟ್ ದಿನಾಂಕ ಯಾವ್ದು ಅಂತ ಹೇಳಿದ್ರಿ ತಾವು? 21 ಅಂತ ಇದೆ. 21 ಅಂತ ಹೇಳಿ ಇನ್ನೊಂದು 2 ದಿವಸ ಅಷ್ಟೇ, 2-3 ದಿವಸ. ನನಗೆ ಗೊತ್ತಿರುವಂತಹ ಪ್ರಕಾರ 31 ಜನವರಿ 31 ಕೊನೆಯ ದಿನ, ಈ ತಿಂಗಳ ಕೊನೆಯ ದಿನ ಬರುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಈ 31 ಒಳಗಡೆ ರಾಜ್ಯದಲ್ಲಿರುವಂತಹ ಎಲ್ಲ ಅತಿಥಿ ಉಪನ್ಯಾಸಕರು ಈ ಪೋರ್ಟಲ್ ಒಳಗಡೆ ಹೋಗಿ ಅರ್ಜಿಯನ್ನ ಹಾಕಿದ್ರು ಅಂತ ಬಂದಾಗ, ಇನ್ನೂ ಎಲ್ಲವೂ ಕೂಡ ಇರುವಂತದ್ದು ಸರ್ಕಾರದ ಕೈಯಲ್ಲಿ, ತಮ್ಗಳ ಕೈಯಲ್ಲಿ ಇಲ್ಲ. ಯಾವುದು ಕೂಡ ತಮ್ಗಳ ಕೈಯಲ್ಲಿ ಇರಲ್ಲ. ಇನ್ನು ನಾಳೆ ಸರ್ಕಾರ ಮನಸ್ಸು ಮಾಡಿದಾಗ ನಾವು ಅರ್ಜಿನೂ ಹಾಕದಿದ್ರೆ ಹೇಳಕ್ಕಾಗಲ್ಲ. ಸರ್ಕಾರ ಸಪೋಸ್ ಮನಸ್ಸು ಚೇಂಜ್ ಮಾಡಿ ಎಲ್ರಿಗೂ ಕೊಡುವ ಅಂತ ಇದ್ರೆ ನಾವು ಅರ್ಜಿ ಹಾಕ್ಲಿಲ್ಲ, ಇನ್ನು ಅರ್ಜಿ ಹಾಕ್ಲಿಲ್ಲ ಅಲ್ಲ, ನೀ ಹೇಗೆ ಕೇಳ್ತೀಯ ಅಂತ ಬಂದು ಪ್ರಯತ್ನ ನಿಲ್ಬಾರ್ದು. ನಮ್ಮ ನ್ಯಾಯಸಮ್ಮತ ಬೇಡಿಕೆ ಏನಿದೆ, ಪ್ರಯತ್ನಗಳು. ಹೇಳಿ ಮೇಡಮ್. ಸರ್, ಇವತ್ ಸಂಜೆ ನಾನು ಹೀಗೆ ಇವರು ನಮ್ಮ MLA ಭೋಜಗೌಡ್ರಿಗೂ ಫೋನ್ ಮಾಡಿದ್ದೆ. ಸರ್, ಏನಾದ್ರು ಮಾತಾಡಿದ್ರಾ, ನಮ್ಮ ಪರವಾಗಿ ಒತ್ತಡ ಹಾಕಿದ್ದೀರಾ? ಇವತ್ ಮಾತುಕತೆ ಎಲ್ಲ ಮಾಡಿದ್ದೇನೆ ಸರ್ ಮೇಡಮ್ ಅಶ್ವಥ್ ನಾರಾಯಣ ಅವ್ರ ಹತ್ರ. 12 ಅವರ್ ಮತ್ತೆ ಕೆಲವರಿಗೆ 8 ಅವರ್ ಕೊಟ್ಟು ಎಲ್ಲರನ್ನು ಒಳಗೆ ತರುವಂತಹ ಒಂದು ಪ್ರಯತ್ನ ಮಾಡಿ, ಮತ್ತೆ ವರ್ಕ್ ಲೋಡ್ ಅನ್ನು ಡಿವೈಡ್ ಮಾಡಿ
ಅಂದ್ರೆ 80 ಇದ್ದದ್ದು 100 ಇದ್ದದನ್ನು 40-50 ತನ್ನಿ, ಆವಾಗ ವರ್ಕ್ಲೋಡ್ ಕ್ರಿಯೇಟ್ ಆಗ್ತದೆ, ಆವಾಗ್ಲೂ ಅನೇಕ ಜನ ಒಳಗೆ ಬರುವ ಸಾಧ್ಯತೆ ತುಂಬಾ ಇದೆ. ಸೊ ಆ ರೀತಿ ಎಲ್ಲ ಮಾತಾಡಿ ಅಂತ ಹೇಳಿದ್ದೇವೆ ಅಂತ ಹೇಳಿದ್ರು, ಒತ್ತಡ ಹಾಕಿದ್ದೇನೆ ಅಂದ್ರು. ಏನ್ ಹೇಳಿದ್ರು ಕೇಳಿ, ಏನು ಹೇಳಲಿಲ್ಲ. ಸೊ ಈಗ ನಾವ್ ಏನ್ ಮಾಡ್ಬೇಕು, ನಮ್ಗೆ ತುಂಬಾ ಕನ್ಫ್ಯೂಷನ್ ಇದೆ ಸರ್, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಎನ್ನುವಾಗ ಎಲ್ಲರೂ ಅಪ್ಲೈ ಮಾಡಿ, ಪ್ರತಿ ಒಬ್ಬರು ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಎಷ್ಟು ಜನರಿಗೆ ಸಿಗ್ತದೆ, ಆ ನಂತರ ಎಷ್ಟು ಜನರಿಗೆ ಸಿಗುವುದಿಲ್ಲ ಲೆಕ್ಕ ಸಿಗ್ತದೆ ನಮ್ಗೆ. ಎಷ್ಟು ಜನ ಗೆಸ್ಟ್ ಲೆಕ್ಚರ್ಸ್ ಉದ್ಯೋಗ ಇಲ್ಲದೆ ಹೊರಗೆ ಬಿದ್ದಿದ್ದಾರೆ ಎನ್ನುವುದು ನಮ್ಗೆ ಲೆಕ್ಕ ಸಿಗ್ತದೆ. ಆ ಬೇಸ್ ಮೇಲೆ ಮತ್ತೆ ನಾವು ಹೋರಾಟ ಮಾಡ್ತೇವೆ, ನಾನ್ ಮಾಡ್ತೇನೆ ಅಂತ ಕೂಡ ಅವರು ಹೇಳಿದ್ದಾರೆ. ಆ ಬೇಸ್ ಮೇಲೆ ಮಾಡ್ತೇನೆ. ಬಟ್ ನೀವು ಅಪ್ಲೈ ಮಾಡದಿದ್ರೆ ನಮ್ಗೆ ದಾರಿ ಇಲ್ಲ, ಹೇಳಲಿಕ್ಕೆ ದಾರಿ ಇಲ್ಲ. ಇಂತಿಷ್ಟು ಜನರಿಗೆ ಸಿಕ್ಕಿಲ್ಲ ಎನ್ನುವುದು ಹೇಳಲಿಕ್ಕೆ ದಾರಿ ಇರುವುದಿಲ್ಲ. ಅಪ್ಲೈ ಮಾಡಿ ಎಲ್ಲರೂ, ಆವಾಗ ಮುಂದೆ ನಮ್ಗೆ ಆ ಬೇಸ್ ಮೇಲೆ ಹೋರಾಟ ಮಾಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ಇವತ್ತು ಸಂಜೆನೆ ಮಾತಾಡಿದವ್ರ ಹತ್ರ. ಸೊ ಆ ಲೆಕ್ಕದಲ್ಲಿ ಎಲ್ಲರೂ ಅಪ್ಲೈ ಮಾಡ್ಲೇಬೇಕಂತ ಅನ್ಸ್ತದೆ ನನ್ಗೆ. ಒಂದ್ ಲೆಕ್ಕದಲ್ಲಿ ಅಪ್ಲೈ ಮಾಡಿ ಮತ್ತೆ ಇಂತಿಷ್ಟು ಜನ ಬಂದಿದ್ದಾರೆ ಅಂತ ಹೊರಗೆ ಹೇಳಿ ನಮ್ಗೆ ಮತ್ತೆ ಹೋರಾಟ ಮಾಡಬಹುದು. ಅಲ್ಲ, ಈಗ ಗೊತ್ತಿಲ್ಲ ಅಂತ ಹೇಳಿ ಅಲ್ಲ, ಇಷ್ಟು ಪೋಸ್ಟ್ ಅಲ್ಲ ಆಗ್ತದೆ, ಇಷ್ಟು ಪೋಸ್ಟ್ ಹೊರಗೆ ಉಳಿತದೆ ಎಂಬುದು ಗೊತ್ತಿದೆ. ಬಟ್ ಅಪ್ಲೈ ಮಾಡ್ಲಿಲ್ಲ ಎಂಬುದಲ್ಲ. ಆಗ ಸರ್ ಹೇಳಿದ್ರು ಅಪ್ಲೈ ಮಾಡ್ಲಿಲ್ಲ, ನಾನು ಅವಕಾಶ ಕೊಟ್ಟಿದ್ದೆ, ಅವ್ರು ಅಪ್ಲೈ ಮಾಡ್ಲಿಲ್ಲ, ಹೇಗೆ ಮತ್ತೆ ನಾನು ಅವ್ರಿಗೆ ಕೆಲಸ ಶಿಕ್ಷಣ ಮಂತ್ರಿಗಳು ಹೇಳಿದ್ದಾರೆ ಇಷ್ಟ ಇದ್ರೆ ಅಪ್ಲೈ ಮಾಡಿ ಅಂತ, ಇಷ್ಟ ಇದ್ದವ್ರು ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ನಿಮ್ಗೆ ಇಷ್ಟ ಇಲ್ಲ, ನೀವು ಅಪ್ಲೈ ಮಾಡಿಲ್ಲ, ಈ ಪ್ರಶ್ನೆ ಬರ್ಬೋದು. ಕೊನೆಗೆ ನಮ್ದೇ ಕಾರಣ ತಕೊಂಡು ನಮ್ಮನ್ನೇ ಬ್ಲೇಮ್ ಮಾಡ್ತಾ ಇರ್ತದೆ ಸರ್ಕಾರ. ಎಲ್ಲರೂ ಅಪ್ಲೈ ಮಾಡ್ಬಿಟ್ರೆ ಹೇಳಲಿಕ್ಕೆ ಅವಕಾಶ ಇದೆ. ನಾವೆಲ್ಲ ಇದ್ದ ಅತಿಥಿ ಉಪನ್ಯಾಸಕರು ಅಪ್ಲೈ ಮಾಡಿದ್ದೇವೆ, ಇವತ್ತು ಕೆಲಸ ಕಳ್ಕೊಂಡಿದ್ದೇವೆ ಅಂತ ಹೇಳ್ಕೊಂಡು ಆ ನಿಟ್ಟಿನಲ್ಲಿ ಹೋರಾಟ ಮತ್ತೆ ಮುಂದುವರಿಸಬಹುದು. ಅಥವಾ ನಮ್ಗೆ MLA-ಗಳಿಗೂ ನಮ್ಮ ಸಪೋರ್ಟಿವ್ ಆಗಿರುವಂತ ಎಲ್ಲರಿಗೂ ಹೇಳ್ಬಹುದು, ಅವ್ರ ಹೋರಾಟಕ್ಕೆ ನಮ್ಗೆ ಬೆಂಬಲ ಸೂಚಿಸಬಹುದು ಸರ್. ಆ ಲೆಕ್ಕದಲ್ಲಿ ಎಲ್ಲರೂ ಸಿಗದೇ ಇರ್ಲಿ, ಬಟ್ ಎಲ್ಲರೂ ಅಪ್ಲೈ ಮಾಡುದು ಒಳ್ಳೇದು. ಐಡಿ ನಂಬರ್ ನಮ್ಗೆ ಸಿಗ್ತದೆ ಸರ್ ಅದರಿಂದ. ಎಲ್ಲರೂ ಹೋರಾಟ ಮೀನ್ಸ್ ಅಪ್ಲೈ ಮಾಡ್ಬೇಕು ಸರ್. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ಇನ್ನೊಂದು ಕೊನೆಯದಾಗಿ ಕರೆ ಒಂದು ಸ್ವೀಕಾರ ಮಾಡ್ತಾರೆ, ಅನೇಕ ಕರೆಗಳು ಬರ್ತದೆ. ಕೊನೆಯದಾಗಿ ಒಂದು ಕರೆ. ಹಲೋ ಸರ್, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಮಾತಾಡಿ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಮೇಡಮ್? ಸರ್, ನನ್ನ ಹೆಸರು ಶಿಲ್ಪಾ ಅಂತ. ನಾನು ಹಾಸನ ತಾಲೂಕು ಚಂದ್ರಾಯಪಟ್ಟಣದಿಂದ ಕಾಲ್ ಮಾಡ್ತಾ ಇದ್ದೀನಿ. ಹಾಸನದಿಂದ. ಮಾತಾಡಿ ಮೇಡಮ್. ಸರ್, ಇಲ್ಲಿ ಹೇಳ್ಬೇಕು ಅಂದ್ರೆ ನಾನೊಬ್ಳು ಸಿಂಗಲ್ ಪೇರೆಂಟ್ ಸರ್. 5 ವರ್ಷದಿಂದ ಸಿಂಗಲ್ ಪೇರೆಂಟ್ ನಾನು ಕೂಡ. 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಅತಿಥಿ ಉಪನ್ಯಾಸಕಿಯಾಗಿ. ಆದ್ರೆ ಇವತ್ತು ನಮ್ ಶಿಕ್ಷಣ ಮಂತ್ರಿಗಳು ನಮ್ಮನ್ನ ಯಾವ ಮಟ್ಟಕ್ಕೆ ತಂದಿದ್ದಾರೆ ಅಂದ್ರೆ ಸರ್, ಇವತ್ತು ಬೀದಿಗೆ ಹಾಯ್ಕೊತಿನ ಪರಿಸ್ಥಿತಿ ತಂದಿದ್ದೀವಿ ನಮ್ಮನ್ನ. ಹಾಗೆ ನಮ್ ತಟ್ಟೆಲಿರೋ ಅನ್ನನ ನಾವು ಉಪನ್ಯಾಸಕರು, ನಾವು ಇಡೀ ಜಗತ್ತಿಗೆ ಮಕ್ಕಳಿಗೆ ಪಾಠ ಹೇಳ್ಕೊಡೋರು ನಾವು. ಅಂತದ್ರಲ್ಲಿ ನಾವ್ ಹೇಳ್ತೀವಿ ಮಕ್ಕಳಿಗೆ ಇನ್ನೊಬ್ರು ತಟ್ಟೆ ಅನ್ನಕ್ಕೆ ಯಾವತ್ತೂ ಕೂಡ ಮೋಸ ಮಾಡಬೇಡಿ ಅಂತೀವಿ. ಆದ್ರೆ ಇವತ್ತು ನಮ್ ಸರ್ಕಾರ ಒಬ್ರು ತಟ್ಟೆಲಿರೋ ಅನ್ನಕ್ಕೆ ಇನ್ನೊಬ್ರು ತಟ್ಟೆ ಕೊಟ್ಬಿಟ್ಟಿದೆ ಸರ್. ಇವತ್ತು ಕಲಿಸ್ತಾ ಇದೆ. ಈ ಜನ್ಮಕ್ ನಮ್ಗೆ ಅತಿಥಿ ಉಪನ್ಯಾಸಕರು ಬಿಟ್ಬಿಡ್ಬೇಕು ಅನ್ನೋ ಮಟ್ಟಕ್ಕೆ ತಂದು ಹಾಕಿದ್ದಾರೆ. ಅವ್ರು ಹೇಳ್ತಾರೆ ಶಿಕ್ಷಣ ಸಚಿವರು, ನಾವ್ 3 ಪಟ್ಟು ಸಂಬಳ ಜಾಸ್ತಿ ಮಾಡಿದೀವಿ ಅವ್ರಿಗೆ, ಹಾಗೆ ಹೀಗೆ ಅಂತ ಹೇಳ್ತಾ ಇದಾರೆ. ಅವ್ರಿಗೆ ಗಣಿತದ ಬಗ್ಗೆ ಜ್ಞಾನ ಇಲ್ವಾ ಸರ್ ಅವ್ರಿಗೆ? ಹಲೋ, ಹೌದಾ ಸರ್, ಗಣಿತದ ಬಗ್ಗೆ ಜ್ಞಾನ ಇಲ್ಲ. ಅವ್ರು ಹೇಳ್ತಾರೆ ನಾನು ಉನ್ನತ ಶಿಕ್ಷಣವನ್ನ ಕೊಡಿಸ್ತೀನಿ, ಉತ್ತಮವಾದ ಉಪನ್ಯಾಸಕರನ್ನ ನಾನು ಈ ಸಮಾಜಕ್ಕೆ ಕೊಡ್ತೀನಿ, ಇಡೀ ದೇಶ ಬಂದು ನಮ್ಮ ಕರ್ನಾಟಕ ನೋಡಕ್ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಎಲ್ಲಿ ಸರ್ ಮಾಡ್ತಾ ಇದ್ದಾರೆ? ಕರ್ನಾಟಕದವ್ರು ಇವತ್ತು ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಇವತ್ತು ಇಡೀ ಮಕ್ಳಿಗೆ ಅನ್ನ ಕೊಡೋ ಉಪನ್ಯಾಸಕರು ಇವತ್ತು ಬೀದಿಗೆ ತಂದಿದ್ದಾರೆ ಅಂದ್ರೆ ಇನ್ ಯಾರಿಗೆ ಸರ್ ಬೆಲೆ ಕೊಡ್ತಾರೆ ಇವರು? ಇಡೀ ದೇಶನ ಕೊಂಡೊಯ್ಯೋ ತರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಕೊಂಡೊಯ್ತಾರೆ ಸರ್ ಇವರು? ಇಂಥ ಗುರುಗಳನ್ನ ಬೀದಿಗೆ ತಂದ್ಬಿಟ್ಟು ಇವ್ರನ್ನ ಇದೇ ನಾನು ನ್ಯಾಯಕ್ಕೆ ಕೊಡೋದು ಇವರು. ಮತ್ತೆ ರಾಜಕೀಯ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಸರ್, ಎಲ್ಲಿ ಸರ್ ರಾಜಕೀಯ ಮಾಡ್ತಾ ಇದೀವಿ? ನಮ್ಮ ಬೇಡಿಕೆಗಳನ್ನ ಕೇಳ್ತಾ ಇರೋದು ರಾಜಕೀಯನ ಸರ್ ಅದು? NEP ಜಾರಿ ತಂದಿದ್ದಾರೆ, 40 ಮಕ್ಳು ಒಂದ್ ಕ್ಲಾಸ್ ಅಲ್ಲಿ ಇರ್ಬೇಕು ಅಂತಾರೆ. ಇಡೀ ಜಗತ್ತೇ ನಮ್ ಕರ್ನಾಟಕದಲ್ಲಿ ಮೊದಲಿಗೆ ತಂದಿದೆ ಅಂತ ಹೇಳ್ತಿದ್ದಾರೆ ಸರ್. ಬದಲಾಗಿ ಇವತ್ತು ಆ ಮಕ್ಳಿಗೆ ಪಾಠ ಹೇಳ್ಕೊಡೋ ಉಪನ್ಯಾಸಕರ ಪರಿಸ್ಥಿತಿ ನೋಡಿದ್ರೆ ಇವತ್ತು ಕಣ್ಣು ನೀರಲ್ಲ. ಇವತ್ತು ನನ್ ಮಕ್ಳು ಬೀದಿಗೆ ಬರ್ತಾ ಇದ್ದಾರೆ ಸರ್. ಒಬ್ಳು ಸಿಂಗಲ್ ಪೇರೆಂಟ್ ಆಗಿದ್ದೀನಿ, ಇದು ನನ್ ಮನಸ್ಸಿಗೆ ನೋವಿದು. ಅವ್ನಿಗೆ ಏನ್ ಭವಿಷ್ಯ ಕಟ್ಕೊಡ್ಲಿ ನಾನು? ಅರ್ಥ ಆಗುತ್ತೆ ಮೇಡಮ್, ಅರ್ಥ ಆಗುತ್ತೆ. ಹೌದಲ್ವಾ? ಯಾಕೆ ಅರ್ಥ ಆಗ್ತಿಲ್ಲ ಇದು ನಮ್ ಶಿಕ್ಷಣ? ಹಾಗಾದ್ರೆ ನಾವು ಅರ್ಹತೆ ಪಡ್ಕೊಂಡಿಲ್ವಾ ನಾವು? ಹಾಗಾದ್ರೆ ಇಷ್ಟು ದಿನ ಎಲ್ಲಿ ಹೋಗಿತ್ತು? ಹಂಗಾದ್ರೆ ಮೊದಲು ತಗೊಳ್ಬೇಕಾದ್ರೇನೆ ನಮ್ಗೆ ಅರ್ಹತೆ ಇಲ್ಲ ಅಂತ ಗೊತ್ತಾಗಿರೋ ಅವತ್ತೇ ತಗೊಂಡಾಗ ಇರ್ಬೇಕಾಗಿತ್ತು ಸರ್. ಒಂದ್ ಮಾತು ಹೇಳ್ತೀನಿ, ಇವತ್ತು ಗೌರ್ಮೆಂಟ್ ಕಾಲೇಜಲ್ಲಿ ಎಲ್ಲ ಕೂಡ ಪರ್ಮನೆಂಟ್ ಆಗಿ ಪಾಠ ಮಾಡ್ತಾ ಇದಾರದ, ಅವ್ರು ಎಲ್ಲಾದ್ರಲ್ಲೂ ಎಲಿಜಿಬಲ್ ಇದಾರೆ ಸರ್ ಇವತ್ತು? ಅವ್ರಿಗೊಂದ್ ನ್ಯಾಯ, ನಮ್ಗೊಂದ್ ನ್ಯಾಯ. UGC 2 ಲಕ್ಷ 1 ವರ್ಷ ಸಂಬಳ ತಗೊಳ್ಳೋದಕ್ಕೆ ಇವತ್ತು ಯಾವ ಎಲಿಜಿಬಲ್ ಬೇಡ, ಏನ್ ಬೇಡ.
ಅದೇ ನಮ್ಗಾದ್ರೆ ನೆಟ್ಟು ಸ್ಲೆಟ್ಟು PH ಪ್ರತಿಯೊಂದು ಬೇಕಾಗಿದೆ ಸರ್ ಇವತ್ತು. ನಿಜ ನಿಜ. ಸರಿ ಸರಿ ಮೇಡಮ್, ಥ್ಯಾಂಕ್ ಯು ಧನ್ಯವಾದ ಮೇಡಮ್. ಓಕೆ ಇದು ಅವರ ಬೇಸರ, ಹತಾಶೆ, ಅಸಹಾಯಕತೆ ಆ ಮಾತುಗಳು. ಎಸ್ ಸರ್, ಕೊನೆಯದಾಗಿ ಸತೀಶ್ ಬರಮನಹಳ್ಳಿ ಅವರು ಎಸ್ ಸರ್ ಏನ್ ಹೇಳಿಕೆ ಇಷ್ಟಪಡ್ತಾರೆ ಕೊನೆಯದಾಗಿ? ಸರ್, 14,500 ಜನ ಅತಿಥಿ ಉಪನ್ಯಾಸಕರಿಗೆ ಸರ್ಕಾರ ಅವಕಾಶ ಮಾಡಿಕೊಡ್ಲಿ, ಅವರು ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ನನ್ನ ಅಭಿಪ್ರಾಯ. ಸರ್, ಈಗ ಅಪ್ಲಿಕೇಶನ್ಸ್ಗೆ ಬಂದಿದೆ, ಎಲ್ಲ ಅಪ್ಲೈ ಮಾಡಿ ಪ್ರಯತ್ನಗಳನ್ನ ಮಾಡೋಣ. ಬಹುಶಃ ಎಲ್ಲ MLCಗಳು ನಮ್ಮ ಸಂಪರ್ಕದಲ್ಲಿದ್ದಾರೆ. ಇವತ್ತು ಕೂಡ ನಾನು ಶ್ರೀ ಆಯನೂರು ಮಂಜುನಾಥ್ ಸರ್ ಅವರಿಗೆ ಸಂಪರ್ಕ ಮಾಡಿದ್ದೇನೆ. ಅಪ್ಲಿಕೇಶನ್ ಮಾಡಿ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಮತ್ತೆ ಹಾಗೆ ನಿಮ್ಮ ಮೀಡಿಯಾದ ಮುಖಾಂತರ, ನಮ್ಮ ಕೂಡ ಮೀಡಿಯಾದ ಮುಖಾಂತರ ಉನ್ನತ ಶಿಕ್ಷಣ ಸಚಿವರಿಗೆ ರಿಕ್ವೆಸ್ಟ್ ಅನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಸರ್, ನಮ್ಮ 14,500 ಅತಿಥಿ ಉಪನ್ಯಾಸಕರಿಗೆ ನ್ಯಾಯವನ್ನು ಕೊಡಿ. ಸರ್ಕಾರದ ದೃಷ್ಟಿಯಲ್ಲಿ ಇದು ಅಂತ ಕಷ್ಟವಾಗಿರುವಂಥ ವಿಷಯ ಅಲ್ಲ. ದಯವಿಟ್ಟು ನ್ಯಾಯವನ್ನು ಕೊಡಿ ಅನ್ನುವಂಥ ಮನವಿಯನ್ನು, ರಿಕ್ವೆಸ್ಟನ್ನು ದಯನೀಯವಾಗಿ ಕೇಳ್ತಾ ಇದ್ದೀನಿ ಸರ್. ದಯವಿಟ್ಟು ನಮಗೆ ನ್ಯಾಯ ಕೊಡಿ, ನಮ್ಮ ಬೇಡಿಕೆಗೆ ಸ್ಪಂದನೆ ನೀಡಿ ಸರ್. ಮಾನವೀಯತೆ ದೃಷ್ಟಿಯಿಂದ ಒನ್ ಟೈಮ್ ಸೆಟಲ್ಮೆಂಟನ್ನು ಮಾಡಿ ಅನ್ನುವಂಥ ರಿಕ್ವೆಸ್ಟನ್ನು ಮಾಡ್ತಾ ಇದ್ದೀನಿ. ಅದೇ ಸರ್, ಎಲ್ಲರೂ ಅಪ್ಲೈ ಮಾಡಲಿ. ಆಮೇಲೆ ಸರ್ಕಾರ ಎಲ್ರಿಗೂ ಅವಕಾಶ ಕೊಡಲಿ. ಈಗ ಏನು ಸ್ಲ್ಯಾಬ್ ಮಾಡಿದ್ದಾರೆ ಅದಕ್ಕೆ ನಾವು ಸ್ವಾಗತವಾಗಿ ಎತ್ಕೊಳ್ತಾ ಇದ್ದೀವಿ. ಯಾಕಂದರೆ ವೆಸ್ಟ್ ಬೆಂಗಾಲಲ್ಲಿ ಕೂಡ ಇದೇ ರೀತಿ ಮಾದರಿ ಇದೆ. ಸೊ ಅದೇ ರೀತಿ ಇವರು ಏನೋ ಅಟೆಂಪ್ಟ್ ಮಾಡಿದ್ದಾರೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ. ಸೊ ಅದನ್ನು ಮಾಡಿದ ಹಾಗೆ ಎಲ್ರಿಗೂ ಅವಕಾಶ ಕೊಡಲಿ. ವರ್ಕ್ಲೋಡ್ ಸ್ವಲ್ಪ ಕ್ರಿಯೇಟ್ ಮಾಡಲಿ. ನಾವು ಹೇಳಿದ ಹಾಗೆ NEP ರೂಲ್ ಪ್ರಕಾರ ವರ್ಕ್ಲೋಡ್ ಕ್ರಿಯೇಟ್ ಮಾಡಲಿ, ಹಾಗೆ ಎಲ್ರಿಗೂ ಅವಕಾಶ ಸಿಗುವ ಹಾಗೆ ಮಾಡಲಿ. ಸಪೋಸ್ ಅವ್ರಿಗೆ ವರ್ಕ್ಲೋಡ್ ಕ್ರಿಯೇಟ್ ಮಾಡಲಿಕ್ಕೆ ಆಗಲಿಲ್ಲ, ಇಷ್ಟು ಜನರಿಗೆ ನಿರುದ್ಯೋಗ ಕ್ರಿಯೇಟ್ ಆಗ್ತದಂತ ಇದ್ದರೆ ಅವರಿಗೆ ಬೇರೆ ಏನಾದರೂ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಬೇಕು ಅಂತ ಸರ್ಕಾರದಲ್ಲಿ ನಾನು ಮನವಿ ಮಾಡ್ತೀನಿ. ಎಸ್ ಸರ್, ನಾನು ಹೇಳುದು ಇಷ್ಟೇ, ಎಲ್ಲರೂ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡದೆ ವಂಚಿತರಾಗಬಾರ್ದು ಮುಂದಿನ ದಿನಗಳಲ್ಲಿ. ಸೊ ಎಲ್ಲರೂ ಅಪ್ಲೈ ಮಾಡಿ, ನಮ್ಮ ಹೋರಾಟ ನಾವು ಮಾಡ್ತಾ ಇದ್ದೇವೆ. ಮತ್ತೆ ಸರ್ಕಾರಕ್ಕೆ ನಾನು ಕೇಳೋದಿಷ್ಟೇ, ಇನ್ನೂ ಟೀಚರ್ಸ್ ಗಳನ್ನು ಗೋಳಾಡಿಸ್ಕೊಳ್ಬೇಡಿ, ಕಣ್ಣೀರ್ ಕೊಡ್ಬೇಡಿ, ಅವ್ರ ನೋವು ಶಾಪ ತಟ್ಟಿಸ್ಕೊಳ್ಬೇಡಿ ಸರ್. ದಯವಿಟ್ಟು ನಮ್ಮ ಈ ಸಮಸ್ಯೆಗಳು ಏನಿದೆ ಅಷ್ಟು ಜನರಿಗೂ ನ್ಯಾಯ ಕೊಡಿಸುವಂತ ಒಳ್ಳೆ ಕೆಲಸ ಮಾಡಿ ಎಲ್ಲರ ಮನಸ್ಸಿಗೆ ಸಂತೋಷ, ಆನಂದ ಕೊಡಿ. ಈ ನಿಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ನಾನು ಈ ರೀತಿಯ ಬೇಡಿಕೆ ಮನವಿ ಇಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲ 14,500 ಜನರಿಗೂ ಉದ್ಯೋಗವನ್ನು ಕೊಟ್ಟು ಅವರ ಜೀವನ ಒಳ್ಳೇದ್ ಮಾಡುವಂತಹ ಒಂದು ಕೆಲಸ ಮಾಡಬೇಕು ಸರ್ಕಾರ. ನಿಮ್ಮ ಚಾನೆಲ್ಗಳಿಗೂ ಚಾನೆಲ್ಗೆ ತುಂಬಾ ಧನ್ಯವಾದಗಳು. ಯಾಕಂದ್ರೆ ನಮ್ಮ ಪರವಾಗಿ ಬಹಳ 2 ಟೈಮ್ಸ್ ನೀವು ಸಹಕಾರ ಕೊಟ್ಟಿದ್ದೀರಿ, ಸರ್ಕಾರಕ್ಕೆ ಎಚ್ಚರಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ದೀರಿ. ಸೊ ನಿಮ್ಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬಾ ಅನಂತ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ಇದು ಅತಿಥಿ ಉಪನ್ಯಾಸಕರು ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ಸಂಕ್ರಾಂತಿಗೆ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದೆ ಅಂತ ಬಂದಾಗ, ಇಲ್ಲ ಇದು ಸಿಹಿ ಸುದ್ದಿ ಅಲ್ಲ, ಇದು ಕಹಿ ಸುದ್ದಿ ಅನ್ನೋದು ಅತಿಥಿ ಉಪನ್ಯಾಸಕರು ಈಗಾಗಲೇ ಹೇಳಿದ್ದಾರೆ. ಆದ್ರೆ ಏನಿಲ್ಲ, ಬದುಕು ಅನ್ನುವಂಥದ್ದು ಬದುಕಬೇಕಾಗುತ್ತೆ, ಜೀವನ ಇರುವಂತದ್ದು ಜೀವಿಸ್ಲಿಕ್ಕೋಸ್ಕರ. ಇವೆಲ್ಲದರ ನಡುವೆ ಸರ್ಕಾರ ತೆಗೆದುಕೊಂಡಿರುವ ಮತ್ತೊಂದು ನಿರ್ಧಾರ, ಅತಿಥಿ ಉಪನ್ಯಾಸಕರಿಗೆ ಅರ್ಜಿ ಆಹ್ವಾನವನ್ನ ಮಾಡಿರುವಂತದ್ದು. ಎಲ್ಲಾ ಗೊಂದಲಗಳ ನಡುವೆ ಸರ್ಕಾರ ಪ್ರಥಮವಾಗಿ ವೇತನವನ್ನ ಹೆಚ್ಚಳ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಗಳನ್ನ ಹೇಳಿದ ನಂತರ, ತದನಂತರ ಗಂಟೆಗಳ ಅವಧಿಯನ್ನ ಹೆಚ್ಚು ಮಾಡಿರುವಂತಹ ನಂತರ ಇದೀಗ ಮತ್ತೊಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು. ಪೋರ್ಟಲ್ಗಳಲ್ಲಿ ತಮ್ಮ ಅರ್ಜಿಯನ್ನ ನಾವುಗಳು ಆಹ್ವಾನ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು, ಇದೇ ಒಂದು ಡೆಡ್ ಲೈನ್ ಕೂಡ ಕೊಟ್ಟಿರುವಂತದ್ದು. ಇವೆಲ್ಲವೂ ಕೂಡ ಸರ್ಕಾರ ಇನ್ನು ಮುಂದಕ್ಕೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂತಹ ನಿರ್ಧಾರಗಳ ನಡುವೆ ಈ ಅತಿಥಿ ಉಪನ್ಯಾಸಕರ ಭವಿಷ್ಯವು ಕೂಡ ನಿಂತಿದೆ ಅನ್ನುವಂಥದ್ದು ಒಂದ್ ಕಡೆ. ಆದ್ರೆ ಹಲವು ವರ್ಷಗಳಿಂದ ಅತಿಥಿ ಉಪನ್ಯಾಸಕರು ಮಾಡ್ತಾ ಇರುವಂತಹ ಹೋರಾಟ, ಈ ಹೋರಾಟ ಎಲ್ಲೋ ಒಂದ್ ಕಡೆ ಒಂದು ಹಂತಕ್ಕೆ ಬಂದಿದೆ ಅನ್ನುವಂಥದ್ದು ಬಹುಶಃ ಈ ಸಂದರ್ಭ ನಾವು ಗಮನಿಸಬೇಕಾಗಿರುವಂಥದ್ದು. ಆದ್ರೆ ಈ ಹೋರಾಟದಲ್ಲಿ ಸರ್ಕಾರ ಮತ್ತು ಮಾನವೀಯತೆಯನ್ನ ಕಳೆದುಕೊಳ್ತಾ ಇರುವಂತದ್ದು ವಿಪರ್ಯಾಸದ ಸಂಗತಿ, ಆಟ ಆಡಿಸ್ತಾ ಇರುವಂತದ್ದು ವಿಪರ್ಯಾಸದ ಸಂಗತಿ. ಎಲ್ಲೋ ಒಂದ್ ಕಡೆ ಕರುಣೆ ಇಲ್ಲದಂತಹ ಸರ್ಕಾರ ಅನ್ನುವಂಥದ್ದು ಕೆಲವು ವಿಚಾರಗಳಿಗೆ ನಾವು ಹೇಳ್ತೇವೆ. ಆದ್ರೆ ಈ ಒಂದು ವಿಚಾರಗಳಲ್ಲಿ ಮಾಡಿರುವಂತಹ ಒಂದು ತೆಗೆದುಕೊಂಡಿರುವಂತಹ ನಿರ್ಧಾರಗಳು ಎಲ್ಲೋ ಒಂದ್ ಕಡೆ ಅತ್ಯಂತ ಬುದ್ಧಿವಂತರು, ಜೊತೆಗೆ ಅತ್ಯಂತ ಇನ್ನೊಂದು ವರ್ಡ್ ಇದೆ, ಅದನ್ನು ನಾನು ಬಳಕೆ ಮಾಡಲ್ಲ. ಸೊ ಯಾಕಂದ್ರೆ ಇಂತಹ ವಿಚಾರಗಳು ಕೂಡ ನಡೆದಿದೆ ಅನ್ನೋದು. ಯಾಕಂದ್ರೆ ಪ್ರಥಮವಾಗಿ ಹೇಳಿದಾಗ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವೇತನ ಹೆಚ್ಚಳ ಕೇಳಿದಾಗ ಭಾರಿ ಖುಷಿ ಆಗಿತ್ತು. ಯಾಕಂದ್ರೆ ಒಳ್ಳೆಯ ವೇತನವನ್ನ ಸರ್ಕಾರ ಕೊಟ್ಟಿದೆ ಅನ್ನುವಂಥದ್ದು, ಸರ್ಕಾರ ಅಂತೂ ಇಂತೂ ಕಣ್ಣು ತೆರೆದಿದೆ ಅಂತಂದ್ರೆ ಇಲ್ಲಿ ನೋಡಿದಾಗ, ಒಳಾರ್ಥದಲ್ಲಿ ನೋಡಿದಾಗ, ಒಳಗೆ ಹೋಗಿ ನೋಡಿದಾಗ ಇಲ್ಲಿದ್ದಂತಹ ಹುಳುಕು ತೊಡಕುಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಇದ್ದಿರುವಂಥದ್ದು. ಹಾಗಾಗಿ ಸರ್ಕಾರದ ಒಂದು
ಏನು ಘನತೆ ಗೌರವವನ್ನು ಕೂಡ ಹೆಚ್ಚಿಸುತ್ತೆ. ಈ ಒಂದು ಅತಿಥಿ ಉಪನ್ಯಾಸಕರು 14,500 ಅತಿಥಿ ಉಪನ್ಯಾಸಕರು ಏನಿದ್ದಾರೆ, ಇವರಿಗೆ ಯಾರಿಗೂ ಕೂಡ ನಿರುದ್ಯೋಗವನ್ನ ಸೃಷ್ಟಿ ಮಾಡದೇ ಇದ್ರೆ, ಇವರೆಲ್ಲರಿಗೂ ಕೂಡ ಉದ್ಯೋಗ ಕೊಟ್ರೆ ಸರ್ಕಾರದ ಘನತೆ ಗೌರವ ಹೆಚ್ಚುತ್ತೆ. ಜೊತೆಗೆ ಅವರುಗಳಿಗೆ ಅನ್ಯಾಯ ಮಾಡಿತ್ತು ಅಂತ ಬಂದ್ರೆ ಮುಂದಕ್ಕೆ ಗೊತ್ತಾಗುತ್ತೆ ಏನಾಗುತ್ತೆ ಅನ್ನುವಂಥದ್ದು. ಇದು ಇವತ್ತಿನ ವಿಶೇಷ. ನಮ್ಮ ಜೊತೆ ಇರುವಂತಹ ಗಣ್ಯ ವ್ಯಕ್ತಿಗಳು ಧೀರಜ್ ಕುಮಾರ್ ಅವರು, ಜಿಲ್ಲಾಧ್ಯಕ್ಷರು ಅತಿಥಿ ಉಪನ್ಯಾಸಕರ ಹಿತರಕ್ಷಣಾ ಸಮಿತಿ. ಸರ್ ಥ್ಯಾಂಕ್ ಯು ಸೋ ಮಚ್. ಧರಿತಿ ಪ್ರಭಾಕರ್ ಆಚಾರ್ಯ ಅವರು, ರಾಜ್ಯ ಕಾರ್ಯದರ್ಶಿ ಅತಿಥಿ ಉಪನ್ಯಾಸಕರ ಹಿತರಕ್ಷಣಾ ಸಮಿತಿ. ಸರ್ ಥ್ಯಾಂಕ್ ಯು ಸೋ ಮಚ್. ಧರಿತಿ ಸತೀಶ್ ಬರಮನಹಳ್ಳಿ, ಕನ್ನಡ ಉಪನ್ಯಾಸಕರು. ಸರ್ ಥ್ಯಾಂಕ್ ಯು ಸೋ ಮಚ್. ಧರಿತಿ ಡಾಕ್ಟರ್ ಶಾಹಿದಾ ಜಹಾನ್ ಅವರು, ಅತಿಥಿ ಉಪನ್ಯಾಸಕರ ಹಿತರಕ್ಷಣಾ ಸಮಿತಿ, ಉಡುಪಿ ಜಿಲ್ಲೆ. ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಒಂದೇ, ಈಗಾಗಲೇ ಸರ್ಕಾರ ಹೇಳಿರುವಂತದ್ದು, ಅರ್ಜಿ ಆಹ್ವಾನ ಮಾಡಿರುವಂತದ್ದು, ಎಲ್ಲರೂ ಕೂಡ ಅರ್ಜಿಯನ್ನ ಹಾಕಬೇಕು ಅನ್ನುವಂಥದ್ದು ಎಲ್ಲ ಅತಿಥಿ ಉಪನ್ಯಾಸಕರು ಹೇಳುವಂತದ್ದು. ಜೊತೆಗೆ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಹೇಳುವಂತಹ ವಿಚಾರ, ಅರ್ಜಿಯನ್ನ ಹಾಕಿ, ಇದರಲ್ಲಿ ಯಾವುದೇ ರೀತಿ ಅಸಡ್ಡೆ ಮಾಡಬೇಡಿ, ತದನಂತರ ನೋಡೋಣ ಅನ್ನುವಂಥದ್ದು. ತದನಂತರ ಹೋರಾಟ ಮುಂದುವರಿಸ್ತೀರಾ? ಇತರರು ನಿರುದ್ಯೋಗಿಗಳಾದ್ರೆ ಹೋರಾಟವನ್ನ ಮುಂದುವರಿಸ್ತಾರೆ. ಆ ಒಂದು ವಿಚಾರದಲ್ಲಿ ನಮ್ಮ ಹಿನ್ನಡೆ ಇಲ್ಲ, ನಾವು ಹಿಂದೆ ಸರಿಯಲ್ಲ ಅನ್ನುವಂಥ ವಿಚಾರವನ್ನ ಹೇಳಿದ್ರೆ ಇದು ಒಳ್ಳೆಯ ಬೆಳವಣಿಗೆ. ಆದ್ರೆ ಅರ್ಜಿಯನ್ನ ಹಾಕಿ ಅನ್ನುವಂಥದ್ದು ನಾವು ಕೂಡ ಈ ಮೂಲಕ ಹೇಳ್ತಾ ಇದ್ದೇವೆ. ಎಲ್ಲರೂ ಕೂಡ ಒಳ್ಳೆದಾಗ್ಲಿ, ದೇವರಿದ್ದಾರೆ, ಎಲ್ಲರೂ ಕೂಡ ಒಳ್ಳೆದಾಗುತ್ತೆ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು